ಆತ್ಮೀಯ ಕೃಷಿಕ ಬಾಂಧವರಿಗೆ ಎಲ್ಲ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ನಾನು ಶರತ್ ಚಂದ್ರ ಬೈಪಾಡಿತ್ತಾಯ, ನರಿಮೊಗರು ಗ್ರಾಮದ ಬಜಪ್ಪಳ ನಿವಾಸಿ. ಸುಮಾರು ಒಂದು 2200 ಅಡಿಕೆ ಸಸಿ, ಹಾಗೆ ಒಂದು 500 ರಬ್ಬರ್ ಕೃಷಿಯನ್ನು ಹೊಂದಿರುವ ಒಂದು ಸಣ್ಣ ರೈತ. ನಮ್ಮ ಈ ನರಿಮೊಗರು ಗ್ರಾಮದ ಈ ಒಂದು ಭಾಗದ ಸೊಸೈಟಿಯಲ್ಲಿ ಈ ಸಾಲ ಮನ್ನಾ ಯೋಜನೆಯ ಫಲಾನುಭವಿಯಾಗಿದ್ದೇನೆ ನಾನು. ನನಗೆ ನಮ್ಮ BJP ಸರ್ಕಾರದ ರು 1 ಲಕ್ಷ ಸಾಲ ಮನ್ನಾದ ನಾನು ಫಲಾನುಭವಿಯಾಗಿದ್ದೇನೆ. ಹಾಗೆ ನಮ್ಮ ಪ್ರಧಾನಮಂತ್ರಿ ಕೃಷಿಕ್ ಸಮ್ಮಾನ್ ಯೋಜನೆ, ಇದರ ಒಂದು ತಿಂಗಳಿಗೆ 2000 ಬರುವಂಥ ಒಂದು ವರ್ಷಕ್ಕೆ 10,000 ಬರುವ ಆ ಒಂದು ಫಲಾನುಭವಿಯು ಆಗಿರುತ್ತೇನೆ. ಸುಮಾರು ಒಂದು 6 ಎಕರೆ ಜಾಗೆಯನ್ನು ವಿಸ್ತೀರ್ಣದ ಜಾಗ ನಾನು ಹೊಂದಿದ್ದು, ಅದರಲ್ಲಿ ಒಂದು 12 ಲಕ್ಷ ಸುಮಾರು ಒಂದು 12 ಲಕ್ಷದಷ್ಟು 3% ಅಭಿವೃದ್ಧಿ ಸಾಲವನ್ನು ನಾನು ತೆಗೆದುಕೊಂಡಿರುತ್ತೇನೆ. ಅದನ್ನು ತಗೊಂಡು ಎಲ್ಲ ಈ ನಮ್ಮ ಭೂಮಿಯ ಹಾಗೆ ನಮ್ಮ ಕೃಷಿಯ ಅಭಿವೃದ್ಧಿಗೆ ಅದನ್ನು ವಿನಿಯೋಗ ಮಾಡಿಕೊಂಡಿರುತ್ತೇನೆ. ಹಾಗೆ 3 ಲಕ್ಷ ನಿಬಡ್ಡಿಯ ಸಾಲ, 3 ಲಕ್ಷ ರು 3 ಲಕ್ಷ ಅದರ ಫಲಾನುಭವಿಯು ನಾನು ಆಗಿರುತ್ತೇನೆ. ಅದರಲ್ಲಿಯೂ ಹಾಗೆ ಎಲ್ಲ ಕೃಷಿ ಚಟುವಟಿಕೆ ಬೇಕಾದ ಗೋಡೌನು, ಆಮೇಲೆ ಕೃಷಿ ಪರಿಕರಗಳು, ಇದನ್ನೆಲ್ಲ ನಾನು ತೆಗೆದುಕೊಂಡಿದ್ದೇನೆ. ನಮ್ಮ ಸಹಕಾರಿ ಸಂಘದಿಂದ ದೊರೆಯುವಂತಹ ಈ ರಸಗೊಬ್ಬರ, ಹಾಗೆ ಎಲ್ಲ ಸಬ್ಸಿಡಿ ದರದಲ್ಲಿ ಸಿಗುವ ಎಲ್ಲ ಸಹಾಯಧನವನ್ನು ನಾನು ತೆಗೆದುಕೊಂಡಿರುತ್ತೇನೆ. ಹಾಗಾಗಿ ನಾನು ನರಿಮೊಗರು ಸೇವಾ ಸಹಕಾರಿ ಸಂಘಕ್ಕೆ ನಾನು ಯಾವಾಗಲೂ ಆಭಾರಿಯಾಗಿರುತ್ತೇನೆ. ಸುಮಾರು ಒಂದು 20 ವರ್ಷದ ನಾನು ಸದಸ್ಯತ್ವವನ್ನು ಈ ಬ್ಯಾಂಕಿನಲ್ಲಿ ಹೊಂದಿರುತ್ತೇನೆ. ಹಾಗೆ ಈ ಬ್ಯಾಂಕಿನಲ್ಲಿ ನಡೆಯುವ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ನಾನು ಮೆಚ್ಚಿಕೊಂಡಿರುತ್ತೇನೆ. ಹಾಗೆ ಇನ್ನು ಮುಂದೆಯೂ ಈ ನಮ್ಮ ಬ್ಯಾಂಕಿನಿಂದ ತುಂಬ ಮುಂದೆಯೂ ಒಳ್ಳೆ ಅಭಿವೃದ್ಧಿ ಕೆಲಸಗಳು ಆಗಲಿ. ಈಗ ತಾನೇ ನಮ್ಮ ಹೊಸ ಜನರಲ್ ಬಾಡಿ ಆಗಿದೆ, ಇವರಿಗೂ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡುವ ಅವಕಾಶವನ್ನು ಭಗವಂತನು ಕರುಣಿಸಲಿ. ಹಾಗೆ ನಮ್ಮ ಈ ಒಂದು ಸಹಕಾರಿ ಸಂಘವು ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಸಹಕಾರಿ ಸಂಘ ಆಗಲಿ. ಈ ಮುಖಾಂತರ ಎಲ್ಲ ಕೃಷಿಕರಿಗೂ ಇದರ ಒಂದು ಪ್ರಯೋಜನ ಸಿಗಲಿ ಅಂತ ಆಶಿಸುತ್ತಾ ರತ್ನಾಕರ ಪಂಜಿಗ ಅಂತೇಳಿ, ಹೆಂಡತಿ ಹೆಸರು ನಾಗರತ್ನ ಪಂಜಿಗ. ನಮಗೆ ಮದುವೆಯಾಗಿ 50 ವರ್ಷ ಹತ್ತಿರ ಆಗ್ತಾ ಬಂತು. ನಾನು 69ನೇ ಇಸವಿಯವರೆಗೆ ವಿದ್ಯಾಭ್ಯಾಸ ಮಾಡಿ ಕೊನೆಗೆ ಪುರುಷರಟ್ಟೆ ಹೇಳುವಲ್ಲಿ ಯಾವುದೋ ಸ್ಥಳ ತೆಗೆದು ಅಕ್ಕಿ ಮಿಲ್ಲು ಮತ್ತು ಎಣ್ಣೆ ಮಿಲ್ಲು ಮಾಡುವ ಉದ್ದೇಶದಿಂದ ಅಲ್ಲಿ ಮಾಡಿ ಜೀನಸು ವ್ಯಾಪಾರ ಮಾಡಿಕೊಂಡು ಇದ್ದೆ, ಮಿಲ್ಲಿಗೆ ಪರ್ಮಿಷನ್ ಸಿಕ್ಕುವವರೆಗೆ. ಆ ಟೈಮಲ್ಲಿ 70ನೇ ಇಸವಿಯಲ್ಲಿ ಗಣಪತಿ ಶೆಣೆಯ ಅಧ್ಯಕ್ಷತೆಯಲ್ಲಿ ನರಿಮೊಗರು ಸೊಸೈಟಿಯ ಡೈರೆಕ್ಟರ್ ಆಗಿ ಅಪಾಯಿಂಟ್ಮೆಂಟ್ ಆದೆ. 72ನೇ ಇಸವಿಯಲ್ಲಿ ನರಿಮೊಗರು ಸೇವಾ ಸಹಕಾರಿ ಸಂಘದ ಮುಖಾಂತರ ಡೈರೆಕ್ಟರ್ ಚುನಾವಣೆಯಲ್ಲಿ SKSMSಗೆ ನಾನು ಪುತ್ತೂರು ತಾಲೂಕಿಂದ 2ರಲ್ಲಿ ನಾನು ಒಬ್ಬ ಸಿಲೆಕ್ಟ್ ಆಗಿದ್ದೇನೆ. ನನ್ನ ಜೊತೆಗಾರ ಮುಳ್ಳಕೊಂಚಿ ಗಣಪತಿ ಭಟ್ ಅಂತೇಳಿ ಈಗಾಗಲೇ ಅವರು ತೀರಿಕೊಂಡಿರುತ್ತಾರೆ. ಆ ಟೈಮಲ್ಲಿ ಪುತ್ತೂರಿನ SKSMS ಬ್ರಾಂಚಿಗೂ ಕ್ಯಾಂಪ್ಗೂ ವಾರ್ಣ ಸುಬ್ರಾಯ ಭಟ್ರೆ ಅಧ್ಯಕ್ಷರಾಗಿದ್ದರು. ನಮ್ಮ ಒತ್ತಡದಿಂದಾಗಿ ಪುತ್ತೂರಲ್ಲಿ SKSMS ಬ್ರಾಂಚ್ ಓಪನ್ ಮಾಡಬೇಕು ಅಂತ 72-73ರಲ್ಲಿ ಪುತ್ತೂರಲ್ಲಿ ಸಹಕಾರಿ SKSMS ಅನ್ನು ಓಪನ್ ಮಾಡಿದ್ರು. 70ರಿಂದ ನಾನು ನರಿಮೊಗರು ಸೇವಾ ಸಹಕಾರಿ ಸಂಘದಲ್ಲಿ ಗಣಪತಿ ಶೆಣೆಯ ಅಧ್ಯಕ್ಷತೆಯಲ್ಲಿ ಅವರ ಕೈ ಕೆಳಗೆ ಡೈರೆಕ್ಟರ್ ಆಗಿ ಕೆಲಸ ಮಾಡುವ ಸಂದರ್ಭದಲ್ಲಿ ಪುತ್ತೂರು ತಾಲೂಕಿಂದ SKSMSಗೆ ತ್ರೈಮಾಸಿಕ ಚುನಾವಣೆಯಲ್ಲಿ ಪುತ್ತೂರಿನಿಂದ ನಾನನ್ನು ಮತ್ತು ಮುಳ್ಳಕೊಚ್ಚಿ ಗಣಪತಿ ಭಟ್ರು ನಾವು ಇಲೆಕ್ಷನಿಗೆ ನಿಂತು ಗೆದ್ದಿದ್ದೇವೆ. ಆ ಟೈಮಲ್ಲಿ ಸುಬ್ರಾಯ ಭಟ್ರು SKSMSಗೆ ಮತ್ತು ಕ್ಯಾಂಪ್ಕೋಗೆ ಒಬ್ಬರೇ ಅಧ್ಯಕ್ಷರಾಗಿದ್ದರು, ವಾರ್ಣ ಸುಬ್ರಾಯ ಭಟ್. ಪುತ್ತೂರು ಬ್ರಾಂಚನ್ನು ನಮ್ಮ ಒತ್ತಡದಿಂದಾಗಿ SKSMS ಅನ್ನು ನಾವು ಪುತ್ತೂರಲ್ಲಿ ಒಂದು ಶಾಖೆ ಬೇಕು ಅಂತ ನಮ್ಮ ಟೈಮಲ್ಲಿ ಆದ ಪ್ರಯತ್ನದಿಂದ ಅದಾಗಿರುತ್ತದೆ. ಅದಾಗಿ 6 ತಿಂಗಳಲ್ಲಿ ಕ್ಯಾಂಪ್ಕೋದವರ ಬ್ರಾಂಚು 73ನೇ ಇಸವಿಯಲ್ಲಿ ಪುತ್ತೂರಲ್ಲಿ ಸ್ಥಾಪನೆ ಆಗಿರುತ್ತದೆ. 80ರ ಹತ್ತಿರ ಆಗುವಾಗ ನಾನು ನರಿಮೊಗರು ಸೇವಾ ಸಹಕಾರಿ ಸಂಘದ ಅಧ್ಯಕ್ಷನಾಗಿದ್ದೆ. ಈ ಟೈಮಲ್ಲಿ ರೇಷನ್ ಅಕ್ಕಿ ಮತ್ತು ಇತರ ಚಿಮಣಿ ಸೌಲಭ್ಯಗಳು ಸೊಸೈಟಿಗೆ
ಕಷ್ಟ ಸಾಧ್ಯದಲ್ಲಿ ಬರುವ ಕಾರಣ ರೇಷನ್ ಅಕ್ಕಿಯನ್ನು ಪುತ್ತೂರಿಂದ ನಾವೇ ತರಿಸಿ ನಮ್ಮ ಕೈಯಲ್ಲಿ ಗಣಪತಿ ನಾನು KS ಚಂದ್ರಶೇಖರ್ ನಮ್ಮ ಗಾರ್ಬರಲ್ಲಿ ಅದನ್ನು ವಿತರಣೆ ಮಾಡ್ತಾ ಇದ್ದೆವು. ಆಗ ರಾಜಗೋಪಾಲಾಚಾರ್ಯ ಹೇಳುವವರು ಸೇವಾ ಸಹಕಾರಿ ಸಂಘದ ಕಾರ್ಯದರ್ಶಿಯಾಗಿದ್ದರು. ಚಿಮಣಿ ಎಣ್ಣೆಗೆ ಮಾರಾಟ ಮಾಡಲಿಕ್ಕೆ ಯಾವುದೇ ರೀತಿಯ ಸೌಲಭ್ಯ ಇಲ್ಲದ ಕಾರಣ ಅದನ್ನು ನನ್ನ ಅಂಗಡಿ ಮುಖಾಂತರ ನಾವು ವಿತರಣೆ ಮಾಡಿಕೊಂಡಿದ್ದೆವು ಕಾರ್ಡ್ದಾರರಿಗೆ. ಕೊನೆಗೆ 80ನೇ ಇಸ್ವಿಯಲ್ಲಿ ಅಧ್ಯಕ್ಷನಾಗಿ ನಿರ್ವಹಿಸಿದ್ದೇನೆ. ಅದರ ನಂತರ ನಾನು ನನ್ನ ಇದರಿಂದಾಗಿ ಅಲ್ಲಿ ಅಂಗಡಿಯನ್ನು ಬಿಡುವ ಸನ್ನಿವೇಶ ಬಂತು. ತಂದೆಯವರ ಅನಾರೋಗ್ಯದಿಂದಾಗಿ ಇಲ್ಲಿ ಬಂದು ಇಲ್ಲಿ ನೆಲೆಸಿ ಕೃಷಿ ಮಾಡ್ತಾ ಇದ್ದೇನೆ. ಈಗ ನಮ್ಮ ಹತ್ರ ಎಲ್ಲ ಸೇರಿ ಒಂದು 15 ಎಕರೆವರೆಗೆ ಭೂಮಿ ಇದೆ. ಇದಕ್ಕೆ ನರಿಮೂರು ಸೇವಾ ಸಹಕಾರಿ ಸಂಘದಿಂದ ಅಲ್ಪಾವಧಿ ದೀರ್ಘಾವಧಿ ಬೆಳೆ ಸಾಲ ಕೊಟ್ಟಿರುತ್ತಾರೆ. ನಾವು ಇನ್ನು ಏನೇ ಇಲ್ಲಿ ಇವತ್ತು ಊಟ ಮಾಡುವುದಿದ್ರು ಇದರ ಹಿಂದೆ ನರಿಮುಗುರು ಸೇವಾ ಸಹಕಾರಿ ಸಂಘವೇ ಕಾರಣ. ಅವರು ಆವತ್ತು ಕೊಟ್ಟು ನಮ್ಮ ಕೃಷಿಯನ್ನು ಉತ್ತೇಜನಕ್ಕೆ ಕೊಟ್ಟ ಕಾರಣ ಇವತ್ತು ನಾವು ಅನ್ನ ಊಟ ಮಾಡಿದರೆ ಹೇಳಿದರೂ ತಪ್ಪಾಗಲಾರದು. ಅದಕ್ಕೆ ನಾನು ನರಿಮುಗುರು ಸೇವಾ ಸಹಕಾರಿ ಸಂಘ ಅದರ ಈಗಿನ ಪದಾಧಿಕಾರಿಗಳು ಅಥವಾ ಕಾರ್ಯಕರ್ತರಿಗೆ ಎಲ್ಲರಿಗೂ ನಾನು ಈಗ ಅಭಿನಂದನೆ ಸಲ್ಲಿಸಲೇಬೇಕಾಗ್ತದೆ. ಮುನಿ ಸೇವಿತಾ ಸುಮುಖ ಗಜಾನನಂ ಸುರಮುನಿ ಸೇವಿತಾ ಸುಮುಖ ಗಜಾನನಂ ವಂದೇ ಭೂಮಾನಂದನಂ ಗಜಾನನಂ ವಂದೇ ಭೂಮಾನಂದನಂ ಗಜಾನನಂ ವಿದ್ಯಾದಾಯಕ ಬುದ್ಧಿಪ್ರದಾಯಕ ವಿದ್ಯಾದಾಯಕ ಬುದ್ಧಿಪ್ರದಾಯಕ ಸಿದ್ಧಿವಿನಾಯಕ ಪಾಹಿ ಗಜಾನನ ಸಿದ್ಧಿವಿನಾಯಕ ವಂದೇ ಭೂಮಾನಂದನಂ ಗಜಾನನಂ. ಗಣಪತಿಯ ಸ್ತುತಿಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಂತಹ ಪುಟಾಣಿಗಳಾದ ತನ್ನಿ ಮತ್ತು ರಕ್ಷಾ ಇವರಿಗೆ ವಂದನೆಗಳು. ಶಾಂತಿಗೌಡ ಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಶ್ಯಾಮ್ ಭಟ್ರು ವೇದಿಕೆಗೆ ಆಗಮಿಸಬೇಕು. ನರಿಮುಗರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನೂತನ ಆಡಳಿತ ಮಂಡಳಿಯ ವತಿಯಿಂದ ಎಲ್ಲ ಸಹಕಾರಿ ಬಂಧುಗಳಿಗೆ ಕೃತಜ್ಞತಾ ಸಮಾರಂಭವನ್ನು ನಾವು ಹಮ್ಮಿಕೊಂಡು ಇವತ್ತು ಆಗಮಿಸಿದ್ದೀರಿ. 15 ವರ್ಷಗಳ ನಂತರ ಈ ಒಂದು ಸಂಸ್ಥೆಯಲ್ಲಿ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಂಥ ಈ ಒಂದು ಸುಸಂದರ್ಭದಲ್ಲಿ ಬಂದಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸಲಿದ್ದಾರೆ ಸಂಘದ ಮಾಜಿ ನಿರ್ದೇಶಕರು ಹಾಗೂ ನರಿಮುಗರು ಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಶ್ರೀಯುತ ನವೀನ್ ರೈ ಇವರು. ಪ್ರಥಮವಾಗಿ ನಮ್ಮ ಗ್ರಾಮದ ದೇವರಾದಂಥ ಉಮಾಮಹೇಶ್ವರನಿಗೆ ಸ್ಮರಿಸುತ್ತಾ ಇಂದು ನಾವು ನರಿಮುಗುರು ವ್ಯವಸಾಯ ಸೇವಾ ಸಹಕಾರಿ ಸಂಘಕ್ಕೆ ಹೊಸದಾಗಿ ಆಯ್ಕೆಯಾದಂಥ ಹೊಸ ಆಡಳಿತ ಮಂಡಳಿಯ ಒಂದು ಅಭಿನಂದನಾ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ಕೆಲವೊಂದು ವಿಚಾರಗಳನ್ನು ತಮ್ಮ ಮುಂದೆ ಇಡಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಸುಮಾರು 15 ವರ್ಷಗಳಿಂದ ಒಂದೇ ಆಡಳಿತ ಮಂಡಳಿ ತನ್ನ ಆಳ್ವಿಕೆಯನ್ನು ಮಾಡ್ತಾ ಇತ್ತು. ಪ್ರಜಾಪ್ರಭುತ್ವದಲ್ಲಿ
ಬದಲಾವಣೆ ಎಂಬುದು ಒಂದು ವಿಷಯ. ಆ ನಿಟ್ಟಿನಲ್ಲಿ ಈ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ನಾವು ಹೊಸ ತಂಡವನ್ನು ಕಟ್ಟಿ ಈ ಒಂದು ಆಡಳಿತ ಮಂಡಳಿ ನಮ್ಮ ಕೃಷಿಕ ಬಂಧುಗಳು ಹೊಸ ತಂಡವನ್ನೇ ಆಯ್ಕೆ ಮಾಡುವುದರ ಮುಖಾಂತರ ಯಾವುದೇ ರಾಜಕೀಯವನ್ನು ನೋಡದೆ ವಿಚಾರದಲ್ಲಿ ಈ ಒಂದು ಹೊಸ ತಂಡವನ್ನು ಆಯ್ಕೆ ಮಾಡಿದ್ದಾರೆ. ಅದಕ್ಕಾಗಿ ಪ್ರಥಮವಾಗಿ ಈ ಆಯ್ಕೆ ಮಾಡಿದ ಎಲ್ಲ ಕೃಷಿಕ ಬಂಧುಗಳಿಗೆ ಆರ್ಥಿಕವಾದ ಅಭಿನಂದನೆ ಸಲ್ಲಿಸುತ್ತೇನೆ. ಈ ಸಂಘವು ಸುಮಾರು 25 ವರ್ಷ ನಮ್ಮ ಹಿಂದಿನ ಅಧ್ಯಕ್ಷ ಧರ್ಮಸೇನೆಯವರು ಇಲ್ಲಿ ಅಧ್ಯಕ್ಷರಾಗಿದ್ದರು. ಈ ಸಂದರ್ಭದಲ್ಲಿ ಉತ್ತಮ ಸ್ಥಿತಿಯಲ್ಲಿ ನಮ್ಮ ಸಂಘ ಅಭಿವೃದ್ಧಿ ಆಗಬೇಕು. ಆದರೂ ತದನಂತರ ಅನಿವಾರ್ಯವಾಗಿ ಕೃಷಿಕ ಒಂದು ಬದಲಾವಣೆಯಿಂದಾಗಿ ನಾವು ಅಧಿಕಾರವನ್ನು ತಗೊಂಡೆವು. ತದನಂತರ 15 ವರ್ಷಗಳ ನಂತರ ಇದೇ ಅಧಿಕಾರವನ್ನು ನಮಗೆ ನೀಡಿದ್ದಾರೆ. ನಮ್ಮ ಆಯ್ಕೆಯಾದ ನಿರ್ದೇಶಕರಿಗೆ ಮಾಡುವಂಥ ಮನವಿ ಅಂದರೆ, ನಮ್ಮನ್ನು ಯಾವ ಒಂದು ವಿಚಾರದಲ್ಲಿ ಆಯ್ಕೆ ಮಾಡಿದಾರೋ ಅದಕ್ಕೆ ನ್ಯಾಯ ಕೊಡುವ ಒಂದು ರೀತಿಯಲ್ಲಿ ನಾವು ಮುನ್ನಡೆಯಬೇಕು. ಹಾಗೆ ಮುನ್ನಡೆದರೆ ಮುಂದೆ ನಮ್ಮ ಸಂಘಕ್ಕೆ ನಿರ್ದೇಶಕರುಗಳಾಗಿ ಆರಿಸುವಂಥ ಒಂದು ಜವಾಬ್ದಾರಿಯನ್ನು ನಮ್ಮ ಕೃಷಿಕ ಬಂಧುಗಳು ಮಾಡುತ್ತಾರೆ. ಯಾವುದೇ ಸಂದರ್ಭದಲ್ಲಿ ನಮ್ಮ ನರಿಮಗುರು ವ್ಯವಸಾಯ ಸೇವಾ ಸಹಕಾರಿ ಸಂಘದಲ್ಲಿ ರಾಜಕೀಯ ನಡೆಸದೆ ಎಲ್ಲರೂ ಒಂದೇ ರೈತರ ಅಭಿವೃದ್ಧಿಗಾಗಿ ನಾವು ದುಡಿದರೆ ಖಂಡಿತವಾಗಿಯೂ ಮುಂದೆ ನಾವು ಅಧಿಕಾರವನ್ನು ಮಾಡಬಹುದು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಅಧಿಕಾರವನ್ನು ಮಾಡುವ. ಮುಂದಕ್ಕೆ ಕೆಲವೊಂದು ನಾವು ಅಭಿವೃದ್ಧಿಯನ್ನು ಮಾಡುವ ನಿಟ್ಟಿನಲ್ಲಿದ್ದೇವೆ. ಆ ನಿಟ್ಟಿನಲ್ಲಿ ನಾವು ಸಮಯಕ್ಕೆ ಸರಿಯಾಗಿ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಿದರೆ ಅಭಿವೃದ್ಧಿ ಆಗ್ತದೆ. ಕೆಲವೊಂದು ಭರವಸೆಗಳನ್ನು ನಾವು ನೀಡಿದ್ದೇವೆ. ಆ ಭರವಸೆಗಳನ್ನು ಸರಿಯಾದ ಸಮಯದಲ್ಲಿ ಜನರಿಗೆ ಕ್ಲುಪ್ತವಾದ ಸಮಯದಲ್ಲಿ ನೀಡಿ ಅಧಿಕಾರವನ್ನು ಮಾಡುವಂಥ ಒಂದು ಭರವಸೆಯನ್ನು ನಾವು ನೀಡ್ತಾ ಇದ್ದೇವೆ. ಸುಮಾರು 15 ವರ್ಷಗಳ ನಂತರ ಈ ಒಂದು ಅಧಿಕಾರವನ್ನು ನಾವು ಹಂಚಿಕೊಂಡಿದ್ದೇವೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಘದ ಈ ಒಂದು ಎಲ್ಲ ನಿರ್ದೇಶಕರ ಸಮ್ಮುಖದಲ್ಲಿ ಇವತ್ತು ನಮ್ಮ ಈ ಒಂದು ಸಮಾರಂಭವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ನಮ್ಮ ರಾಜ್ಯ ಪ್ರಕೋಷ್ಠದ ಅಧ್ಯಕ್ಷರು ಆದಂಥ ಮಾಜಿ ಶಾಸಕರಾದಂಥ ಸಂಜೀವ ಮಠಂದರು. ಇವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಪುತ್ತೂರು ಗ್ರಾಮಾಂತರ ಮಂಡಳದ ಅಧ್ಯಕ್ಷರಾದಂಥ ಸಾಜ ರಾಧಾಕೃಷ್ಣ ಆಲವರು ಇದ್ದಾರೆ. ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ವ್ಯವಸಾಯ ಸೇವಾ ಸಂಘದ ಅಧ್ಯಕ್ಷರಾದ ನವೀನ್ ಡಿ ಇವರು ನಿರ್ವಹಿಸಲಿದ್ದಾರೆ. ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಮೀನಾಕ್ಷಿ ಶಾಂತಿಗೌಡ ಇದ್ದಾರೆ. ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂಥ ಹರಿಣಿ ಅವರಿದ್ದಾರೆ. ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದಂಥ ಉಮೇಶ್ ಎಂ ಇವರಿದ್ದಾರೆ. ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು, ಅದೇ ರೀತಿ ಅಲ್ಲದೆ ನಮ್ಮ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಹಿರಿಯ ನಿರ್ದೇಶಕರಾದ ಜಾರಂ ಪೂಜಾರಿ ಅವರಿದ್ದಾರೆ. ಇವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಶಾಂತಿಗೌಡು ಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಶ್ಯಾಮ್ರವರಿದ್ದಾರೆ. ಇವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಈ ಕಾರ್ಯಕ್ರಮದಲ್ಲಿ
ನಮ್ಮೊಡನೆ ಉಪಾಧ್ಯಕ್ಷರಾಗಿರುವಂಥ ಪವಿತ್ರ ಇವರಿದ್ದಾರೆ. ಇವರನ್ನು ಕೂಡ ಹಾರ್ದಿಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿರುವ ನಮ್ಮ ಸಂಘದ ಎಲ್ಲ ನಿರ್ದೇಶಕರುಗಳನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವೇದಿಕೆಯ ಮುಂಭಾಗದಲ್ಲಿರುವಂಥ ಮಹಿಳಾ ಮೋರ್ಚಾದ ಯಶೋಧ ಕೆ ಗೌಡ ಇದ್ದಾರೆ. ಇವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ಈ ಒಂದು ಸಭೆಯಲ್ಲಿ ಭಾಗವಹಿಸಿರತಕ್ಕಂಥ ನರಿಮಗುರು ಪಂಚಾಯತ್ನ ಎಲ್ಲ ಸದಸ್ಯರುಗಳನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಒಂದು ಸಂಘಕ್ಕೆ ಯಾವುದೇ ಸಂದರ್ಭದಲ್ಲೂ ಸೂಕ್ತವಾದ ಮಾಹಿತಿಯನ್ನು ನೀಡುತ್ತಿರುವಂಥ ಹಿರಿಯ ಮಾಜಿ ನಿರ್ದೇಶಕರು ಆದಂಥ ರತ್ನಾಕರ ಪಂಜಿಗ ಇದ್ದಾರೆ. ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸಿದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಇರುವಂಥ ಪತ್ರಿಕಾ ಮಾಧ್ಯಮದವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸಿದ್ದೇವೆ. ಅದೇ ರೀತಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರತಕ್ಕಂಥ ಎಲ್ಲ ರೈತ ಬಂಧುಗಳನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಬಂಧು ಮಿತ್ರರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ನಮ್ಮ ಈ ಕಾರ್ಯಕ್ರಮದಲ್ಲಿ ನರಿಮಗುರು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದಂಥ ಸುಭಾಷಚಂದ್ರ ಶೆಣೈ ಇವರಿದ್ದಾರೆ. ಇವರನ್ನು ಕೂಡ ಸ್ವಾಗತಿಸುತ್ತಾ ಅಲ್ಲದೆ ಹಿರಿಯ ಹಿಂದಿನ ನಿರ್ದೇಶಕರುಗಳನ್ನು ಕೂಡ ಮಾಜಿ ನಿರ್ದೇಶಕರುಗಳನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ಇಂದಿನ ಕಾರ್ಯಕ್ರಮ ನಿರ್ವಹಣೆಯನ್ನು ಮಾಡದಿರುವಂಥ ವಿಶ್ವನಾಥ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಅದೇ ರೀತಿ ವೀರಮಂಗಳ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾದಂಥ ಹರ್ಷ ಗುತ್ತು ಇವರಿದ್ದಾರೆ. ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ಎಲ್ಲರನ್ನೂ ಈ ಒಂದು ಭವ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ನನ್ನ ಈ ಮಾತನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸಿದ ಈ ಒಂದು ವ್ಯವಸ್ಥೆ ಇಲ್ಲಿವರೆಗೆ ಬರಬೇಕಾದ್ರೆ ಶ್ರೀಯುತ ನವೀನ್ ರೈಗಳ ಪಾತ್ರ ಬಹುದೊಡ್ಡದು. ಪ್ರಾರಂಭದಿಂದಲೂ ಚುನಾವಣೆಯಿಂದ ಹಿಡಿದು ಇಲ್ಲಿಯ ತನಕ ಈ ಒಂದು ಆಡಳಿತ ಮಂಡಳಿ ವ್ಯವಸ್ಥಿತವಾಗಿ ಹೋಗಲು ಹಾಗೂ ಚುನಾವಣೆಯಲ್ಲಿ ಗೆಲ್ಲಲು ಕಾರಣೀಕರ್ತರಾದ ಶ್ರೀಯುತ ನವೀನ್ ರೈ ಶಿಬರ ಇವರಿಗೆ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಿದ್ದೇನೆ. ಅಷ್ಟೇ ಅಲ್ಲದೆ ಈ ಸಭಾ ವೇದಿಕೆಯಲ್ಲಿ ನರಿಮಗರು ಹಾಲು ಉತ್ಪಾದಕರ ಸಹಕಾರಿ ಸಂಘದ ಎಲ್ಲ ನಿರ್ದೇಶಕರು, ವೀರಮಂಗಿಲ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಎಲ್ಲ ನಿರ್ದೇಶಕರು ಉಪಸ್ಥಿತರಿದ್ದಾರೆ. ಎಲ್ಲರನ್ನ ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸಲು ನಿಮ್ಮೆಲ್ಲ ಅನುಮತಿಯನ್ನು ಕೇಳಿಕೊಳ್ತಿದ್ದೇವೆ. ಮುಂದೆ ಬಂದಂಥ ಅತಿಥಿಗಳನ್ನು ಶಾಲು ಹಾಕಿ ಹೂಗುಚ್ಛ ನೀಡುವ ಮೂಲಕ ಸ್ವಾಗತಿಸಲಿದ್ದೇವೆ. ಅತಿಥಿಗಳನ್ನು ಅತ್ಯಂತ ಆತ್ಮೀಯವಾಗಿ ನಾವು ಸ್ವಾಗತಿಸ್ತಾ ಇದ್ದೀವಿ. ಇಂದಿನ ಸಭಾ ವೇದಿಕೆಯನ್ನು ಅಲಂಕರಿಸಿದ ನಮ್ಮೆಲ್ಲರ ಕಣ್ಮಣಿ ಸಂಜೀವ ಮಠಂದವರು ಇವರನ್ನು ನವೀನ್ ಡಿ ನರಿಮೂರು ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರು ಸಾಲು ಹೊದಿಸಿ ಉಪಹಾರ ನೀಡುವುದರ ಮೂಲಕ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತೇನೆ. ತಮಗೆ ಇನ್ನೋರ್ವ ಮುಖ್ಯ ಅತಿಥಿ ಶ್ರೀಯುತ ಸಹಜ ರಾಧಾಕೃಷ್ಣ ಆಳ್ವರು ವೇದಿಕೆಯಲ್ಲಿದ್ದಾರೆ. ತಮಗೂ ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತ. ಇವರನ್ನು ನಮ್ಮ ನಿರ್ದೇಶಕರಾಗಿರುವಂಥ ಜಯರಾಮ್ ಶಿವಪ್ರಸಾದ್ ಇವರು ಪೂಜೆ ನೀಡಿ ಸಾರ್ವಜನಿಕರ ಮೂಲಕ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಸಂಘದ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದಂಥ ನವೀನ್ ಡಿ ಇವರಿಗೂ ಕೂಡ
ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಶ್ರೀಯುತ ಚಂದ್ರ ಅಣಿಯ ಇವರು ಈ ಅತಿಥಿಗಳನ್ನು ಕಳಿಸಬೇಕು ಅಂತ ಹೇಳ್ತಾ ಇದ್ದೇವೆ. ಇವರಿಗೆ ಮೂಗುಚ್ಚೊಂದಿಗೆ ಶಾಲು ಹೊದಿಸಿ ಅವರನ್ನು ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇನ್ನೋರ್ವ ಮುಖ್ಯ ಅತಿಥಿ ಮೀನಾಕ್ಷಿ ಶಾಂತಿಗೌಡ ಇವರು ಕೂಡ ವೇದಿಕೆಯನ್ನು ಹೇಳ್ಕೊಡ್ತಿದ್ದಾರೆ. ಇವರನ್ನು ನಿರ್ದೇಶಕರಾದಂಥ ಪವಿತ್ರ ವೀರಮಂಗಲ ತಾವು ಹೂಗುಚ್ಛ ನೀಡಿ ಅವರನ್ನು ಶಾಲು ಹೊದಿಸಿ ಸನ್ಮಾನಿಸುವುದರ ಮೂಲಕ ಆರ್ಥಿಕ ಸ್ವಾಗತ ಕೊಡಬೇಕು ಅಂತ ಕೇಳಿಕೊಟ್ಟಿದೆ. ಇನ್ನೋರ್ವ ಮುಖ್ಯ ಅತಿಥಿ ನರಿಮೆರು ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಆಗಿರುವಂಥ ಹರಿಣಿ ನಿತ್ಯಾನಂದ ಅವರನ್ನ ನಮಿತಾ ಶೇರಾಜೆ ತಾವು ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಿದ್ದಾರೆ. ಇನ್ನೋರ್ವ ಮುಖ್ಯ ಅತಿಥಿ ನರಿಮಂಗಲ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರು ಆಗಿರುವಂಥ ಉಮೇಶ್ ಇಂದಿರಾನಗರ ಇವರು ನಮ್ಮೊಂದಿಗೆ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರನ್ನು ಇನ್ನೋರ್ವ ಪ್ರವೀಣ್ ಶೆಟ್ಟಿ ಇವರು ನಿರ್ದೇಶಕರಂತ ಇವರು ಇವರನ್ನು ಆತ್ಮೀಯವಾಗಿ ಸ್ವಾಗತಿಸಬೇಕು ಅಂತ ಕೇಳಿಕೊಡ್ತಾ ಇದ್ದಾರೆ. ತಮಗಿದು ಆತ್ಮೀಯ ಸ್ವಾಗತ ಸರ್. ಇನ್ನೋರ್ವ ಮುಖ್ಯ ಅತಿಥಿ ನರಿಮಂಗಲ ಸೇವಾ ಸಹಕಾರಿ ಸಂಘದ ಎಲ್ಲ ಚಟುವಟಿಕೆಗಳನ್ನು ತೊಡಗಿಸಿಕೊಂಡು ಮಾಜಿ ನಿರ್ದೇಶಕರು ಆಗಿರುವಂಥ ಅದೇ ರೀತಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಆಗಿರುವಂಥ ನವೀನ್ ರೈ ಇವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ.
ರೈತ ಸಹಕಾರಿ ಸಂಘದ ಬೆಳವಣಿಗೆಯ ಹಾದಿಯ ಒಂದು ಸೂಚನೆ ಅನ್ನುವಂತಹ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮಾಜಿ ಶಾಸಕರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಕೈಗೂಡಿಸಿದ ಎಲ್ಲ ಅತಿಥಿ ಅಧ್ಯಾಪಕರಿಗೆ ಮತ್ತೊಂದು ವಂದನೆಗಳನ್ನು ಸಲ್ಲಿಸುತ್ತಾ ಇನ್ನು ಮುಂದೆ ಕಾರ್ಯಕ್ರಮದಲ್ಲಿ ಒಂದು ವಿಶೇಷತೆಯನ್ನು ನಾವು ಅಳವಡಿಸಿಕೊಂಡಿದ್ದೇವೆ. ಉದ್ಘಾಟನೆಯನ್ನು ನೆರವೇರಿಸಿದ ಸಹಕಾರ ಭಾರತಿ ಇದರ ರಾಜ್ಯ ಪ್ರಕೋಷ್ಠದ ಅಧ್ಯಕ್ಷರಾದ ಶ್ರೀಯುತ ಸಂಜೀವ ಮಠಂದೂರು ಇವರಿಂದ ಉದ್ಘಾಟನೆ ಮತ್ತು ಅಭಿನಂದನೆಯ ಮಾತುಗಳಾಗಿ ವೇದಿಕೆ ನಿರ್ದೇಶನ. ವ್ಯವಸಾಯ ಸೇವಾ ಸಹಕಾರ ಸಂಘದ ನೂತನ ಆಡಳಿತ ಮಂಡಳಿಯ ಆ ನಿರ್ದೇಶಕರ ಆಯ್ಕೆಗೆ ಕಾರಣಕರ್ತರಾದಂಥ ಎಲ್ಲ ಮತದಾರ ದೇವರು ಕಾರ್ಯಕರ್ತ ದೇವರಿಗೆ ಅಭಿನಂದನೆ ಸಲ್ಲಿಸುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಕರಿಮಂಗೂರು CA ಬ್ಯಾಂಕಿನ ಗೌರವಾನ್ವಿತ ಅಧ್ಯಕ್ಷರಾದಂಥ ನವೀನ್ ಅವರೇ, ಈ ಒಂದು ಸಭಾ ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂಥ ಭಾರತೀಯ ಜನತಾ ಪಾರ್ಟಿಯ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು, ಮಾಜಿ ಜಿಲ್ಲಾ ಪಂಚಾಯತಿನ ಸದಸ್ಯರಾದಂಥ ಸಾಗರ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಜಿಲ್ಲಾ ಪಂಚಾಯತಿನ ನಿಕಟಪೂರ್ವ ಅಧ್ಯಕ್ಷರಾದ ಮೀನಾಕ್ಷಿ ಶಾಂತಿಗೌಡವರು, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಪಂಚಾಯತಿನ ಅಧ್ಯಕ್ಷರಾದ ಶ್ರೀಮತಿ ಹರಿಣಿ ಅವರೇ, ಉಪಾಧ್ಯಕ್ಷರಾದ ಉಮೇಶ್ ಅವರೇ, CA ಬ್ಯಾಂಕಿನ ಉಪಾಧ್ಯಕ್ಷರಾದ ಪವಿತ್ರ ಅವರೇ, ಹಿರಿಯಾಂತ ನವೀನ್ ರೈ ಅವರೇ, ಜಯರಾಮ್ ಗುಜ್ಜಾರ್ ಅವರು, ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಂತ ಶಾಂಭಟ್ ಅವರೇ, ಹಿರಿಯಾಂತ ದೇವಪ್ಪನವರೇ, ಎಲ್ಲ ನಿರ್ದೇಶಕ ಮಿತ್ರರೇ, ಇಲ್ಲಿ ಉಪಸ್ಥಿತ ಎಲ್ಲ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ನಮ್ಮ ಹಿರಿಯರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೃಷಿಕನಿಗೆ ಯಾವಾಗಲೂ ಸುಭಿಕ್ಷೆ. ವ್ಯವಸಾಯಗಾರ ಬೇಗ ಸಹಾಯ ಅಂದರೆ ಅವ ಅನ್ನದಾತ ಯಾವಾಗಲೂ ಕಷ್ಟಪಟ್ಟು ದುಡಿದು ತನ್ನ ಆರೋಗ್ಯವನ್ನು ಕಾಪಾಡ್ತಾ ಇತರರಿಗೂ ಅನ್ನ ಕೊಡುವವನು. ಈ ದೇಶದಲ್ಲಿ ಸ್ವಾತಂತ್ರ್ಯ ಬರಬೇಕಿದೆ, ಭಾರಿ ಬಡತನ ಇತ್ತು, ನಿರುದ್ಯೋಗ ಇತ್ತು, ಆಹಾರದ ಕೊರತೆ ಇತ್ತು. ಇಂತಹ ಸಂದರ್ಭದಲ್ಲಿ ಕೃಷಿಕರಿಗಾಗಿ ಒಂದು ಸಹಕಾರಿ ಸಂಘವನ್ನು ಆರಂಭ ಮಾಡಬೇಕು ಅಂತೇಳಿ ಸುಮಾರು 120 ವರ್ಷದ ಹಿಂದೆ ಈಗಿನ ಗದಗ ಜಿಲ್ಲೆಯ ಕಣಗಿನಾಳ ಎಂಬಲ್ಲಿ ಸಣ್ಣರಾಮನ ಸಿದ್ದನಗೌಡ ಪಾಟೀಲ್ ಎನ್ನುವರು ಒಂದು ವ್ಯವಸಾಯ ಸೇವಾ ಸಹಕಾರ ಸಂಘವನ್ನು ಆರಂಭ ಮಾಡ್ತಾರೆ. 120 ವರ್ಷ ಆಯಿತು. ಆ 120 ವರ್ಷದಿಂದ ಸ್ವಾತಂತ್ರ್ಯ
ಸದ್ಯಕ್ಕೆ 5 ವರ್ಷ ಹಿಂದೆ 3 ವರ್ಷ ಹಿಂದೆ ನರಿಮುಗೂರು ಸೊಸೈಟಿಗೆ ಆಡಳಿತಕ್ಕೆ ನೌಕರನ್ನು ನೇಮಕ ಮಾಡುವಾಗಲೂ ನನ್ನನ್ನು ಒಂದು ಸದಸ್ಯರಾಗಿ ಇಟ್ಕೊಂಡಿರ್ತಾರೆ ಅವರು, ನನ್ನ ಮೇಲಿನ ಅಭಿಮಾನದಿಂದ. 2 ವರ್ಷ ಹಿಂದೆಯೂ 3 ಜನವನ್ನು ಅಪಾಯಿಂಟ್ಮೆಂಟ್ ಮಾಡುವಾಗ ಊರಿನವರ ಪರವಾಗಿ ನನ್ನನ್ನು ಅಲ್ಲಿ ಕಮಿಟಿಯಲ್ಲಿ ಸೇರಿಸಿದ್ದಾರೆ. ಆಗ ಆ ಟೈಮಲ್ಲಿ ಬಾಬು ಶೆಟ್ಟರು ಅಧ್ಯಕ್ಷ ಆಗಿದ್ದರು. ಆನಂತರ ಈಗ ನವೀನ್ ಅವರು ಬಂದಿದ್ದಾರೆ. ಅವರು ಮೊನ್ನೆ ಬಂದು ಅಲ್ಲಿಯ ಕಷ್ಟ ಸುಖಗಳನ್ನು ನನ್ನ ಹತ್ರ ವಿಮರ್ಶೆ ಮಾಡಿಕೊಂಡು ಹೋಗಿದ್ದಾರೆ. ನನ್ನ ಬೇಕಾದ ಅನುಭವವನ್ನು ಪಡ್ಕೊಂಡು ಹೋಗಿದ್ದಾರೆ ಅವರು. ಕೃಷಿಗೆ ನಮಗೆ ಸೊಸೈಟಿ ಲೋನು ಕೊಟ್ಟ ಕಾರಣ ಅಥವಾ ಅಭಿವೃದ್ಧಿ ಹೊಂದಲಿಕ್ಕೆ ಅವರ ಸಹಕಾರದಿಂದಾಗಿ ಇವತ್ತು ಏನು ಈ ಮಟ್ಟಕ್ಕೆ ನಾವು ಬೆಳೆದಿದ್ದೇವೆ, ಇದಕ್ಕೆ ಸೇವಾ ಸಹಕಾರಿ ಸಂಘವೇ ಮೂಲ ಕಾರಣ. ಇದರಲ್ಲಿ 2 ಮಾತಿಲ್ಲ. ಇನ್ನು ಮುಂದೆಯೂ ನಾನು ಅದನ್ನು ಉಪಯೋಗ ಮಾಡಿಕೊಂಡು ನಮ್ಮ ಕೃಷಿಯನ್ನು ಅಭಿವೃದ್ಧಿಪಡಿಸಿ ನಮ್ಮ ಆರ್ಥಿಕ ಮಟ್ಟವನ್ನು ಗುಣಪಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಹಿಂದೆ ನರಿಮುಗೂರು ಸೇವಾ ಸಹಕಾರಿ ಸಂಘದಿಂದ ರಸಗೊಬ್ಬರ ಪೂರೈಕೆ ಮಾಡ್ತಾ ಇದ್ದರು. ಈಗಲೂ ಈಗಿನ 1 ವರ್ಷ 1947ಕ್ಕೆ ಸ್ವಾತಂತ್ರ್ಯ ಬರಬೇಕೆಂದು ಉಲ್ಲೇಖ ಮಾಡ್ತಾರೆ. ಈ ದೇಶ ರಾಮರಾಜ್ಯ ಆಗಬೇಕು, ಗ್ರಾಮ ಸ್ವರಾಜ್ಯವನ್ನು ಕಾಣಬೇಕು. ಅದಕ್ಕಾಗಿ ಪ್ರತಿ ಗ್ರಾಮದಲ್ಲಿ ಒಂದು ಸಹಕಾರ ಸಂಘ ಇರಬೇಕು, ಪ್ರತಿ ಗ್ರಾಮದಲ್ಲಿ ಒಂದು ಪಂಚಾಯತ್ ಇರಬೇಕು, ಪ್ರತಿ ಗ್ರಾಮದಲ್ಲಿ ಒಂದು ಶಾಲೆ ಇರಬೇಕು ಅಂತ 1947 ಉಲ್ಲೇಖ ಮಾಡ್ತಾರೆ. ಇವತ್ತು ಸ್ವಾತಂತ್ರ್ಯ ಬಂದು 75 ವರ್ಷದ ಆ ಅಮೃತ ಮಹೋತ್ಸವದ ಕಾಲಘಟ್ಟದಲ್ಲಿ ನಾವು ಇಡೀ ದೇಶವನ್ನು ರಾಮರಾಜ್ಯವನ್ನಾಗಿ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ರಾಮನ ಆ ಪ್ರತಿಮೆಯನ್ನು ಅಯೋಧ್ಯೆಯಲ್ಲಿ ಅನಾವರಣ ಮಾಡುವ ಮುಖಾಂತರ ಮತ್ತೊಮ್ಮೆ ಜಗತ್ತಿಗೆ ಭಾರತ ಆ ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರನ ಏನು ಒಂದು ಶಕ್ತಿ ಇವತ್ತು ಹಳ್ಳಿಯಲ್ಲಿ ಸಂಚಲನ ಆಗ್ತಾ ಇದೆ ಅಂತೇಳಿ ತೋರಿಸ್ಕೊಡೋ ಕೆಲಸವನ್ನು ಕೂಡ ಈ ದೇಶದ ಪ್ರಧಾನಿಯವರು ಮಾಡಿದ್ದಾರೆ. ಅಂದರೆ 75 ವರ್ಷದ ಹಿಂದೆ ಗ್ರಾಮ ರಾಜ್ಯ, ಗ್ರಾಮ ಸ್ವರಾಜ್ಯ, ರಾಮರಾಜ್ಯದ ಕನಸನ್ನು ಗಾಂಧೀಜಿಯವರು ಕಂಡಿದ್ರೆ 75 ವರ್ಷದ ನಂತರ ಈ ದೇಶದ ಪ್ರಧಾನಿಯವರು ಅದನ್ನು ಸಾಕಾರಗೊಳಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಆ ಮುಖಾಂತರ ಇವತ್ತು ರೈತ ಕೂಡ ನೆಮ್ಮದಿಯಿಂದ ಬದುಕುವಂತ ಕೆಲಸ ನರಿಮುಗೂರು ಶಾಂತಿಗೋಡಲ್ಲಿ ಕೂಡ ಆಗಿದೆ. ಯಾಕೆ ಇದನ್ನು ಉಲ್ಲೇಖ ಮಾಡ್ತೇನೆಂದ್ರೆ, ರೈತನ ಬದುಕು ಅನಿಶ್ಚಿತತೆಯ ಬದುಕು. ಯಾವಾಗ ತಾನು ಬೆಳೆದಂತ ಬೆಳೆ ಅಕಾಲಿಕ ಮಳೆಯಿಂದ, ಪ್ರಾಕೃತಿಕ ವಿಕೋಪದಿಂದ ನಾಶ ಆಗ್ತದೆ ಅಂತ ಅವನಿಗೆ ಗೊತ್ತಿಲ್ಲ. ಕೈಗಿಡಕ್ಕಂತ ಸಂದರ್ಭಗಳು ಅಪರೂಪ. ಬೆಳೆದ ಬೆಳೆ ಮಾರುಕಟ್ಟೆಗೆ ಹೋದಾಗ ಅಲ್ಲಿ ಸರಿಯಾದಂತ ಧಾರಣ ಸಿಗುವುದಿಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ಆ ರೈತನ ಬದುಕು ಹೇಗಿರಬೇಕು ಅಂತೇಳಿ ಈ ದೇಶದ ಪ್ರಧಾನಿಯವರು ಇವತ್ತು 10 ಕಾರ್ಯಕ್ರಮಗಳನ್ನು ತರುವ ಮುಖಾಂತರ ಕಿಸಾನ್ ಸಮ್ಮಾನ್ ನಿಧಿ ಇರ್ಬೋದು, ಫಸಲ್ ವಿಮೆ ಇರ್ಬೋದು, ಆರೋಗ್ಯ ಆಯುಷ್ಮಾನ್ ಭಾರತ್ ಇರ್ಬೋದು, ಕೃಷಿ ಸಿಂಚಾಯಿ ನಿಧಿ ಇರ್ಬೋದು, ಹೀಗೆ 10 ಕಾರ್ಯಕ್ರಮಗಳನ್ನು ಈ ದೇಶದ ಪ್ರಧಾನಿಯವರು ರೈತರಿಗಾಗಿ ತರ್ತಾರೆ. ಆ ರೈತರ ಬಾಳು ಇವತ್ತು ಹಸನಾಗಬೇಕಿದ್ರೆ ಒಂದು ಸರ್ಕಾರ ನಿನ್ನ ಜೊತೆ ಇದೆ ಎನ್ನುವಂತ ಸಂದೇಶವನ್ನು ಕೊಡುವಂತ ಕೆಲಸ. ಅದರ ಜೊತೆಯಲ್ಲಿ ವಿಶೇಷವಾಗಿ ಈ ದೇಶದಲ್ಲಿ ಸಹಕಾರಿ ಕಾಯ್ದೆ ಇರಲಿಲ್ಲ. ರಾಜ್ಯಗಳಲ್ಲಿ ಮಾತ್ರ ಸಹಕಾರಿ ಕಾಯ್ದೆ, ಕೇಂದ್ರದಲ್ಲಿ ಬಹುರಾಜ್ಯ ಮಲ್ಟಿಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಆಕ್ಟ್ ಇತ್ತು. ಈ ದೇಶದ ಪ್ರಧಾನಿಯವರು ದೇಶದಲ್ಲಿ ಪ್ರಥಮ ಬಾರಿಗೆ ಸ್ವಾತಂತ್ರ್ಯ ಬಂದು 75 ವರ್ಷದ ಸಹಕಾರಿ ಕಾಯ್ದೆಯನ್ನು ತರುವ ಮುಖಾಂತರ ಅದಕ್ಕೂ ಒಬ್ಬ ಗೃಹ ಸಚಿವನನ್ನು ಆ ಇಲಾಖೆಯ ಮುಖ್ಯಸ್ಥರನ್ನಾಗಿ ಮಾಡುವ ಮುಖಾಂತರ ಸಹಕಾರಿ ಇಲಾಖೆಯ ಮುಖಾಂತರ ಗ್ರಾಮಗಳ ಅಭಿವೃದ್ಧಿ ಮಾಡಬಹುದು, ಈ ರಾಜ್ಯದ ಅಭಿವೃದ್ಧಿ ಮಾಡಬಹುದು, ದೇಶದ ಅಭಿವೃದ್ಧಿ ಮಾಡಬಹುದು ಅಂತೇಳಿ ಈ ದೇಶದ ಪ್ರಧಾನಿಯನ್ನು ತೋರಿಸಿಕೊಟ್ಟಿದ್ದಾರೆ. ಇದು 75 ವರ್ಷದ ನಂತರ ಸಹಕಾರಿ ಇಲಾಖೆಗೆ ಒಬ್ಬ ಪ್ರಧಾನಿ ಕೊಟ್ಟಂತ ಮಹತ್ವ. ಸಹಕಾರಿ ಇಲಾಖೆಯ ಮುಖಾಂತರ ಇವತ್ತು ಒಬ್ಬ ರೈತನ ಆರ್ಥಿಕ ವ್ಯವಸ್ಥೆಯ ಜೊತೆಯಲ್ಲಿ ತನ್ನ ಕೃಷಿ ಉತ್ಪನ್ನಗಳಿಗೂ ಸರಿಯಾದಂತ ಧಾರಣೆಯನ್ನು ಕೊಡುವಂತ ಕೆಲಸ ಮಾಡಬೇಕು ಅಂತೇಳಿ ಈ ದೇಶದ ಪ್ರಧಾನಿಯವರು ಯೋಚನೆ ಮಾಡ್ತಾರೆ. ಅಂದ್ರೆ ಒಂದು ಸಹಕಾರಿ ಸಂಘಕ್ಕೆ ಗೌರವ ಕೊಡುವಂತ ಸಂಗತಿಯನ್ನು ತಂದಿದ್ದಾರೆ. ಒಂದು ಸಹಕಾರಿ ಸಂಘವನ್ನು ಐಡೆಂಟಿಟಿ ಮಾಡುವ ಮುಖಾಂತರ ಅದಕ್ಕೊಂದು ಸ್ಯಾಂಟಿಟಿ ಕೊಡುವಂತ, ಪಾವಿತ್ರ್ಯತೆಯನ್ನು ಕೊಡುವಂತ ಕೆಲಸವನ್ನು ಈ ದೇಶದ ಪ್ರಧಾನಿಯವರು ಮಾಡಿದ್ದಾರೆ. ಯಾಕೆ ಉಲ್ಲೇಖ ಮಾಡ್ತೇನೆ ಅಂದ್ರೆ, ಇವತ್ತು ಸಹಕಾರಿ ಕ್ಷೇತ್ರ ರಾಜಕೀಯ ರಹಿತವಾದ
ಆದರೆ ಇವತ್ತು 100ಕ್ಕೆ 100 ಅದನ್ನು ರಾಜಕೀಕರಣಗೊಳಿಸುವಂಥ ಕೆಲಸ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಆಗ್ತಾ ಇದೆ. ಯಾವಾಗ ರಾಜಕೀಯದಿಂದ ಹೊರತಾಗಿ ಒಂದು ಸಹಕಾರ ಸಂಘ ಇರ್ತದೋ ಅಲ್ಲಿ ಖಂಡಿತ ಎಲ್ಲ ರೈತರ ಹಿತವನ್ನು ಕಾಪಾಡುವಂಥ ಕೆಲಸವನ್ನು ಮಾಡಬಹುದು. ಎಲ್ಲ ಸದಸ್ಯರ ಆ ಒಂದು ಕೆಲಸ ಕಾರ್ಯಗಳಿಗೆ ಮನ್ನಣೆಯನ್ನು ಕೊಡುವಂಥ ಕೆಲಸ ಮಾಡಬಹುದು. ಯಾವಾಗ ರಾಜಕೀಯ ಪ್ರವೇಶ ಆಗ್ತದೋ ಅಲ್ಲಿ ಖಂಡಿತ ಸರ್ವೇ ಜನ ಸುಖಿನೋ ಭವಂತು ಎನ್ನುವಂಥ ಸಂದೇಶವನ್ನು ಸಾರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ರಾಜ್ಯ ಸರ್ಕಾರ ಮತ್ತೊಮ್ಮೆ ಸಹಕಾರಿ ಸಂಘಗಳಿಗೆ ನವೀನ್ರೆ ನಾಮಿನೇಷನ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಯಾಕೆ ಹಿಂಬಾಗಿಲಿಂದ ಒಂದಷ್ಟು ಜನರನ್ನು ತರಬೇಕು ಸಹಕಾರಿ ಸಂಘಕ್ಕೆ? ನಮ್ಮ ಸರ್ಕಾರ ಹಿಂದೆ ಯಾವುದೇ ರಾಜಕೀಯ ರಹಿತವಾಗಿ ಒಂದು ಸಹಕಾರಿ ಸಂಘ ಇರಬೇಕು, ಯಾವುದೇ ನಾಮಕರಣದ ವ್ಯವಸ್ಥೆ ಇರಬಾರ್ದು, ಹಿಂಬಾಗಿಲಿಂದ ಅಲ್ಲಿ ಯಾವುದೇ ಸದಸ್ಯರು ಪ್ರವೇಶ ಮಾಡಬಾರ್ದು ಎನ್ನುವಂಥ ಯೋಚನೆಯಲ್ಲಿ ಕಾಯ್ದೆಯನ್ನು ತಿದ್ದುಪಡಿ ಮಾಡುವಂಥ ಕೆಲಸವನ್ನು ಮಾಡಿದೆ. ಇವತ್ತು ಮತ್ತೊಮ್ಮೆ ಆ ಸಹಕಾರಿ ಕಾಯ್ದೆಗೆ ತಿದ್ದುಪಡಿ ಮಾಡಿ ಅಲ್ಲಿ ಒಂದಷ್ಟು ರಾಜಕೀಯ ವ್ಯಕ್ತಿಗಳಿಗೂ ಅವಕಾಶ ಮಾಡಿಕೊಡುವಂಥ ಕೆಲಸವನ್ನು ಮಾಡಿದೆ. ಇದನ್ನು ಎಲ್ಲ ಸಹಕಾರಿಗಳು, ಸಹಕಾರಿ ಸಂಘಗಳು ಖಂಡಿಸುವಂಥ ಕೆಲಸ ಈ ಹಂತದಲ್ಲಿ ಮಾಡುವಂಥ ಅವಶ್ಯಕತೆ ಇದೆ. ಇವತ್ತು ವಿಶೇಷವಾಗಿ ನಮ್ಮ ರೈತಾಪಿ ವರ್ಗ ತಮ್ಮ ಆರ್ಥಿಕ ಸ್ವಾವಲಂಬನೆಗೆ ಇವತ್ತು ಸಹಕಾರಿ ಸಂಘವನ್ನು ಅಳವಡಿಕೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ರತ್ನಾಕರಂತ ಹಿರಿಯರು ಹಿಂದೆ ಒಂದು ಸಹಕಾರಿ ಸಂಘದ ನಿರ್ದೇಶಕರಾಗಿ ಇಲ್ಲಿ ಹಿರಿಯರಂತ ಗಣಪತಿಯವರು, ಚಂದ್ರಶೇಖರ್ ಪೂಜಾರಿ, ಅಂಬಿಯಣ್ಣನವರು ಎಲ್ಲ ಹಿಂದೆ ಒಂದು ಸಹಕಾರಿ ಸಂಘದ ಅಧ್ಯಕ್ಷರು ನಿರ್ದೇಶಕರಾಗಬೇಕಿದ್ರೆ ಅಲ್ಲಿ 2 ಕೆಲಸಗಳು ಮಾತ್ರ ಆಗ್ತಾ ಇತ್ತು. ಬೇಡಿ ತೆಗೆಯುವಂಥದ್ದು ಒಂದು ಆಗ್ತಾ ಇತ್ತು. ಇನ್ನೊಂದು ರೇಷನ್ ಕೊಡುವಂಥ ವ್ಯವಸ್ಥೆಯನ್ನು ಸಹಕಾರಿ ಸಂಘಗಳು ಮಾಡ್ತಾ ಇತ್ತು. ಅಪರೂಪದಲ್ಲಿ ಕೆಲವರು ಜನರಿಗೆ ಸಾಲ ಸೌಲಭ್ಯವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇತ್ತು. ಸಹಕಾರಿ ಸಂಘ ಇಷ್ಟಕ್ಕೆ ಸೀಮಿತ ಅಂತ ಹೇಳುವಂಥ ಒಂದು ಕಾಲಘಟ್ಟದಲ್ಲಿ ಈ ಪತ್ತಿನ ಸಹಕಾರಿ ಸಂಘಗಳು, ವ್ಯವಸಾಯ ಸೇವಾ ಸಹಕಾರಿ ಸಂಘಗಳು ಇತ್ತು. ಆದರೆ ಹೊರಬರ್ತಾ ಇವತ್ತೊಂದು ಸಹಕಾರಿ ಸಂಘ ಒತ್ತಿನಿಂದ ಸಾವಿರ ತನಕ, ತೊಟ್ಟಿಲಿನಿಂದ ಚಟ್ಟದವರೆಗೆ ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿಗೆ ಏನೇನು ಬೇಕು ಎಲ್ಲವನ್ನು ಕೊಡುವಂಥ ಕೆಲಸವನ್ನು ಇವತ್ತು ನಮ್ಮ ಸಹಕಾರಿ ಸಂಘ ಮಾಡ್ತಾ ಇದೆ. ರೈತನ ಮನೆ ಬಾಗಿಲಿಗೆ ಸಾಲ ಸೌಲಭ್ಯ, ರೈತನ ಮನೆ ಬಾಗಿಲಿಗೆ ಗೊಬ್ಬರ, ರೈತನ ಮನೆ ಬಾಗಿಲಿಗೆ ದಿನಸಿ ಸಾಮಾನು, ರೈತನ ಮನೆ ಬಾಗಿಲಿಗೆ ಯಂತ್ರೋಪಕರಣ, ರೈತನ ಅವಶ್ಯಕತೆಗೆ ಪೂರಕವಾಗಿ ಗ್ಯಾಸ್, ರೈತನಿಗೆ ಪೆಟ್ರೋಲ್ ಪಂಪ್ ಏನು ಕೊಡಲಿಕ್ಕೆ ಸಾಧ್ಯ, ಜನೌಷಧಿ ಕೇಂದ್ರಗಳು. ಇದು ಇವತ್ತಿನ ಈ ಒಂದು ಸಹಕಾರಿ ಕಾಯ್ದೆಯಲ್ಲಿ ಒಂದಷ್ಟು ಅವಕಾಶಗಳನ್ನು ಮಾಡಿಕೊಟ್ಟು ಸಹಕಾರಿ ಸಂಘ ಕೂಡ ಇವತ್ತು ರೈತನ ಅವಶ್ಯಕತೆಗಳನ್ನು ತನ್ನ ಮನೆ ಬಾಗಿಲಲ್ಲೇ, ತನ್ನ ಗ್ರಾಮದಲ್ಲೇ ಕೊಡಬಹುದು ಅಂತೇಳಿ ತೋರಿಸಿಕೊಟ್ಟಂಥ ಉದಾಹರಣೆ ನಮ್ಮ ಕರ್ನಾಟಕದಲ್ಲಿದೆ. ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ. ನಾವು ಸಹಕಾರಿ ಕಾಶಿ ಅಂತ ಹೇಳ್ತೇವೆ. ಯಾಕೆ ಸಹಕಾರಿ ಕಾಶಿ ಅಂತ ಹೇಳ್ತಾ ಇದ್ದೇವೆ ಅಂದರೆ, ಒಳಲ್ಲಿ ಶಿವರಾಯರಂಥ ಹಿರಿಯರು 115 ವರ್ಷದ ಹಿಂದೆ ಯಾವುದೇ ನಮ್ಮ ಜಿಲ್ಲೆಯಲ್ಲಿ ಸಹಕಾರಿ ಸಂಘಗಳು ಆರಂಭ ಆಗದೇ ಇದ್ದಂಥ ಸಂದರ್ಭದಲ್ಲಿ, ಸ್ವಾತಂತ್ರ್ಯ ಬರುವುದಕ್ಕೆ ಮುಂಚೆ ಪುತ್ತೂರಿನಲ್ಲಿ DCC ಬ್ಯಾಂಕನ್ನು ಆರಂಭ ಮಾಡ್ತಾರೆ. ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಪುತ್ತೂರಿನಲ್ಲಿ ಆರಂಭ ಆಗ್ತದೆ. ಪುತ್ತೂರಿನ ಟೌನ್ ಬ್ಯಾಂಕ್ 115 ವರ್ಷದ ಹಿಂದೆ ಆರಂಭ ಆಗ್ತದೆ. ಪುತ್ತೂರಿನಲ್ಲಿ ಧಾನ್ಯದ ಬ್ಯಾಂಕ್ ಅಂತ ಇದೆ, ಗ್ರೈನ್ ಬ್ಯಾಂಕ್ ಅಂತೇಳಿ, ಅದನ್ನು ಆರಂಭ ಮಾಡ್ತಾರೆ. ಹೀಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದಾದ್ರೂ ಒಂದು ಸಹಕಾರಿ ಸಂಘ ಆರಂಭ ಆಗಿದ್ರೆ ಅದು ಪುತ್ತೂರಿನಲ್ಲಿ. ಪುತ್ತೂರಿನ ಮುಖಾಂತರ ಇಡೀ ಜಿಲ್ಲೆಗೆ, ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಟ್ಟಂತ ಸಹಕಾರಿಗಳು ನಮ್ಮಲ್ಲಿದ್ದಾರೆ. ಅದರಿಂದ ಪುತ್ತೂರಿಗಂತೂ ಇಡೀ ರಾಜ್ಯಕ್ಕೆ ಒಂದು ಸಹಕಾರಿ ಕಾಶಿ ಅಂತ ಹೇಳುವಂತ ಒಂದು ಪಟ್ಟವನ್ನು ಕಟ್ಟಿಕೊಂಡು ಅದು ಉಳಿಸಿಕೊಳ್ಳುವಂತ ಕೆಲಸ ಆಗಿದೆ. ಯಾಕಂದ್ರೆ ಮತ್ತೆ ವಾರಣಾಸಿ ಸುಬ್ರಹ್ಮಣ್ಯ ಭಟ್ರಂತವರು ಕ್ಯಾಂಪ್ಕೋದಂತ ದೊಡ್ಡ ಸಮಸ್ಯೆಯನ್ನು ಕಟ್ಟಿ ಇವತ್ತು 100 ಜನರಿಗೆ ಉದ್ಯೋಗ ಕೊಡುವ ಜೊತೆಯಲ್ಲಿ ರೈತರ ಬಾಳಿಗೂ ಇವತ್ತು ಏನು ಒಂದಷ್ಟು ವರದಾನವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹೀಗೆ ಸಹಕಾರಿ ಸಂಘ ಯಾವ ರೀತಿಯಾಗಿ ಒಂದು ಸಂಘವನ್ನು ಕಟ್ಟಿಕೊಂಡು ರೈತರ ಮನೆ ಬಾಗಿಲಿಗೆ ಸವಲತ್ತನ್ನು ಕೊಡ್ಬೋದಾ, ರೈತರ ಮಕ್ಕಳಿಗೆ ಉದ್ಯೋಗವನ್ನು ಕೊಡ್ಬೋದಾ, ರೈತರು ಬೆಳೆದಂಥ ಉತ್ಪನ್ನಗಳಿಗೆ ಮಾರುಕಟ್ಟೆಯನ್ನು ಮಾಡ್ಬೋದಾ, ಆ ಎಲ್ಲ ಕೆಲಸವನ್ನು ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಕರ್ನಾಟಕದಲ್ಲಿ ಮಾಡಿದೆ. ಅಂತ ಒಗ್ಗಣಿಕೆಯ ಪಾತ್ರವಾದಂಥ 16 ಸಹಕಾರಿ ಸಂಘಗಳು ಇವತ್ತು ರೋಲ್ ಮಾಡೆಲ್ ಆಗಿ ಕೆಲಸ ಮಾಡ್ತಾ ಇವೆ. ಆ ರೋಲ್ ಮಾಡೆಲ್ ಕೆಲಸ ಮಾಡುವಂಥ ಸಹಕಾರಿ ಸಂಘಗಳಲ್ಲಿ ನರಿಮೊಗರು CA ಬ್ಯಾಂಕ್ ಕೂಡ ಒಂದಾಗಬೇಕು ಅಂತೇಳಿ ಹೀಗೆ ಆಡಳಿತ ಮಂಡಳಿ
ನವೀನ್ರ ನೇತೃತ್ವದಲ್ಲಿ ಈಗಾಗಲೇ ಕೆಲವು ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾರೆ. ನಾನು ಸಂತೋಷ ಪಡುವಂಥದ್ದು, ಅವರ ಅಧ್ಯಕ್ಷರಾಗಿ ಎಲ್ಲ ನಿರ್ದೇಶಕರನ್ನು ಬೇರೆ ಬೇರೆ ಸಹಕಾರ ಸಂಘಗಳು ಕರ್ಕೊಂಡು ಹೋಗಿದ್ದ. ಇಡುಕಿಗೆ ಇರ್ಬೋದು, ಕೊಪ್ಪಳಗಡೆ ಇರ್ಬೋದು, ಕರೆಯೋಲ್ಲ ಬೇರೆ ಬೇರೆ ಒಳ್ಳೆಯ ವ್ಯವಸ್ಥೆಯನ್ನು ಹೊಂದಿರುವಂಥ, ಲಾಭದಾಯಕವಾಗಿ ನಡೆಯುವಂಥ ಒಂದು ಪಾರದರ್ಶಕ ಆಡಳಿತ, ಭ್ರಷ್ಟಾಚಾರ ಮುಕ್ತವಾದ ಆಡಳಿತ ನೀಡುವಂಥ ಯಾವ ಸಹಕಾರ ಸಂಘಗಳಿದೆಯೋ ಅಲ್ಲಿಗೆ ಹೋಗಿ ಅಧ್ಯಯನ ಮಾಡಿ ನಮ್ಮ ನರಿಮುಗರು ಶಾಂತಿಗೌಡು CA ಬ್ಯಾಂಕ್ ಕೂಡ ಉಪ್ಪಿನಂಗಡಿ CA ಬ್ಯಾಂಕಿನಂತೆ ನಮ್ಮ ಯಾವುದು ಇಡುಕಿದು CA ಬ್ಯಾಂಕಿನಾಗಿ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಜನರ ಮನೆಬಾಗಿಲಿಗೆ ಸಹಕಾರ ಸಂಘವನ್ನು ಕೊಂಡೊಯ್ಯಬೇಕು ಎನ್ನುವಂಥ ತೀರ್ಮಾನವನ್ನು ಮಾಡಿದ್ದಾರೆ. ಅದಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಒಟ್ಟು ಜನಹಿತವನ್ನು ಬಯಸುವಂತ ಈ ಸಂಘದ ಠೇವಣಿದಾರರು, ಪಾಲು ಬಂಡವಾಳದಾರರು, ಸಾಲಗಾರರು ಇವರ ಹಿತವನ್ನು ಬಯಸುವಂತ ಒಂದು ಆಡಳಿತ ಮಂಡಳಿ ಇದ್ರೆ ಖಂಡಿತ ಈ ರೀತಿಯ ಅಧ್ಯಯನಗಳು ಆಗ್ತದೆ. ಜನ ಕಳೆದ ಒಂದು 5 ವರ್ಷ, 10 ವರ್ಷ, 15 ವರ್ಷದಿಂದ ಇಲ್ಲಿ ಒಂದು ಆಡಳಿತವನ್ನು ನೋಡ್ತಾರೆ. ಅವರ ಬಗ್ಗೆ ನಾನು ದೂಷಣೆ ಮಾಡೋದು. ಆದರೆ ಜನರಿಗೆ ಜನಪರವಾದಂಥ, ಜನಹಿತವನ್ನು ಬಯಸುವಂಥ, ಪಾರದರ್ಶಕವಾದಂಥ, ಭ್ರಷ್ಟಾಚಾರ ಮುಕ್ತವಾದಂಥ ವ್ಯವಸ್ಥೆಯನ್ನು ಕಲ್ಪಿಸುವ ಒಂದು ಆಡಳಿತ ಮಂಡಳಿ ಬೇಕು ಅಂತೇಳಿ ಈ ಸಲ ಬಹುಶಃ ಜನರೇ ತೀರ್ಮಾನ ಮಾಡಿದ್ದಾರೆ. ನರೇಂದ್ರ ಮೋದಿಯನ್ನು ಹೇಗೆ ಪ್ರಧಾನಿ ಮಾಡಿದಾರೋ ಒಂದು ಬ್ಯಾನರ್ ಹಾಕಿ ಅದೇ ರೀತಿಯಲ್ಲಿ ನರಿಮುಗರು ಶಾಂತಿಗೌಡನ ಜನತೆ ಈ ಸಲ ಬದಲಾವಣೆ ಬೇಕು, ಈ ಸಲ ಒಂದು ಪಾರದರ್ಶಕವಾದ ಆಡಳಿತ ಬೇಕು ಅಂತೇಳಿ ಈ ಮೇಲೆದ್ದವರನ್ನು ನೀವೆಲ್ಲ ಆಶೀರ್ವದಿಸಿ ಕೂತ್ಕೊಳಿಸಿದ್ದೀರ. ವಿಶ್ವಾಸಕ್ಕೆ ಚ್ಯುತಿ ತರದ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾರೆ ಅನ್ನುವಂಥ ಭರವಸೆ ಇದೆ. ರಾಜಕೀಯದ ಗಂಧಗಾಳಿ ಇಲ್ಲದವರು ಇದ್ದಾರೆ. ಕೇವಲ ಆ ಜನರ ಮನಸ್ಸಿನ ಭಾವನೆ ಏನಿದೆ ಅದಕ್ಕೆ ನಮ್ಮ ಮನಸ್ಸು ಮತ್ತು ನಮ್ಮ ಕೈಗಳು ಕೆಲಸ ಮಾಡಬೇಕೆನ್ನುವಂಥ ಮಾನಸಿಕತೆಯಿಂದ ಕೆಲಸ ಮಾಡುವಂಥ ಒಂದಷ್ಟು ಜನ ಈ ಆಡಳಿತ ಮಂಡಳಿ. ಈ ಆಡಳಿತ ಮಂಡಳಿಯ ಮುಖಾಂತರ ನೀವು ಬಹಳಷ್ಟು ನಿರೀಕ್ಷೆ ಮಾಡಿದ್ದೀರಿ, ನನಗೆ ಗೊತ್ತು. ಖಂಡಿತ ನಿಮ್ಮ ಮನಸ್ಸಿನ ಭಾವನೆಗೆ ಚ್ಯುತಿಯಾಗದಂತೆ ಕೆಲಸ ಮಾಡಿ. ಈ ಚುನಾವಣೆ ಆಗಬೇಕಿದ್ರೆ ಇಲ್ಲಿ ಕೆಲವೊಂದು ಸಮಸ್ಯೆಗಳಿವೆ. ಪ್ರಮುಖವಾಗಿ ನಾನು ಈ ಭಾಗದ ಶಾಸಕರಾಗಿದ್ದೀನಿ, ನೀವೆಲ್ಲ ಆಶೀರ್ವಾದ ಮಾಡಿದ್ದೀನಿ. ಒಂದು 5 ವರ್ಷ ನಿಮ್ಮ ಸೇವೆ ಮಾಡುವಂಥ ಒಂದು ಅವಕಾಶ ಆಗಿತ್ತು, ಸರಿಯಲ್ಲ? ನಮ್ಮ ಸರ್ಕಾರ ಇತ್ತು, ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದರು, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳಾಗಿದ್ದರು. ಯಡಿಯೂರಪ್ಪನವರು ಮಣ್ಣಿನ ಮಗ, ರೈತರ ಪ್ರಥಮ ಒಂದು ಬಜೆಟನ್ನು, ಕೃಷಿ ಬಜೆಟನ್ನು ಮಂಡನೆ ಮಾಡಿದಂಥ ಒಬ್ಬ ಮುಖ್ಯಮಂತ್ರಿ. ಈ ರಾಜ್ಯದ ರೈತರ ಹಿತವನ್ನು ಕಾಪಾಡಿದಂಥ ರೈತ ಹೋರಾಟಗಾರ. ಅವರು ರೈತರಿಗೆ ಸಾಲ ಮನ್ನಾ ಮಾಡುವಂಥ ಕೆಲಸ ಮಾಡ್ತಾರೆ. ಪ್ರಧಾನಮಂತ್ರಿಯವರು ಕಿಸಾನ್ ಸಮ್ಮಾನ್ ನಿಧಿಯಲ್ಲಿ 6,000 ಕೊಡಬೇಕಿದ್ರೆ ರಾಜ್ಯದ ಪಾಲು ಅಂತೇಳಿ 4,000 ಸೇರಿಸಿ 10,000 ಕೊಡುವಂಥ ಕೆಲಸವನ್ನು ಮಾಡಿದರು. ಮೋದಿ ಅವರು ರೈತರಿಗೆ ಏನು ಗ್ಯಾರಂಟಿ ಕೊಟ್ಟರೋ ಅದೇ ರೀತಿಯಲ್ಲಿ ಯಡಿಯೂರಪ್ಪನವರು ರೈತರಿಗೆ ಗ್ಯಾರಂಟಿ ಕೊಡುವಂಥ ಕೆಲಸವನ್ನು ಮಾಡಿದರು. ಅದಕ್ಕೆ ಪೂರಕವಾಗಿ ಹೆಚ್ಚುವರಿಯಾಗಿ ಈ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ರೈತ ವಿದ್ಯಾನಿಧಿಯನ್ನು ತಂದರು. ರೈತ ವಿದ್ಯಾನಿಧಿಯನ್ನು ತಂದರು. ಗೊತ್ತಾಗ್ತದೆ. ನಮ್ಮ ಮನೆಯ ಪಂಪ್ ಸೆಟ್ ಕೂಡ ಇದೇ ರೀತಿಯ ವಾತಾವರಣ ಇದೆ ಅಲ್ಲ. ತಾಯಿ ಗ್ರೈಂಡರ್ ಹಾಕಿ ಕೂತಾಗ ಇದೇ ವಾತಾವರಣವನ್ನು ನಾವು ನೋಡ್ತೇವೆ. ಬಸವರಾಜ ಬೊಮ್ಮಾಯಿ ಅವರು ರೈತ ವಿದ್ಯಾನಿಧಿಯನ್ನು ತರ್ತಾರೆ. ಒಬ್ಬ ರೈತನ ಮಗಳಿಗೆ ವಿದ್ಯಾಭ್ಯಾಸಕ್ಕೆ 3,000ದಿಂದ 11,000 ತನಕ ಬರೆಯುವಂಥ ಕೆಲಸವನ್ನು ಮಾಡ್ತಾರೆ.
ಒಬ್ಬ ರೈತ ಇವತ್ತು ಈ ಒಂದು ಹಣದುಬ್ಬರದ ವ್ಯವಸ್ಥೆಯಲ್ಲಿ 0% ಅಲ್ಲಿ 3 ಲಕ್ಷ ಸಾಲ ಪಡಿಬೇಕಿದ್ರೆ ಅದನ್ನು 5 ಲಕ್ಷಕ್ಕೆ ಹೆಚ್ಚಿಸುವಂತ ಕೆಲಸ ಬಜೆಟ್ ಅಲ್ಲಿ ಮಾಡ್ತಾರೆ. 3% ಅಲ್ಲಿ ಸಾಲ ಕೊಡುವಂತ 10 ಲಕ್ಷವನ್ನು 15 ಲಕ್ಷಕ್ಕೆ ಹೆಚ್ಚಿಸುವಂತ ಸಂಗತಿಯನ್ನು ಮಾಡ್ತಾರೆ. ಅಂದ್ರೆ ಆ ರೈತನ ಬದುಕಿಗೆ ಒಂದು ಗ್ಯಾರಂಟಿ ಬೇಕು ಅಂತೇಳಿ ಅದನ್ನು ತರುವಂತ ಕೆಲಸವನ್ನು ಮಾಡ್ತಾರೆ. ಆದರೆ ಆ ಸರ್ಕಾರ ಯಾವಾಗ ಕಳೆದ ವರ್ಷಕ್ಕೆ ಅವಧಿಯನ್ನು ಮುಗಿಸ್ತಾ ಆ ಮುಗಿದ ನಂತರ ಇವತ್ತು ರೈತನಿಗೆ ಗ್ಯಾರಂಟಿ ಇಲ್ಲ. ರೈತ ವಿದ್ಯಾನಿಧಿ ನಿಂತೋಗಿದೆ, ಕಿಸಾನ್ ಸಮ್ಮಾನ್ ನಿಧಿ 4,000 ಬರ್ತಾ ಇಲ್ಲ. ಆ 0% ಅಲ್ಲಿ 5 ಲಕ್ಷ ಸಾಲ ಇನ್ನೂ ಕೂಡ ಕೊಡಲಿಲ್ಲ. ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ರು 15 ವರ್ಷ ಕೊಡ್ತೇವೆ ಅಂತ ಮಾತಾಗಿ ಉಳಿಯಿತು. ನಾವು ಹೇಳುವಂಥದ್ದು ರೈತರಿಗೆ ಇದನ್ನು ಮೊದಲು ಪಾವತಿ ಮಾಡಿ, ರೈತರ ವಿಶ್ವಾಸವನ್ನು ಗಳಿಸಿ, ರೈತರಿಗೆ ನಿರಂತರ 3 ವಿದ್ಯುತ್ ಅನ್ನು ಕೊಡಿ. ರೈತರ ಸಾಲ ಮನ್ನಾ ಮಾಡಿ 3 ವರ್ಷ ಆಯಿತು. ಇನ್ನೂ ಕೂಡ ಒಂದಷ್ಟು ರೈತರು ನರಿಮೊಗರು ಶಾಂತಿಗೋಡಲ್ಲಿ ಇವತ್ತು ಬರ್ತದೆ ನಾಳೆ ಬರ್ತದೆ ಅಂತೇಳಿ ಜಾತಕ ಪಕ್ಷಿಯಂತೆ ಕಾದು ಕೂತಿದ್ದಾರೆ. ನ್ಯಾಯಾಲಯದ ಮೆಟ್ಟಿಲು ಹತ್ತಿದ್ದಾರೆ. ಅಲ್ಲಿಯಾದರೂ ನಮಗೆ ನ್ಯಾಯ ಸಿಗಬಹುದು ಅಂತೇಳಿ ನಾನು ಹೇಳುವಂಥದ್ದು, ಸರ್ಕಾರಕ್ಕೆ ತಕ್ಷಣ ರೈತರ ಹಿತವನ್ನು ಕಾಪಾಡುವಂತ ಒಂದು ಸರ್ಕಾರ ಆದ್ರೆ ಆ ರೈತರಿಗೆ ಏನೋ ನ್ಯಾಯೋಚಿತವಾಗಿ ನಾವು ಭಿಕ್ಷೆ ಬೇಡುವುದಲ್ಲ, ಸರ್ಕಾರದ ಹತ್ರ ನ್ಯಾಯಯುತವಾದಂತ ನೀವು ಘೋಷಣೆ ಮಾಡಿಕೊಂಡು ಕೊಡಿ ಅಂತ ಹೇಳುವಂತ ಕೆಲಸವನ್ನು ಇವತ್ತಿಲ್ಲಿ ಸಂದೇಶ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ. ಆ ಸಾಲ ಮನ್ನಾದ ದುಡ್ಡು ಯಾರ್ಯಾರು ಗ್ರೀನ್ ಲಿಸ್ಟ್ಗೆ ಬಿದ್ದಿದ ಸುಮಾರು 10,500 ರೈತರು ಇವತ್ತು ಕರ್ನಾಟಕದಲ್ಲಿ ಸ್ವಲ್ಪ ಜಾಸ್ತಿ ಇರ್ಬೋದು ಭ್ರಷ್ಟಾಚಾರ ಆ ಎಲ್ಲ ರೈತರಿಗೆ ಇವತ್ತು ಆ ಸಾಲ ಮನ್ನಾದ ದುಡ್ಡನ್ನು ಕೊಟ್ಟರೆ ಖಂಡಿತ ಅವ ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಸಾಧ್ಯ. ಇದರಾಗೆ ತಾನು ಕೂಡ ಕೃಷಿಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ. ಅದಕ್ಕಾಗಿ ಇವತ್ತು ಈ ನರಿಮೊಗರು ಶಾಂತಿಗೋಡು ಭಾಗದ ಸುಮಾರು 200ಕ್ಕೆ ಮೇಲ್ಪಟ್ಟು ರೈತರು 260 ರೈತರು ಏನು ಸಾಲ ಮನ್ನಾದಿಂದ ವಂಚಿತರಾಗಿದ್ದಾರ ಅವರಿಗೆ ನ್ಯಾಯ ಕೊಡುವಂತ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಒತ್ತಾಯಪೂರ್ವಕವಾಗಿ ಮಾಡ್ತಾ ಇದ್ದೇನೆ. ರೈತರಿಗೆ ಇವತ್ತು ಆ ಬಜೆಟ್ ಅಲ್ಲಿ ಘೋಷಣೆ ಮಾಡಿದಂತ ಅನುದಾನ ಸರಿಯಲ್ಲ. 0% ಅಲ್ಲಿ 5 ಲಕ್ಷ ತನಕ ಯಾರ್ಯಾರಿಗೆ ಅರ್ಹತೆ ಇದೆಯೋ ಅವರಿಗೆ, ಯಾರಿಗೆ ಮಧ್ಯಮಾವಧಿ ದೀರ್ಘಾವಧಿ ಸಾಲ 10 ಲಕ್ಷದಿಂದ 15 ಲಕ್ಷ 3% ಅಲ್ಲಿ ಅರ್ಹತೆ ಇರುವವರಿಗೆ ಕೊಡಬೇಕು, ಅದನ್ನು ಕೂಡ ಕೊಡುವಂತ ಕೆಲಸವನ್ನು ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಈ ಒಂದು ರೈತಾಪಿ ವರ್ಗದವರು ಭಾರಿ ಪ್ರಬುದ್ಧರೇ ಇಲ್ಲಿ ಇದ್ದೀರಾ ನೀವು. ಸಹಕಾರ ಸಂಘದ ಮತದಾರರು ಯಾರು ಅಂದ್ರೆ 40 ವರ್ಷ 50 ವರ್ಷ 60 ವರ್ಷ 80 ವರ್ಷ ದಾಟಿದೆ ಸರಿಯಲ್ಲ ರತ್ನಾಕರ. ಭಾರಿ ಪ್ರಬುದ್ಧರು, ವಯೋವೃದ್ಧರು, ಎಲ್ಲ ಕೃಷಿಕರು ನಾವೆಲ್ಲ ಸಹಕಾರ ಸಂಘದಲ್ಲಿ ಮತದಾನ ಮಾಡಿ ಅಲ್ಲಿಯ ಆಡಳಿತ ಮಂಡಳಿಯಿಂದ ಆಯ್ಕೆ ಮಾಡುವುದು. ಆಯ್ಕೆ ಮಾಡುವಾಗ ನಾವು ಭಾರಿ ಯೋಚನೆ ಮಾಡ್ತೇವೆ. ನಮ್ಮ ಪ್ರತಿಯೊಂದು ಮತವು ವ್ಯರ್ಥ ಆಗಬಾರದು, ಅದಕ್ಕೊಂದಷ್ಟು ಮೌಲ್ಯ ಇದೆ. ಅದು ಮುಂದಿನ 5 ವರ್ಷ ಸಿಎ ಬ್ಯಾಂಕಿನ ನರಿಮೊಗರು ಸಿಎ ಬ್ಯಾಂಕಿನ ಆ ಒಂದು ಆಡಳಿತದಲ್ಲಿ ಒಂದಷ್ಟು ಪರಿವರ್ತನೆಯನ್ನು ಕಾಣಬೇಕು ಅಂತೇಳಿ ತೀರ್ಮಾನ ಮಾಡಿಕೊಂಡು ನಾವು ಓಟ್ ಹಾಕ್ತೇವೆ. ಆ ಓಟಿನ ಪರಿಣಾಮ ಇವತ್ತು ಒಂದಷ್ಟು ಹೊಸ ಪೀಳಿಗೆಯ ಹೊಸ ಯುವಕರು ಹೊಸಬ್ಬರು ಆಯ್ಕೆ ಆಗಿದೆ. ಹಳೆಯ ನೆನಪನ್ನು ಮಾಡ್ತಾ ಇದ್ದೀವಿ. ಭರತ ಸೆಲೆ ಅವರು, ರತ್ನಾಕರು, ಚಂದ್ರಶೇಖರ್, ಸಬ್ರಿಕಾಯರು, ತುಂಬಾ ಜನ. ಯಾಕಂದ್ರೆ ನಾನು 40 ವರ್ಷದಿಂದ ಸಹಕಾರ ಸಂಘದಲ್ಲಿ ಬೆಳಗಡೆ ಸಹಕಾರ ಸಂಘ ಅಂತ ಮಹಾನುಭಾವರು ಆಗಿನ ಕಾಲದಲ್ಲಿ ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ. ಪ್ರಾಮಾಣಿಕವಾಗಿ ಈ ಸಹಕಾರ ಸಂಘವನ್ನು ಬೆಳೆಸುವಂತ ಕೆಲಸ ಅವರನ್ನು ನೆನಪಿಸ್ತಾ ಅವರ ಹಾದಿಯಲ್ಲೇ ಮತ್ತೊಮ್ಮೆ ಈ ಸಹಕಾರ ಸಂಘವನ್ನು ಕಟ್ಟಬೇಕು ಅಂತೇಳಿ ಯುವಕರ ತಂಡ ಇವತ್ತಿಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಮತ್ತು ಇಡೀ 2 ಗ್ರಾಮದ ನಾಗರಿಕರು ಮತ್ತೊಮ್ಮೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟರೆ ಖಂಡಿತ ಈ ಸಹಕಾರಿ ಸಂಘ ಕೂಡ ಒಂದು ಮಾದರಿ ಸಹಕಾರಿ ಸಂಘವಾಗಿ ರೂಪುಗೊಳ್ಳಲಿಕ್ಕೆ ಸಾಧ್ಯ. ಅದಕ್ಕಾಗಿ ಇವತ್ತು ನಿಮಗೆ ಅಭಿನಂದನೆ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ.
ನಾವು ನಿಮ್ಮ ಜೊತೆ ಇದ್ದೇವೆ, ನೀವು ನಮ್ಮ ಜೊತೆ ಇರಬೇಕು ಅಂತ. ಸಹಕಾರಿ ತತ್ವವೇ ಹಾಗೆ, ನಾನು ನಿನಗಾಗಿ ನೀನು ನನಗಾಗಿ ನಾವೆಲ್ಲರೂ ದೇಶಕ್ಕಾಗಿ ಎನ್ನುವಂಥದ್ದು ಸಹಕಾರಿ ತತ್ವ. ಆ ಸಹಕಾರಿ ತತ್ವವನ್ನು ನಾವು ಯಾವಾಗ ಸಾಕಾರ ಮಾಡ್ತೇವೋ ಆಗ ಖಂಡಿತ ಇಲ್ಲಿ ಪರಿವರ್ತನೆಯನ್ನು ಕಾಣಲಿಕ್ಕೆ ಸಾಧ್ಯ. ಆ ಪರಿವರ್ತನೆ ಇವತ್ತಿನಿಂದ ಇಲ್ಲಿಂದ ಆರಂಭ ಆಗಬೇಕು. ಯಾಕಂದ್ರೆ ಈಗಾಗಲೇ ಬೇರೆ ಬೇರೆ ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾರೆ. ನಾನು ಅವರಿಗೆ ಹೇಳಿದ್ದೇನೆ, ನೀವಿನ್ನು ಕೂತ್ಕೊಳ್ಳಿಕ್ಕಿಲ್ಲ 5 ವರ್ಷ, ನಿರಂತರ ರೈತರ ಮನೆ ಬಾಗಿಲಿಗೆ ಸಹಕಾರಿ ಸಂಘವನ್ನು ಕೊಂಡೋಗುವಂತ ಕೆಲಸ ಮಾಡಬೇಕು. ಏನು ಗಾಡಿಯಲ್ಲಿ ಕೊಂಡೋಗುವುದಲ್ಲ ಅಲ್ಲ, ಯಾವುದೋ ಒಂದು ಕೈಗಾಡಿಯಲ್ಲಿ ಡೆಪೋ ಮಾಡಿ ಸಹಕಾರಿ ಸಂಘವನ್ನು ಕೊಂಡೋಗಬೇಕಾಗುತ್ತದೆ. ರೈತರಿಗೆ ಏನೇನು ಬೇಕೋ ಎಲ್ಲ ಸವಲತ್ತನ್ನು ಕೊಡುವಂತ ಕೆಲಸ. ರೈತ ಇಲ್ಲಿ ಬಂದಾಗ 5 ನಿಮಿಷದಲ್ಲಿ ಅವನ ಕೆಲಸ ಮಾಡಿ ಹೊರಗೆ ಕಳಿಸುವಂಥದ್ದು. AC ರೂಮ್ ಮಾಡ್ಬೋದು, ಇಲ್ಲಿ AC ರೂಮಲ್ಲಿ ತಂಪಿದೆ ಅಂತೇಳಿ ಕೂತ್ಕೊಳ್ಬೋದು, ಆದ್ರೆ ಅವ ಕೆಲಸಕ್ಕಾಗಿ ಅಲ್ಲಿ ಕಾಯ್ಬಾರ್ದು. ಆ ರೀತಿಯ ಒಂದು ವ್ಯವಸ್ಥೆಯನ್ನು ಒಂದು ಸಹಕಾರಿ ಸಂಘ ಮಾಡಬೇಕು. ಇವತ್ತು ದಿನಸಿ ಸಾಮಾನು ಇರ್ಬೋದು, ಇವತ್ತು ಜನೌಷಧಿ ಕೇಂದ್ರಗಳಿರ್ಬೋದು, ಎಲ್ಲವನ್ನು ಒಂದು ಸಹಕಾರಿ ಸಂಘ ಮಾಡಲಿಕ್ಕೆ ಸಾಧ್ಯ. ಗುತ್ತಿಗಾರಲ್ಲಿ ಸಹಕಾರಿ ಸಂಘ ಪೆಟ್ರೋಲ್ ಬಂಕ್ ಮಾಡಿದ್ದಾರೆ, ಇಡುಕಿನಲ್ಲಿ ಜನೌಷಧಿ ಕೇಂದ್ರವನ್ನು ಆರಂಭ ಮಾಡಿದ್ದಾರೆ, ಉಪ್ಪಿನಂಗಡಿಯಲ್ಲಿ ಸುವರ್ಣ ಸಂಗಮ ಮಾರ್ಕ್ ಅಂತ ಹೇಳಿ ಡಿಪಾರ್ಟ್ಮೆಂಟಲ್ ಸ್ಟೋರ್ ಅನ್ನು ಮಾಡಿದ್ದಾರೆ. ಹೀಗೆ 10 ಉದಾಹರಣೆಗಳು ಸಹಕಾರಿ ಸಂಘದಲ್ಲಿದೆ. ಮಾಣಾಜೆ CA ಬ್ಯಾಂಕಿನವರು ಒಬ್ಬ ಸಕ್ಕರೆ ಪರ್ಯಾಯ ಏನು ಚಟ್ಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮನೆ ಬಾಗಿಲಿಗೆ ಅದನ್ನು ಕೊಂಡೋಗಿ ಅಂತ್ಯ ಸಂಸ್ಕಾರ ಮಾಡಲಿಕ್ಕೂ ಒಂದು ಸಹಕಾರಿ ಸಂಘ ವ್ಯವಸ್ಥೆಯನ್ನು ಮಾಡಿದೆ. ಅಂದ್ರೆ ಸಹಕಾರಿ ಸಂಘ ಆ ರೈತನ ಆ ಸದಸ್ಯನ ಏನು ಅಪೇಕ್ಷೆ ಇದೆ ಅದಕ್ಕೆ ಸರಿಯಾಗಿ ಕೆಲಸ ಮಾಡುವಂತ ಕೆಲಸ. ಖಂಡಿತ ಮುಂದಿನ 5 ವರ್ಷದಲ್ಲಿ ಈ ಸಹಕಾರಿ ಸಂಘದಲ್ಲೂ ಕೂಡ ಆ ಒಂದು ವ್ಯವಸ್ಥೆಯನ್ನು ನೋಡ್ಲಿಕ್ಕೆ ಸಾಧ್ಯ, ಬದಲಾವಣೆಯನ್ನು ನೋಡ್ಲಿಕ್ಕೆ ಸಾಧ್ಯ ಅಂತೇಳಿ ನಾನು ಅವರಲ್ಲಿ ಭರವಸೆಯನ್ನು ಇಟ್ಟಿದ್ದೇನೆ. 100 ಜನರು ಭರವಸೆಯನ್ನು ಇಟ್ಟಿದ್ದೇನೆ. ಆ ಭರವಸೆ ಈಡೇರಬೇಕಿದ್ರೆ ನಿಮ್ಮ ಸಹಕಾರ ಬೇಕು. ಇವತ್ತು ಒಂದು ಸಹಕಾರಿ ಸಂಘ ವ್ಯವಸ್ಥಿತವಾಗಿ ಬೆಳಿಬೇಕಿದ್ರೆ ಅಲ್ಲಿಯ ಸಹಕಾರಿ ಸಂಘದ ನಿರ್ದೇಶಕರು, ಆಡಳಿತ ಮಂಡಳಿಯ ಜೊತೆಯಲ್ಲಿ ಅಲ್ಲಿಯ ನೌಕರ ವರ್ಗ ಕೂಡ ಅಷ್ಟೇ ಮುಖ್ಯ. 2 ಕೈ ಇಲ್ಲದೆ ಒಂದು ಚಪ್ಪಾಳೆ ಆಗುವುದಿಲ್ಲ. ಒಂದು ನಾಣ್ಯದ 2 ಮುಖ ಇದ್ದಾಗೆ. ಅದಕ್ಕೆ ಅದರಿಂದಲೇ ಪ್ರಮುಖವಾಗಿ ಅಲ್ಲಿಯ ನಮ್ಮ ಸಹಕಾರಿ ಸಂಘದ ಸದಸ್ಯರು ಪ್ರಾಮಾಣಿಕವಾಗಿ ಸಾಲ ತಗೊಂಡು ಸಮಯಕ್ಕೆ ಸರಿಯಾಗಿ ಕರೆದ ಸಮಯದಲ್ಲಿ ಸಾಲ ಕಟ್ಟುವಂಥದ್ದು ಕೂಡ ಅಷ್ಟೇ ಮುಖ್ಯ. ಆ ಸಂಘದ ಬೆಳವಣಿಗೆಗೆ ಅಲ್ಲಿ ಠೇವಣಿ ಇಟ್ಟು ಆ ಠೇವಣಿಯ ಮುಖಾಂತರ ಯಾರ್ಯಾರು ಅಪೇಕ್ಷಿಸಿದಾರ ಅವರಿಗೆ ಸಾಲ ಕೊಡುವಂಥದ್ದು ಕೂಡ ಅದು ಕೂಡ ಮುಖ್ಯ. ಈ ಎಲ್ಲವೂ ಇದ್ದಾಗ ಮಾತ್ರ ಒಂದು ಸಹಕಾರಿ ಸಂಘ ಕಲ್ಪವೃಕ್ಷದ ರೀತಿಯಲ್ಲಿ, ಕಾಮಧೇನುವಿನ ರೀತಿಯಲ್ಲಿ ಎಲ್ಲವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು. ಆ ಕೆಲಸ ಖಂಡಿತ ಮುಂದಿನ ದಿನಗಳಲ್ಲಿ ಇಲ್ಲಿ ಆಗ್ತದೆ. ಇದು ನಾನು 2ನೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ಶಾಂತಿಗೋಡಲ್ಲಿ ಒಂದು ಅಭಿನಂದನಾ ಕಾರ್ಯಕ್ರಮದಲ್ಲಿ ನಿತ್ಯ ಹೊತ್ತಿಗೆ ಬಹುಶಃ ಅವರು ಕಾರ್ಯಕ್ರಮ ಹಿಡಿದೆಲ್ಲ ಕೂದಲು ಕೊಡ್ತಿದೆ. ಸಂಜೆ ಹೊತ್ತೇ ಕಾರ್ಯಕ್ರಮ ಹಿಡಿದು ನನಗೂ ಗೊತ್ತಾಯಿತು. ಯಾಕಂದ್ರೆ ಇಲ್ಲಿ ಸ್ವಲ್ಪ ಕೂಲಿ ಕೆಲಸ ಮಾಡಿ ಬೇರೆ ಬೇರೆ ಉದ್ಯೋಗ ಮಾಡಿ ಸಂಜೆ ಹೊತ್ತು ಸ್ವಲ್ಪ ಪುರ್ಸೊತ್ತಲ್ಲಿ ಇರ್ತಾರೆ. ಪುರ್ಸೊತ್ತಲ್ಲಿ ಆರಾಮದಲ್ಲಿ ಬಂದು ಆರಾಮದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೋಗ್ಬೋದು ಅಂತೇಳಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಾ. ಒಂದು ಮಾಜಿ ಶಾಸಕನ ನೆಲೆಯಲ್ಲಿ ಈ ಸಂಘದ ಬೆಳವಣಿಗೆಗೆ ನಾನು ಏನು ಮಾಡ್ಬೋದು, ಸಹಕಾರಿಯಾಗಿ ಏನು ಮಾಡ್ಬೋದು, ಅದೇ ರೀತಿಯಲ್ಲಿ ಕ್ಯಾಂಪ್ಕೋದ ಒಂದು ಬ್ರಾಂಚ್ ಓಪನ್ ಮಾಡಬೇಕು ಅಂತೇಳಿ ನನ್ನಲ್ಲಿಗೆ ಬಂದಿದ್ದರು. ನಾನು ಕ್ಯಾಂಪ್ಕೋದ ಅಧ್ಯಕ್ಷರು ಕಿಶೋರ್ ಕುಮಾರ್ ಕೊಡ್ತೀವಿ, ನಾನು ಮತ್ತು ಒಟ್ಟಿಗೆ ನಿರ್ದೇಶಕರಾಗಿ ಅವರಲ್ಲಿ ಹೇಳಿದಾಗ ಅವರು ಕೂಡ ಅದಕ್ಕೆ ಸಕಾರಾತ್ಮಕವಾಗಿ ಒಪ್ಪಿದ್ದಾರೆ. ಯಾವುದೋ ಮಾಡಿದ್ರು ಬಹುಶಃ ನಿಮ್ಮ ಸಹಕಾರ ಇಲ್ಲದೆ ಏನಾದ್ರು ಮಾಡಲಿಕ್ಕಾಗುತ್ತೆ. ಕ್ಯಾಂಪ್ಕೋದ ಬ್ರಾಂಚ್ ಮಾಡಿದ್ರು ಅಡಿಕೆ ಹಾಕುವವರು ನೀವು ಅಡಿಕೆ ಹಾಕಿದ್ರೆ ಅದು ನಿರಂತರವಾಗಿ ಆ ಬ್ರಾಂಚ್ ಬೆಳೆಯಬಹುದು. ಯಾವುದೋ ಒಂದು ಜನೌಷಧಿ ಕೇಂದ್ರ ಮಾಡಿದರೆ ಅಲ್ಲಿಂದ ನೀವು ಮೆಡಿಸಿನ್ ಕೊಂಡು ಹೋದರೆ ಆ ಜನೌಷಧಿ ಕೇಂದ್ರ ಲಾಭದಾಯಕವಾಗಿ ನಡೆಯಬಹುದು. ಹೀಗೆ ಪ್ರತಿಯೊಂದು ವ್ಯವಹಾರ ಮಾಡಬೇಕಿದ್ರು ಸದಸ್ಯರ, ನಮ್ಮ ನಾಗರಿಕರ, ಊರಿನವರ ಸಹಕಾರ ಬೇಕು. ಮತ್ತು ನೀವು ಕೂಡ ಸಹಕಾರ ಸಂಘದ ಜೊತೆ ಕೈಜೋಡಿಸಿ ನವೀನರ ತಂಡ ಪ್ರಾಮಾಣಿಕವಾಗಿ, ಪಾರದರ್ಶಕವಾಗಿ, ಭ್ರಷ್ಟಾಚಾರ ಮುಕ್ತವಾದಂಥ ಒಂದು ವ್ಯವಸ್ಥೆಯನ್ನು ಮುಂದಿನ ದಿನಗಳಲ್ಲಿ ತರಲಿಕ್ಕಿದೆ. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನೀವು ಹೇಗೆ ಆಶೀರ್ವಾದ ಮಾಡಿ ಅವರನ್ನು ಗೆಲ್ಲಿಸಿದ್ದೀರ, ಖಂಡಿತ ನಿಮ್ಮ ಆ ಒಂದು ಆಶೀರ್ವಾದಕ್ಕೆ ಚ್ಯುತಿಯಾಗದ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾರೆ ಅಂತ ಮತ್ತೊಮ್ಮೆ ಹೇಳ್ತಾರೆ. ಮಾತಾಡಿಸಿ ಜೈ ಹಿಂದ್. ಅಯೋಧ್ಯಾಧಿಪತಿ ಪ್ರಭು ಶ್ರೀರಾಮಚಂದ್ರನ ಪ್ರತಿಷ್ಠೆ
ಒಂದು ಭಾರತ ರಾಮರಾಜ್ಯದ ಕಲ್ಪನೆಯೆಡೆಗೆ ಮುನ್ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ರೈತರ ಬದುಕು ಹಸನಾಗುವಂತ ಹೆಜ್ಜೆ ಇಡುತ್ತಿರುವ ಈ ಸಂದರ್ಭದಲ್ಲಿ ಮೋದಿಜಿಯವರ ಕನಸಿನ ರಾಮರಾಜ್ಯ ನಿರ್ಮಾಣವಾಗಲು ಪೂರಕವಾಗಿ ಫಸಲ್ ಬಿಮಾ ಯೋಜನೆಯಂತಹ ಕಾರ್ಯಕ್ರಮಗಳು ರೈತನ ಹಿತವನ್ನ ಬದುಕನ್ನ ಹಸನುಗೊಳಿಸುವಲ್ಲಿ ಪ್ರಯತ್ನವನ್ನ ಕಟ್ಟಡಕ್ಕೆ ಸಾರ್ಥಕತೆ ಹೊಂದುವಂತ ಆಗಲಿ. ಈ ಸಹಕಾರಿ ಸಂಘವು ಎಲ್ಲ ರೈತರ ಅಶ್ವೋತ್ತರಗಳಿಗೆ ಪಾರದರ್ಶಕ ಆಡಳಿತದ ಮೂಲಕ ಆಡಳಿತವನ್ನ ನೀಡಲಿ ಅನ್ನೋ ಆಶಯದೊಂದಿಗೆ ಸಹಕಾರಿ ಸಂಘಕ್ಕೆ ಸಂಪೂರ್ಣ ಸಹಕಾರದ ಭರವಸೆಯನ್ನ ನೀಡಿದಂತ ಮಾಜಿ ಶಾಸಕರಿಗೆ ವಂದನೆಗಳನ್ನ ಸಲ್ಲಿಸುತ್ತಾ ಮುಂದೆ ಕಾರ್ಯಕ್ರಮದಲ್ಲಿ ಸಂಘದಲ್ಲಿ ನೂತನವಾಗಿ ಆಯ್ಕೆಗೊಂಡಂತಹ ನಿರ್ದೇಶಕರುಗಳಿಗೆ ಹಾರ ಹಾಕಿ ಹೂಗುಚ್ಛ ನೀಡುವ ಮೂಲಕ ಅವರಿಗೆ ಗೌರವವನ್ನು ಅರ್ಪಣೆ ಮಾಡಬೇಕಾಗಿ ಮಂಡಲಾಧ್ಯಕ್ಷರಾದ ಶ್ರೀಯುತ ಸಹಜ ರಾಮಕೃಷ್ಣ ಇವರಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ.
ಎಲ್ಲ ಕೆಲವು ಮಹನೀಯರನ್ನು ನಾವು ಗುರುತಿಸುತ್ತಿದ್ದೇವೆ. ಮುಖ್ಯವಾಗಿ ವಿವಿಧ ಸುಭಾಷ್ ಚಂದ್ರ ಶೆಣೈ ಇವರು ವೇದಿಕೆಯಲ್ಲಿ ಬರಬೇಕು. ಅದೇ ರೀತಿ ಶ್ರೀಯುತ ಧನಂಜಯ ಭಜಪಾಳ, ಶ್ರೀಯುತ ಬೆಳೆಯಪ್ಪಗೌಡ ಕಲಂದಡಿ, ಯಶೋಧರೇಗೌಡ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು, ಪ್ರವೀಣ್ ನಾಯಕ್ ದೇವರಾಜ, ಶ್ರೀಯುತ ರತ್ನಾಕರ ಮೇಳದ ನಿರ್ದೇಶಕರು ತಾಲೂಕು ಆಡಳಿತ ಸಹಕಾರಿ ಸಂಘ, ಇವರೆಲ್ಲರಿಗೆ ಕೂಡಿರುವ ಮೂಲಕ ಸಣ್ಣ ಗೌರವವನ್ನು ಸ್ವೀಕರಿಸುವುದರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಅಷ್ಟೇ ಅಲ್ಲದೆ ಪ್ರತಿಯೊಂದು ಬೂತಿನಲ್ಲಿ ಕೂಡ ಮತದಾರರನ್ನು ಸಂಪರ್ಕಿಸಲು ಅತ್ಯಂತ ಉತ್ಸಾಹದಿಂದ ಮತ್ತು ಮತಗಳನ್ನು ಚಲಾಯಿಸಲು ಜನರನ್ನ ಕರೆತರುವುದರಿಂದ ಹಿಡಿದು ಪ್ರಚಾರದ ಪ್ರತಿಯೊಂದು ಹಂತದಲ್ಲೂ ನಮ್ಮಲ್ಲಿದ್ದ ನೂತನ ಅಧ್ಯಕ್ಷರು ನಾವು ಗೌರವಿಸುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮುಖ್ಯವಾಗಿ ಅನಂತ ನೂತನ ಅಧ್ಯಕ್ಷರಾದ ಶ್ರೀಯುತ ದಿನೇಶ್ ಮಜಾರು, ಕಾರ್ಯದರ್ಶಿಯಾದ ಶ್ರೀಯುತ ತಾರನಾಥ ಅನಡ್ಕರ್, ಶಾಂತಿಗೌಡಿನ ಅಧ್ಯಕ್ಷರಾದ ಶ್ರೀಯುತ ಕೃಷ್ಣ ಸಾಗರ್, ಅದೇ ರೀತಿ ಕಾರ್ಯದರ್ಶಿಯಾದ ಶ್ರೀಯುತ ದೇವರಾಜಗೌಡ ಕಲ್ತಾರು, ಅದೇ ರೀತಿ ವೀರಮಂಗಲದ ಅಧ್ಯಕ್ಷರಾದ ಶ್ರೀಯುತ ರವೀಂದ್ರ ಕೈರಾಜ, ಕಾರ್ಯದರ್ಶಿಗಳಾದ ಶ್ರೀಯುತ ಪ್ರಶಾಂತ್, ನರಿಮಗರು 1ನೇ ವಾರ್ಡಿನ ಅಧ್ಯಕ್ಷರಾದ ಶ್ರೀಯುತ ಉಮೇಶ್ ಇಂದಿರಾನಗರ, ಕಾರ್ಯದರ್ಶಿಯಾದ ಶ್ರೀಯುತ ಜಯರಾಮ್ ಗೌಡ ಸೇರಾಜ, ನರಿಮಗರು 2ನೇ ವಾರ್ಡ್ನ ಅಧ್ಯಕ್ಷರಾದ ಶ್ರೀಯುತ ಶ್ರೀಮತಿ ಹರಿಣಿ ಪಂಜಳ, ಕಾರ್ಯದರ್ಶಿಯಾದ ಶ್ರೀಯುತ ಗುರುಪ್ರಸಾದ್, ನರಿಮಗರು 3ನೇ ವಾರ್ಡಿನ ಅಧ್ಯಕ್ಷರಾದ ಶ್ರೀಯುತ ನಾರಾಯಣ ಅರಿಪಕಟ್ಟೆ, ಕಾರ್ಯದರ್ಶಿಯಾದ ಶ್ರೀಯುತ ಲಕ್ಷ್ಮೀ ಪ್ರಸಾದ್, ನರಿಮಗರು 4ನೇ ವಾರ್ಡ್ನ ಅಧ್ಯಕ್ಷರಾದ ಶ್ರೀಯುತ ಮೋಹನ ವಿಎಂ, ಅದೇ ರೀತಿ ಕಾರ್ಯದರ್ಶಿಯಾದ ರಮೇಶ್ ಗೌಡ ಕಾಯರ್ಮಗರು, ನರಿಮಗರು 5ರ ಅಧ್ಯಕ್ಷರು ಬಹುಶಃ ಹಿರಿಯರಾದ ಶ್ರೀಯುತ ಮೋಹನಪ್ಪ ಪುರುಷರು, ಕಾರ್ಯದರ್ಶಿಯಾದ ಶ್ರೀಯುತ ಕೇಶವ ಎಂ, ನರಿಮಗರು 6ನೇ ವಾರ್ಡ್ನ ಅಧ್ಯಕ್ಷರಾದ ಶ್ರೀಯುತ ಶಿವಪ್ರಸಾದ್ ಪಲ್ಯಾಯ, ಕಾರ್ಯದರ್ಶಿಯಾದ ಶ್ರೀಯುತ ಗಣೇಶ್ ಕುಲಾಲ್. ದಯವಿಟ್ಟು ಬಂದು ಹೂವನ್ನ ಸ್ವೀಕರಿಸಿ ನಮ್ಮ ಕಿರು ಗೌರವವನ್ನು ಪಡ್ಕೊಳ್ಬೇಕು. ನಿಮ್ಮೆಲ್ಲರ ಸಹಕಾರದಿಂದ ಈ ಸಹಕಾರಿ ಸಂಘದಲ್ಲಿ ನಾವು ಅಧಿಕಾರವನ್ನು ಪಡ್ಕೊಂಡಿದ್ದೇವೆ. ನಿಮ್ಮೆಲ್ಲರ ಆ ಒಂದು ಕಾಯಕಕ್ಕೆ ಈ ಸಹಕಾರಿ ಸಂಘದ ನಿರ್ದೇಶಕರು ಚಿರಋಣಿ ಅನ್ನುವಂಥ ಮಾತುಗಳನ್ನು ಹೇಳುತ್ತಾ, ಗ್ರಾಮ ಪಂಚಾಯಿತಿಯ ಸದಸ್ಯ ಶ್ರೀಮತಿ ವಿದ್ಯಾ ವಸಂತಿ ಗಂಡಿ, ಪುಷ್ಪ ಸುಂದರ ನಾಯ್ಕ, ಪುರಂದರ ಬಂಗೇರ, ಪದ್ಮಪ್ಪ ಅನಾಜ, ಚಿತ್ರಾವತಿ ಮಾಡವ ಕುಲಾಲ್, ಬೇಬಿ ಕಾಯರ್ ಮುಗೇರ್, ನವೀನ್ ರಾಯ್ ಶಿವರ, ಸುಧಾಕರ್ ಕುಲಾಲ್, ಮಲ್ಲಿಕಾ ಲತಾ, ಹರಿಣಿ ಪಂಜಳ, ಕೇಶವ ಎಂ, ಗಣೇಶ್ ಕುಲಾಲ್, ಜಯಲಕ್ಷ್ಮಿ. ಬಹುಶಃ ಕರೆದಂತ ನಿಮ್ಮ ಸೇವೆ ಸದಾ ನಮ್ಮೊಂದಿಗೆ ಇರಲಿ. ಯಾಕಂತ ಹೇಳಿದ್ರೆ ನೀವು ಅಧಿಕಾರವನ್ನು ಕೊಟ್ಟಿದ್ದೀರಿ, ಅಧಿಕಾರವನ್ನು ಉಳಿಸುವ ಜವಾಬ್ದಾರಿ ಕೂಡ ನಮ್ಮಲ್ಲಿದೆ. ಮುಂದೆ ಶ್ರೀಯುತ ನಾರಾಯಣಗೌಡರು ಆದ ಇವರು ನಮ್ಮ ಸಂಘದ ಮಾಜಿ ಸದಸ್ಯರು, ಹಲವು ವರ್ಷಗಳಿಂದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದವರು. ಇವರನ್ನ ಈ ಒಂದು ಸಂದರ್ಭದಲ್ಲಿ ಗೌರವಿಸಿದ್ದೇವೆ. ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದುಕೊಂಡು ಹಲವಾರು ದೇವಸ್ಥಾನಗಳ ಆಡಳಿತ ಮಂಡಳಿಯ ಸದಸ್ಯರಾಗಿದ್ದುಕೊಂಡು ಅಧ್ಯಕ್ಷರಾಗಿದ್ದುಕೊಂಡು ರಥೋತ್ಸವ ಸಮಿತಿಗಳಲ್ಲಿ ಹಾಗೂ ಯುವಕ ಮಂಡಳಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ರೈತ ಮುಖಂಡರಾಗಿದ್ದುಕೊಂಡು ಭಾರತೀಯ ಕಿಸಾನ್ ಸಂಘದಲ್ಲಿ ತನ್ನ ಹುದ್ದೆಯನ್ನು ನಿರ್ವಹಿಸಿಕೊಂಡ ಶ್ರೀಯುತ ನಾರಾಯಣಗೌಡ ಹಾಗೂ ಇವರಿಗೆ ಸಂಘದ ವತಿಯಿಂದ ನೀಡುತ್ತಿರುವ ಗೌರವಾರ್ಪಣೆ ಶ್ರೀಯುತ ನಾರಾಯಣಗೌಡ ಅವರಿಗೆ, ಅದೇ ರೀತಿ ಗೌರವಿಸಿದ ಎಲ್ಲ ಅತಿಥಿ ಅಧ್ಯಾಪಕರಿಗೆ ವಂದಿಸುತ್ತಾ ಮುಂದೆ ಸಹಕಾರಿ ಸಂಘದ ಅಭ್ಯುದಯದಲ್ಲಿ ಮುಖ್ಯವಾಗಿ ಬೇಕಾದದ್ದು ಕಾರ್ಯನಿರ್ವಹಣಾಧಿಕಾರಿಗಳು. ಬಹುಶಃ ಈ ಸಹಕಾರಿ ಸಂಘದ
ಗೌರವ ಸಲ್ಲಿಸಿ ನಮಗೆ ಎಲ್ಲ ಕಾರ್ಯಕ್ರಮಕ್ಕೆ ಬೆಂಬಲವಾಗಿ ಅಷ್ಟೇ ಅಲ್ಲದೆ ನಾವು ಹೇಳಿದಂತ ಪ್ರತಿಯೊಂದು ವಿಚಾರಗಳಿಗೆ ಸಹಕಾರವನ್ನು ಕೊಡುತ್ತಾ ಈ ಒಂದು ಸಹಕಾರಿ ಸಂಘದ ಅಭ್ಯುದಯದಲ್ಲಿ ಮುಖ್ಯ ಕಾರ್ಯನಿರ್ವಹಣೆಯನ್ನು ಮಾಡುತ್ತಿರುವಂತಹ ಶ್ರೀಯುತ ಕಾರ್ಯನಿರ್ವಹಣಾಧಿಕಾರಿಗಳು ಶ್ರೀಯುತ ಮಧುಕರಾಚಾರ್ಯರವರು ವೇದಿಕೆಗೆ ಬರಬಹುದು. ಸರ್, ನಿಮ್ಮನ್ನ ಆತ್ಮೀಯವಾಗಿ ಸ್ವಾಗತಿಸಿದ್ದೇವೆ. ನಮ್ಮ ಒಂದು ಸಣ್ಣ ಗೌರವವನ್ನು ಸ್ವೀಕರಿಸಬೇಕು. ಶ್ರೀಯುತ ಮಧುಕರ್ ಆಚಾರ್ಯರವರು ಈ ಒಂದು ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು. ಸಂಘದ ನಡುವೆ ಒಡನಾಡಿಯಾಗಿ ಇರಬೇಕಾದ್ರೆ ಕಾರ್ಯನಿರ್ವಹಣೆ ಕಾರ್ಯವನ್ನು ಹಾಗೂ ಎಲ್ಲ ಸಿಬ್ಬಂದಿಗಳು ಸಹಕಾರ ಇದ್ರೆ ಸಾಧ್ಯ. ಶ್ರೀಯುತ ಮಧುಕರಾಚಾರ್ಯರು ನಮ್ಮ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದು ಅವರನ್ನ ಗೌರವಿಸುವಂತಹ ಒಂದು ಯೋಚನೆ. ಸರ್, ಹಲವು ವರ್ಷಗಳ ಕಾಲ ಈ ಒಂದು ಸಹಕಾರಿ ಸಂಘದಲ್ಲಿ ಹಲವು ಹುದ್ದೆಗಳನ್ನು ನಿರ್ವಹಿಸಿ ಈಗ ಮ್ಯಾನೇಜರ್ ಹುದ್ದೆಯಲ್ಲಿ ಇದ್ದುಕೊಂಡು ಸಹಕಾರಿ ಸಂಘದ ನೂತನ ನಿರ್ದೇಶಕರ ಸನ್ಮಾನವನ್ನು ಸ್ವೀಕರಿಸಿದ ಮಧುಕರಾಚಾರ್ಯರಿಗೆ ವಂದನೆಗಳು. ಅದೇ ರೀತಿ ಸಿಬ್ಬಂದಿ ಆಗಿರ್ತಕ್ಕಂಥ ಶ್ರೀಯುತ ಜಯರಾಮ್ರವರು ಕೂಡ ಈ ಒಂದು ಗೌರವವನ್ನು ಸ್ವೀಕರಿಸಬೇಕು. ಜಯರಾಮ್, ಸಣ್ಣ ಒಂದು ಗೌರವಾರ್ಪಣೆ. ನಿರ್ದೇಶಕರ ಮತ್ತು ಸಿಬ್ಬಂದಿಗಳ ಬಾಂಧವ್ಯ ಇದ್ದರೆ ಸಹಕಾರಿ ಸಂಘ ಅಭಿವೃದ್ಧಿ ಪಡೆಯಲು ಸಾಧ್ಯ ಎನ್ನುವ ನೆಲೆಯಲ್ಲಿ ವಂದನೆಗಳು. ಗೌರವಿಸಿದಂಥ ಎಲ್ಲ ಅಧ್ಯಾಪಕ ಅತಿಥಿಗಳಿಗೆ, ಅದೇ ರೀತಿ ಮುಖ್ಯ ಶಾಲೆಯ ಮುಖ್ಯ ಶಿಕ್ಷಕಿಯವರು ಬಂದರೆ ವೇದಿಕೆಗೆ ಬರಬೇಕು. ಮೇಡಮ್, ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕು. ವಂದನೆಗಳು ಮೇಡಮ್, ತಮ್ಮ ಸನ್ಮಾನವನ್ನು ಸ್ವೀಕರಿಸಿದ್ದೀರಿ. ಪದಗಳು ತಮಗೆ. ಕೇಶವ ವೀರಮಂಗಿರ ಇವರು ಎಲ್ಲಿದ್ರು ಬನ್ನಿ, ನಮ್ಮ ಗೌರವವನ್ನು ಸ್ವೀಕರಿಸಿ. ಕೇಶವ ವೀರಮಂಗಿರ. ಇಟ್ಟುಕೊಂಡಿದ್ದಾರೆ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ನಮ್ಮ ಕ್ಷೇತ್ರದ ನಿಕಟಪೂರ್ವ ಶಾಸಕರು, ಅದೇ ರೀತಿ ರಾಜ್ಯ ಸಹಕಾರಿ ಪ್ರಕೋಷ್ಠದ ಸಂಚಾಲಕರಾದ ಸನ್ಮಾನ್ಯ ಸಂಜಯ್ ಮಠಂದೂರ್ ಅವರೇ, ಈ ಒಂದು ಸೇವಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು, ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ನವೀನ್ ಅವರೇ, ಸೊಸೈಟಿಯ ಉಪಾಧ್ಯಕ್ಷರೇ, ಅದೇ ರೀತಿ ಈ ಗ್ರಾಮ ಪಂಚಾಯತಿನ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ವೇದಿಕೆಯಲ್ಲಿರುವಂಥ
ನಮ್ಮ ನಿಕಟಪೂರ್ವ ಜಿಲ್ಲಾ ಪಂಚಾಯತಿನ ಅಧ್ಯಕ್ಷರೇ, ನಮ್ಮ ಶಕ್ತಿ ಕೇಂದ್ರದ ಪ್ರಮುಖರೇ, ನಿರ್ದೇಶಕರು, ಹಿರಿಯರು, ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದಂತಹ ಜಯರಾಮ್ ಪೂಜಾರಿ ಅವರೇ ಮತ್ತು ಎಲ್ಲ ನಿರ್ದೇಶಕ ಮಂಡಳಿಯ ಸದಸ್ಯರೇ, ಇಲ್ಲಿ ಆಗಮಿಸಿದಂಥ ಎಲ್ಲ ಜನಪ್ರತಿನಿಧಿಗಳೇ ಹಾಗೂ ಹಿರಿಯರೇ, ಸೇವಾ ಸಹಕಾರಿ ಬ್ಯಾಂಕಿನ ಎಲ್ಲ ಸದಸ್ಯರೇ, ಪತ್ರಿಕಾ ಮಾಧ್ಯಮದವರೇ, ಬಹುಶಃ ಸಂಜೀವನ್ನ ಎಲ್ಲ ವಿಚಾರವನ್ನ ಸಹಕಾರಿ ಕ್ಷೇತ್ರದಲ್ಲಿ ಯಾವ ರೀತಿ ಮುಂದಿನ ದಿನದಲ್ಲಿ ನಡ್ಕೊಳ್ಬೇಕು ಮತ್ತು ಯಾವ ರೀತಿ ಕಾರ್ಯಕ್ರಮವನ್ನು ಹಾಕಬೇಕು ಎಂಬುದಾಗಿ ಈಗಾಗಲೇ ಉಲ್ಲೇಖ ಮಾಡಿದ್ದಾರೆ. ನಮ್ಮ ಪುತ್ತೂರು ತಾಲೂಕಿನಲ್ಲೇ ವಿಧಾನಸಭಾ ಕ್ಷೇತ್ರದಲ್ಲಿ ಮಾದರಿ ಸೇವಾ ಸಹಕಾರಿ ಬ್ಯಾಂಕ್ಗಳು ಇಡುಕಿದು, ಉಪ್ಪಿನಂಗಡಿ ಎಲ್ಲ ಇದೆ. ಬಹುಶಃ ಅದಕ್ಕೆ ಮೊದಲಾಗಿ ನಮ್ಮ ಆಡಳಿತ ಮಂಡಳಿ ಭೇಟಿ ನೀಡಿ ಎಲ್ಲ ವಿಚಾರವನ್ನು ತಿಳ್ಕೊಂಡಿದೆ. ಮುಂದಿನ ದಿನದಲ್ಲಿ ನಮ್ಮ ಸೇವಾ ಸಹಕಾರಿ ಬ್ಯಾಂಕ್ ಕೂಡ ಅದನ್ನು ಅನುಷ್ಠಾನ ಮಾಡಿಕೊಂಡು ಒಂದು ಬದಲಾವಣೆಯನ್ನು ತರಬೇಕಂತೇಳಿ ನಮ್ಮ ಸಂಜೀವನ್ನ ಎಲ್ಲ ವಿಚಾರವನ್ನ ಹೇಳಿದ್ದಾರೆ. ಇವತ್ತು ಅದರ ಒಟ್ಟಿಗೆ ಇವತ್ತು ಮತದಾರರಿಗೆ ಒಂದು ಅಭಿನಂದನೆಯನ್ನು ಮಾಡಬೇಕು ಎಂಬುದಾಗಿ ಆಡಳಿತ ಮಂಡಳಿ ತೀರ್ಮಾನ ಮಾಡಿಕೊಂಡು ಇವತ್ತು 2 ಗ್ರಾಮದ ಮತದಾರರಿಗೆ ಮತ್ತು ಕಾರ್ಯಕರ್ತರಿಗೆ ಯಾರು ಸೇವಾ ಸಹಕಾರಿ ಬ್ಯಾಂಕಿನ ಚುನಾವಣೆಯಲ್ಲಿ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡಿದ್ದಾರೆ ಅಂತ ಕಾರ್ಯಕರ್ತರನ್ನು ಕೂಡ ಗುರುತಿಸಬೇಕಂತ ಹೇಳಿ ಈ ವೇದಿಕೆಯಲ್ಲಿ ಗುರುತು ಮಾಡಿದ್ದಾರೆ. ಇವತ್ತು ಅಭಿನಂದನೆಯನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಇವತ್ತು ಈ ಒಂದು ಆಡಳಿತ ಮಂಡಳಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಸಂಜೀವನ ಹೇಳಿದ ಹಾಗೆ ನಾವು ಈ ಒಂದು ರೈತ ಸೇವಾ ಸಹಕಾರಿ ಸಂಘದ ಸದಸ್ಯರು ನಾವು ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರೆ ಮಾತ್ರ ಈ ಸೇವಾ ಸಹಕಾರಿ ಸಂಘವನ್ನ ಮುನ್ನಡೆಸಲಿಕ್ಕೆ ಸಾಧ್ಯ. ಆ ದೃಷ್ಟಿಯಲ್ಲಿ ಇವತ್ತು ಹೊಸ ಹೊಸ ಕಾರ್ಯಕ್ರಮವನ್ನು ಮಾಡುವಾಗ ನಾವು ಎಲ್ಲರೂ ಕೂಡ ಅದಕ್ಕೆ ಆಡಳಿತ ಮಂಡಳಿಗೆ ಸಹಕಾರವನ್ನು ಕೊಟ್ಟು ವರ್ಷದ ಮಹಾಸಭೆಯಲ್ಲಿ ಸಲಹೆ ಸೂಚನೆಯನ್ನ ಕೊಟ್ಟು ಯಾರು ನಮ್ಮ ಆಯ್ಕೆಗೆ ದುಡಿದಿದ್ದಾರೆ ಆ ಕಾರ್ಯಕರ್ತರನ್ನು ನೆನಪಿಸುವಂತ ಕೆಲಸವನ್ನು ಕೂಡ ನಾವು ಮಾಡಬೇಕಾಗಿದೆ ಮತ್ತು ಅವರ ಮಾರ್ಗದರ್ಶನವನ್ನು ಕೂಡ ಪಡ್ಕೊಂಡು ಮುಂದಿನ ದಿನದಲ್ಲಿ ನರಿಬಿಗೆರೆ ಸೇವಾ ಸಹಕಾರಿ ಬ್ಯಾಂಕು ಪುತ್ತೂರು ತಾಲೂಕಿನ ಉತ್ತಮ ಸಹಕಾರಿ ಸಂಘ ಅಂತೇಳಿ ಮೂಡಿ ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ದೇವರಲ್ಲಿ ಪ್ರಾರ್ಥಿಸುತ್ತಾ ಅದಕ್ಕೂ ಶುಭವನ್ನು ಹಾರೈಸ್ತಾ ಇದ್ದೇನೆ. ಬಹುಶಃ ಶಾಂತಿಗೋಡಲ್ಲಿ ಮೊನ್ನೆ ಕಾರ್ಯಕ್ರಮ ಮಾಡಿದ್ರು. ಇವತ್ತು ನಮ್ಮ ನೆರಿಮುಗೇರಿನ ಮತ್ತು ಶಾಂತಿಗೋಡಿನ ಎಲ್ಲ ಮತದಾರರಿಗೆ ಮತ್ತು ರೈತರಿಗೆ ಮತ್ತು ದುಡಿದವರಿಗೆ ಅಭಿನಂದನೆ ಮಾಡುವಂತ ಈ ಕಾರ್ಯಕ್ರಮ ಸಂಜೆವನ್ನ ಹೇಳಿದ ಹಾಗೆ ಸಂಜೆ ಹೊತ್ತು ಮಾಡಿದ್ರೆ ಎಲ್ಲರಿಗೆ ಪುರ್ಸೋತಿರ್ತದೆ. ಫ್ಯಾಕ್ಟ್ರಿಗೆ ಹೋಗುವವರು, ಬೇರೆ ಬೇರೆ ಕೆಲಸಕ್ಕೆ ಹೋಗುವವರು, ಉದ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡುವವರು, ಬೇರೆ ಬೇರೆ ಮದುವೆ ಕಾರ್ಯಕ್ರಮ, ಗ್ರಾಮ ಪ್ರವೇಶ, ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಇದ್ದ ಕಾರಣ ಎಲ್ಲರಿಗೂ ಪುರ್ಸೋತಿರುವುದಿಲ್ಲ. ಅದಕ್ಕೋಸ್ಕರ ಇವತ್ತು ಸೇವಾ ಸಹಕಾರಿ ಬ್ಯಾಂಕಿನ ಆಡಳಿತ ಮಂಡಳಿ ಯೋಚನೆ ಮಾಡಿಕೊಂಡು ಸಂಜೆ ಹೊತ್ತಲ್ಲಿ ಮಾಡಿದ್ದಾರೆ. ಬಹುಶಃ ಇದೊಂದು ಮಾದರಿ, ಇದೇ ಬದಲಾವಣೆ ಅಂತ ಹೇಳಿ ನಾವು ಭಾವಿಸಿದ್ದೇವೆ. ಯಾಕಂದ್ರೆ ಎಲ್ಲಿ ಕೂಡ ಮಧ್ಯಾಹ್ನ ಮಾಡೋದು, ಇಲ್ಲಿ ಮಾತ್ರ ಸಂಜೆ ಹೊತ್ತಲ್ಲಿ ಮಾಡಿದ್ದಾರೆ. ಬಹುಶಃ ಇದೊಂದು ಎಲ್ಲ ಕಾರ್ಯಕ್ರಮ ಮಾಡುವವರಿಗೆ ಇದೊಂದು ಪ್ರೇರಣೆ ಆಗ್ತದೆ. ಬಹುಶಃ ಇಲ್ಲಿಂದಲೇ ಬದಲಾವಣೆಗಳು ಆರಂಭ ಆಗಿದೆ. ಮುಂದಿನ ದಿನದಲ್ಲಿ ಉತ್ತಮ ಸೇವಾ ಸಹಕಾರಿ ಸಂಘವಾಗಿ ಮೂಡಿ ಬರಲಿ. ಇದಕ್ಕೆ ಸಂಪೂರ್ಣವಾದ ಸಹಕಾರ ನಾವೆಲ್ಲ ಸೇರ್ಕೊಂಡು ಖಂಡಿತ ನಮ್ಮ ನವೀನರು ಬಹುಶಃ ಅವರು ಒಂದು ಮಾತು ಹೇಳಬೇಕಾಗಿದೆ. 15 ವರ್ಷದ ಹಿಂದೆ ನಮ್ಮ ಧರ್ಮಸ್ಥಳ ಯೋಜನೆಯ ಒಂದು ಕಾರ್ಯಕರ್ತರಾಗಿದ್ದರು. ಬಹುಶಃ ಅದರಲ್ಲಿ ಅವರು ಗ್ರಾಮದ ಆ ಒಂದು ಸದಸ್ಯರ ಮನವನ್ನ ಅರಿತಂತ ಕೆಲಸ ಮಾಡಿದಂಥ ವ್ಯಕ್ತಿ. ಅವರಿಗೆ ಇವತ್ತು ರೈತರ ಮನ ಕೂಡ ಪರಿವರ್ತನೆ ಮಾಡುವಂಥದ್ದು, ರೈತರೊಟ್ಟಿಗೆ ಸಂಪರ್ಕ ಇರುವಂಥದ್ದು ಬಹುಶಃ ಅವರ ಕೆಲಸ ಕಾರ್ಯದಿಂದಾಗಿ ಇವತ್ತು ಗೊತ್ತಾಗಿದೆ. ಇವತ್ತು ನವೀನರಂತ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತೆ ಎಲ್ಲ ಹಿರಿಯ ಸದಸ್ಯರು ಎಲ್ಲರ ಸಹಕಾರದೊಂದಿಗೆ ಖಂಡಿತ ಉತ್ತಮವಾದಂತಹ ಒಂದು ಆಡಳಿತವನ್ನು ಕೊಡ್ತಾರೆ ಎಂಬ ವಿಶ್ವಾಸದೊಂದಿಗೆ ಇಡೀ ಆಡಳಿತ ಮಂಡಳಿಗೆ ವಿಶೇಷವಾಗಿ ನನ್ನ ವೈಯಕ್ತಿಕ ನೆಲೆಯಲ್ಲಿ ಕೂಡ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸಿದೆ. ವಂದನೆಗಳು. ಸಂಘದ ಬಗ್ಗೆ ಹಿತನುಡಿಯನ್ನು ಹೇಳಿದ ಶ್ರೀಯುತ ಸಾಜ ರಾಧಾಕೃಷ್ಣ ಅವರಿಗೆ, ಮುಖ್ಯ ಶಾಲೆಯ ನಿವೃತ್ತ ಮುಖ್ಯ ಶಿಕ್ಷಕಿ ಶ್ರೀಮತಿ ವೇದಾವತಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನ ಶಾಸಕರು ಚಾಲು ಹಾಕಿ ಗೌರವಿಸಬೇಕಂತ ಹೇಳಿ ಕೇಳಿಕೊಂಡಿದ್ದೇನೆ. ಮೇಡಮ್ ವೇದಿಕೆಗೆ ಬಂದು ಈ ಒಂದು ಗೌರವವನ್ನು ಸ್ವೀಕರಿಸಬೇಕು. ಶ್ರೀಮತಿ ವೇದಾವತಿ ಟೀಚರ್ ಮುಕ್ತ ಇವರು ಹಲವು ವರ್ಷಗಳ ಕಾಲ ಮುಕ್ತೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಹಲವು ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡಿದಂತಹ ನಿವೃತ್ತ ಶಿಕ್ಷಕಿ ಶ್ರೀಮತಿ ವೇದಾವತಿ ಅವರಿಗೆ ಈ ಒಂದು ಸಂದರ್ಭದಲ್ಲಿ ನೀಡುವಂತಹ ಗೌರವಾರ್ಪಣೆ. ಶ್ರೀಯುತ ಕೇಶವ ಇವರು ಕೂಡ ವೇದಿಕೆ ಬರಬೇಕು. ಅದೇ ರೀತಿ
ಪ್ರವೀಣ್ ನಾಯ್ಕ್ ಸಹರಾಜ್, ಕೃಷ್ಣ ಸಾಲ್ಯಾನ್, ಶಾಂತಿಗೌಡ ಇವರು ಇಬ್ಬರು ಬಂದರೆ ವೇದಿಕೆಗೆ ಬರಬೇಕು. ನಮ್ಮ ಈ ಒಂದು ಗೌರವವನ್ನು ಸ್ವೀಕರಿಸಬೇಕು. ಎಲ್ಲರೂ ಸೇರಿ ಈ ಒಂದು ನೂತನ ಆಡಳಿತ ಮಂಡಳಿಯನ್ನ ತಂದಿದ್ದೇವೆ. ನಿಮ್ಮೆಲ್ಲರ ಸಹಕಾರ ಸದಾ ಇರಲಿ ಅನ್ನುವಂಥ ಆಶಯಕ್ಕೆ ನಾವು ಈ ಒಂದು ಗೌರವವನ್ನು ಕೊಡ್ತಿದ್ದೇವೆ. ಶ್ರೀಯುತ ರಾಜಕಿರಣ್ ಮೂಡ್ರಸ್ತೆ ಇವರು ಕೂಡ ಈ ಒಂದು ಗೌರವವನ್ನು ಸ್ವೀಕರಿಸಬೇಕು. ಶ್ರೀಯುತ ಕೇಶವ ಮಣಿಕಂಠ ಪಂಚಾಯತ್ ಸದಸ್ಯರು ಇವರು ಕೂಡ ವೇದಿಕೆಗೆ ಬರಬೇಕು. ಶಾಸಕರಲ್ಲಿ ಒಂದು ಮನವಿ ಇದೆ, ದಯವಿಟ್ಟು ಆತ್ಮೀಯರೇ, ಒಂದು ವಿನಂತಿಯನ್ನ ಮಾಡಿಕೊಡ್ತಾ ಇದ್ದೇವೆ. ನೀವು ನೋಡಿರ್ಬೋದು, ಇತ್ತೀಚೆಗೆ ನಮ್ಮ ಕಿಶೋರ್ ಕುಮಾರ್ ಶಿರಾಡಿ ಇವರ ನೇತೃತ್ವದಲ್ಲಿ ಸಾಲವಂಚಿತರ ಪರವಾಗಿ ಡಿಸಿಸಿ ಬ್ಯಾಂಕ್ ಚಲೋ ಆಂದೋಲನವನ್ನು ಮೊನ್ನೆ ಪುತ್ತೂರಿನಲ್ಲಿ ನಡೆಸಿದ್ರು. ಅದರ ಪರವಾಗಿ ಈಗಾಗಲೇ ಸರ್ಕಾರಕ್ಕೆ ಮನವಿಯನ್ನು ಕೂಡ ಸಲ್ಲಿಸಲಾಗಿದೆ. ಇನ್ನೊಂದು ಮನವಿ ಏನೆಂದರೆ, ನರಿಮಗರು ಸಹಕಾರಿ ಸಂಘದ 260 ಸಾಲವಂಚಿತ ರೈತರ ಪರವಾಗಿ ನಾವು ಕೂಡ ಒಂದು ಮಿನಿ ವಿಧಾನಸಭಾ ಚಲೋ ಆಂದೋಲನವನ್ನು ಹಮ್ಮಿಕೊಳ್ಳುವ ತೀರ್ಮಾನವನ್ನು ಕೈಗೊಂಡಿದ್ದೇವೆ. ನರಿಮಗೂರಿನಿಂದ ನೇರವಾಗಿ ಪುತ್ತೂರು ಮಿನಿ ವಿಧಾನಸಭೆಗೆ ಚಲಿಸುವಂತ ವಿಧಾನಸಭಾ ಆಂದೋಲನವನ್ನು ರೈತರ ಪರವಾಗಿ ನಾವು ಹಮ್ಮಿಕೊಳ್ಳಲಿದ್ದೇವೆ. ಆ ಬಗ್ಗೆ ಸೂಕ್ತ ತೀರ್ಮಾನವನ್ನು ಕೈಗೊಳ್ಳುವ ನಿರ್ಧಾರದಿಂದ ಎಲ್ಲ ರೈತರ ಸಭೆಯನ್ನು ಮುಂದೆ ನಾವು ಕರೀತೇವೆ. ನಿಮ್ಮ ನಿರ್ಧಾರ ಯಾವ ತಾರೀಕು ಹಾಕುವುದು, ನಿಮ್ಮ ನಿರ್ಧಾರದಂತೆ ಕೃಷಿಕತೆಯಿಂದ ವಿಧಾನಸಭಾ ಚಲೋ ಇದನ್ನು ಹಮ್ಮಿಕೊಳ್ತಾ ಇದ್ದೇವೆ. ಇದರಲ್ಲಿ ಪಕ್ಷಭೇದ ರಹಿತವಾಗಿ ನಮ್ಮ ಮಾಜಿ ಶಾಸಕರಾದ ಮಡಂದೂರವರು ಕೂಡ ಸಂಪೂರ್ಣ ಸಹಕಾರದ ನಿರೀಕ್ಷೆಯಲ್ಲಿದ್ದಾರೆ. ಅವರ ನಿರೀಕ್ಷೆಯಂತೆ ಈ ವಿಧಾನಸಭಾ ಚಲೋ ಆಂದೋಲನವನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ನಿಮ್ಮೆಲ್ಲರ ಸಹಕಾರ ಬೇಕು. ದಿನಾಂಕವನ್ನು ಮುಂದೆ ಪ್ರಕಟಿಸ್ತಾ ಇದ್ದೇವೆ. ಮುಂದಿನ ಸಭೆಯಲ್ಲಿ ನಿರ್ಧರಿಸಿ. ಶ್ರೀಯುತ ಉದಯ ಭಾಗ್ಯದ ಕಿರಣ್ ಅವರು ವೇದಿಕೆ ಬರಬೇಕು. ಅದೇ ರೀತಿ ಪಂಜಿಗದ ಸುಭಾಷ್ ಚಂದ್ರ ನೀವು ಕೂಡ ವೇದಿಕೆ ಬೇಕು, ಗೌರವವನ್ನು ಸ್ವೀಕರಿಸಬೇಕು. ಕಿರಣ್ ಇದೀಗ ಒಂದು ಸಣ್ಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಮುಖ್ಯ ಸರ್ಕಾರಿ ಶಾಲೆಯ ವತಿಯಿಂದ ನೂತನ ಅಧ್ಯಕ್ಷರನ್ನ ಗೌರವಿಸುವಂತ ಒಂದು ಕಾರ್ಯಕ್ರಮವನ್ನು ಅವರು ಆಯೋಜಿಸಿಗೊಳಿಸಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಇದೀಗ ಅಧ್ಯಕ್ಷರು ಸ್ವೀಕರಿಸಬೇಕು. ನೂತನ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರಿಗೆ ಮುಖ್ಯ ಶಾಲಾ ವತಿಯಿಂದ ಗೌರವಾರ್ಪಣೆ. ನೂತನ ಎಲ್ಲ ಸದಸ್ಯರ ಪರವಾಗಿ ಅಧ್ಯಕ್ಷರಿಗೆ ಗೌರವಾರ್ಪಣೆಯನ್ನು ಸಲ್ಲಿಸಿದ್ದಾರೆ. ಮುಖ್ಯ ಶಾಲೆಯ ಎಸ್ಎಂಸಿಯ ಅಧ್ಯಕ್ಷರು, ಸದಸ್ಯರು, ಮುಖ್ಯ ಗುರುಗಳು, ಶಿಕ್ಷಕರೊಂದರವರಿಗೆ ಸಂಘದ ನಿರ್ದೇಶಕರುಗಳು ಸದಾ ಅಪಾರಿಯಾಗಿರುತ್ತಾರೆ ಎನ್ನುವಂಥ ಮಾತುಗಳನ್ನು ಹೇಳುತ್ತಾ ವಂದನೆಗಳು ಮುಖ್ಯ ಶಾಲೆಯ ಎಲ್ಲ ಶಿಕ್ಷಕಿ ವೃಂದದವರಿಗೆ. ಕಾರ್ಯಕ್ರಮ ತುಂಬ ತಡವಾದ ಕಾರಣ ಇನ್ನು ನೇರವಾಗಿ ಅಧ್ಯಕ್ಷತೆಯ ಮಾತಿಗೆ ನಾವು ತೆರಳುತ್ತಿದ್ದೇವೆ. ಈಗ ನೇರವಾಗಿ ಅಧ್ಯಕ್ಷರ ಮಾತು. ನರಿಮಗೂರು ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಆಡಳಿತ ಮಂಡಳಿಯ ವತಿಯಿಂದ ನಡೆಯುವಂಥ ಈ ಒಂದು ಸಹಕಾರ ಬಂಧುಗಳಿಗೆ ಕೃತಜ್ಞತಾ ಸಭಾ ಅಧ್ಯಕ್ಷತೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಮಂಡಲ ಅಧ್ಯಕ್ಷರಾದಂಥ ಶ್ರೀಯುತ ಸಾಜಾ ರಾಧಾಕೃಷ್ಣ ಅವರವರೇ, ನರಿಮಗೂರು ಶಕ್ತಿ ಕೇಂದ್ರದ ಅಧ್ಯಕ್ಷರಾದಂಥ ಶ್ರೀಯುತ ನವೀನ್ ರೈ ಅವರೇ, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂಥ ಶ್ರೀಮತಿ ಮೀನಾಕ್ಷ ಶಾಂತಿಗೌಡ ಅವರೇ, ಹಾಗೂ ನಮ್ಮ ನೂತನ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾದ ಶ್ರೀಮತಿ
ಪವಿತ್ರ ಪಂಚಾಯತ್ ಅಧ್ಯಕ್ಷರಾದಂಥ ಶ್ರೀಮತಿ ಅರಿಣ್ಯಕ್ಕ, ಪಂಚಾಯತ್ ಉಪಾಧ್ಯಕ್ಷರಾದಂಥ ಶ್ರೀಯುತ ಉಮೇಶ್ ಜೋಗಿ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ನಿರ್ದೇಶಕ ಸಹೋದ್ಯೋಗಿ ಮಿತ್ರರೇ ಹಾಗೂ ಸೇರಿರ್ತಕ್ಕಂಥ ಎಲ್ಲ ಸಹಕಾರಿ ಬಂಧುಗಳೇ, ಪಂಚಾಯತ್ ಸದಸ್ಯರೇ, ಮಾಧ್ಯಮ ಮಿತ್ರರೇ, ಪ್ರಥಮವಾಗಿ ನಾನು ತಮಗೆಲ್ಲರಿಗೂ ನೂತನ ಆಡಳಿತ ಮಂಡಳಿ ವತಿಯಿಂದ ಕೃತಜ್ಞತೆ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರಾರಂಭದಲ್ಲಿ ನಮ್ಮ ನೂತನ ಆಡಳಿತ ಮಂಡಳಿಯ ಸದಸ್ಯರಾಗಲಿಕ್ಕೆ ತಮಗೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ಮಾಡಿಕೊಟ್ಟಂತ ಪಕ್ಷದ ಪ್ರಮುಖರಿಗೆ ಹಾಗೂ ಎಲ್ಲ ಕಾರ್ಯಕರ್ತ ನಮ್ಮನ್ನು ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ನಮ್ಮೊಂದಿಗೆ ಶ್ರಮ ಪಟ್ಟಂತ ಎಲ್ಲ ಪಕ್ಷದ ಪ್ರಮುಖರಿಗೆ ಹಾಗೂ ಕಾರ್ಯಕರ್ತ ಮಿತ್ರರಿಗೆ ಅಭಿನಂದನೆಗಳು ಹಾಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾವ ಭರವಸೆಯನ್ನು ಇಟ್ಟು ನಮ್ಮನ್ನು ಆಯ್ಕೆ ಮಾಡಿದ್ದೀರಿ, ತಮ್ಮ ಭರವಸೆಗೆ ಎಲ್ಲಷ್ಟು ಲೋಭವಾಗದಂತೆ ನಮ್ಮ 5 ವರ್ಷದ ಅವಧಿಯಲ್ಲಿ ಭ್ರಷ್ಟಾಚಾರ ರಹಿತವಾದಂಥ ಆಡಳಿತ, ಭ್ರಷ್ಟಾಚಾರ ಮತ್ತು ಪಾರದರ್ಶಕತೆ ಆಡಳಿತವನ್ನು ನೀಡುತ್ತೇವೆ ಅನ್ನುವಂಥ ಭರವಸೆಯನ್ನು ತಮಗೆ ನೀಡ್ತಾ ಇದ್ದೇನೆ. ನಮ್ಮ 2 ತಿಂಗಳ ಆಡಳಿತಾವಧಿಯಲ್ಲಿ ನಾವು ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದೇವೆ. ಒಂದು, FD ಇಂಟ್ರೆಸ್ಟ್ ಅನ್ನು 0.5% ಹೆಚ್ಚು ಮಾಡಿದ್ದೇವೆ. ರಸಗೊಬ್ಬರ ಸಾಲ, ಬೆಳೆ ಸಾಲ ಹೊಂದಿರತಕ್ಕಂಥ ಎಲ್ಲ ರೈತರಿಗೆ 6 ತಿಂಗಳವರೆಗೆ 1 ತಿಂಗಳು ಬಡ್ಡಿ ರಹಿತವಾಗಿ 6 ತಿಂಗಳ ಕಾಲ 6 ತಿಂಗಳ ಅವಧಿಗೆ ಸಾಲವನ್ನು ನೀಡಲು ನಿರ್ಧಾರ ಮಾಡಿದ್ದೇವೆ. ಶಾಂತಿಗೋಡು ಮತ್ತು ಆನಾಜ ಶಾಖೆಗಳಿಗೆ CC ಕ್ಯಾಮೆರಾವನ್ನು ಅಳವಡಿಕೆ ಮಾಡಿದ್ದೇವೆ. ಶಾಂತಿಗೋಡು ಶಾಖೆಯಲ್ಲಿ ನಗದು ವ್ಯವಹಾರವನ್ನು ಮಾರ್ಚ್ 1ರಿಂದ ಆರಂಭ ಮಾಡಲಿಕ್ಕಿದ್ದೇವೆ. ನಮ್ಮ ಸಂಘದ ಗೌರವಾನ್ವಿತ ಸದಸ್ಯರು ದುರ್ಮರಣ ತೀಡದಲ್ಲಿ 5,000 ರೂಪಾಯಿ ಮರಣ ಸಾಂತ್ವನ ನಿಧಿಯನ್ನು ನಾವು ನೀಡುವುದಾಗಿ ನಿರ್ಧಾರ ಮಾಡಿದ್ದೇವೆ. ಸಂಘದ ಮಾಹಿತಿಯನ್ನು ಟಿವಿಯಲ್ಲಿ ಡಿಸ್ಪ್ಲೇ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. RD ಖಾತೆಯನ್ನು ಪ್ರಾರಂಭ ಮಾಡಿದ್ದೇವೆ. ರು 10 ಲಕ್ಷದಿಂದ ಕೃಷಿಯೇತರ ದೀರ್ಘಾವಧಿ ಸಾಲವನ್ನು ರು 10 ಲಕ್ಷದಿಂದ 15 ಲಕ್ಷಕ್ಕೆ ನಿಗದಿ ಮಾಡಿದ್ದೇವೆ. ನಮ್ಮ ಈ ಸಂಘದ ವತಿಯಿಂದ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಸುಮಾರು ನಮ್ಮ ಸಂಘದ ವ್ಯಾಪ್ತಿಯಲ್ಲಿ 15 ಕೋಟಿ ಫಸಲ್ ವಿಮೆಯನ್ನು ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ. ನಮ್ಮ ಮುಂದಿನ ಯೋಜನೆಗಳಲ್ಲಿ ನಮ್ಮ ಸಂಘದ ಹೊಸ ನಿವೇಶನದಲ್ಲಿ ಒಂದು ಸುಸಜ್ಜಿತವಾದಂಥ ಗೋದಾಮು ಮತ್ತು ಕಟ್ಟಡವನ್ನು ನಿರ್ಮಾಣ ಮಾಡಬೇಕಂತ ನಿರ್ಧಾರವನ್ನು ತೆಗೆದುಕೊಂಡಿದ್ದು, ಅದನ್ನು ಮುಂದಿನ ಮಹಾಸಭೆಯಲ್ಲಿ ತಮ್ಮ ಮುಂದಿಟ್ಟು ತಮ್ಮ ಅನುಮೋದನೆಯೊಂದಿಗೆ ನಾವು ಮಾಡುವರಿದ್ದೇವೆ. ಅದೇ ರೀತಿ ಒಂದು ಸೂಪರ್ ಮಾರ್ಕೆಟ್ ಅನ್ನು ಈ ಒಂದು ಶಾಖೆಯಲ್ಲಿ ಮಾಡಬೇಕಂತೇಳಿ ತೀರ್ಮಾನವನ್ನು ಮುಂದಿನ ಮಹಾಸಭೆಯ ನಂತರ ನಾವು ಮಾಡಲಿಕ್ಕಿದ್ದೇವೆ. ಇನ್ನು ಮುಂದೆ ಕೂಡ ಅನೇಕ ಯೋಜನೆಗಳನ್ನು ನಾವು ತಮ್ಮ ಮುಂದೆ ಇಡಲಿಕ್ಕಿದ್ದೇವೆ. ನಮ್ಮ ಎಲ್ಲ ನಿರ್ಧಾರಗಳಿಗೆ ತಮ್ಮ ಸಹಕಾರವನ್ನು ಬಯಸುತ್ತಾ ನನಗೆ ಈ ಒಂದು ಸಭೆಯಲ್ಲಿ ಅವಕಾಶ ಮಾಡಿಕೊಟ್ಟ ತಮ್ಮ 2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ನನ್ನ 2 ಮಾತನ್ನು ಅಧ್ಯಕ್ಷೀಯ ಮಾತುಗಳ ಮೂಲಕ ಸಂಘದ ಧ್ಯೇಯೋದ್ದೇಶಗಳೆನ್ನುವುದನ್ನು ಅತ್ಯಂತ ವಿವರವಾಗಿ ನೀಡಿದಂಥ ನೂತನ ಅಧ್ಯಕ್ಷ ಶ್ರೀಯುತ ನವೀನ್ ಡಿ ಇವರಿಗೆ ವಂದನೆಗಳು. ಮುಂದೆ ನೇರವಾಗಿ ಧನ್ಯವಾದ ಸಮರ್ಪಣಾ ಕಾರ್ಯಕ್ರಮ ಶ್ರೀಯುತ ಜಯರಾಮ್ ಪೂಜಾರಿ ನಿರ್ದೇಶಕರು ಇವರಿಂದ. ಮೊನ್ನೆಯ ಚುನಾವಣೆಯಲ್ಲಿ ಮತ್ತೋರ್ವ ಬೂತಿನ ಅಧ್ಯಕ್ಷರಾದ ಶ್ರೀಯುತ ಮೋಹನ್ ಪೂಜಾರಿ ಅವರು ಕೆಲಸ ಮಾಡಿದ್ದಾರೆ. ಅವರಿಗೂ ಕೂಡ ಒಂದು ನಮ್ಮ ಮಂಡಲದ ಅಧ್ಯಕ್ಷರಾದ ಶ್ರೀಯುತ ಸಾಜಾ ರಾಧಾಕೃಷ್ಣ ಆಳ್ವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಹಾಗೆಯೇ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಲೈವಿನ ವ್ಯವಸ್ಥೆಯನ್ನು ಮತ್ತು ಯುವ ಮೋರ್ಚಾದ ಶ್ರೀಯುತ ವಿನೋದ್ ಅವರಿಗೆ ಹೂವಿನ ಒಂದು ಕಿಚ್ಚವನ್ನು ನೀಡಿ ಅವರನ್ನು ಗೌರವಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಕಟ್ಟುವೆವು ಮುಖ್ಯ ಭಾಗದಲ್ಲಿ ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ ಕೆಲಸ ಮಾಡಿದಂಥ ನಮ್ಮ ಹಿರಿಯ
ಕಿರಿಯ ಕಾರ್ಯಕರ್ತ ದಿನೇಶ್ ರವರು ವೇದಿಕೆಗೆ ಬಂದು ಮಂಡಲದ ಅಧ್ಯಕ್ಷರ ಮೂಲಕ ಈ ಒಂದು ಹೂಗುಚ್ಛವನ್ನು ಸ್ವೀಕರಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ನನಗೆ ಅನಂತ ವಂದನೆಗಳು. ಕರ್ತವ್ಯವು ನಾವು ಹೊಸ ನಾಡುಂಗನ್ನ ರಸದ ಬೀಡುಂಗನ್ನ ಹೊಸ ನೆತ್ತರು ಉಕ್ಕಿ ಆರುವ ಮುನ್ನ ಅಂತೇಳಿ ಹಿರಿಯ ಕವಿ ಹೇಳಿದ ಹಾಗೆ ಇವತ್ತು ಹೊಸ ಪೇರಡ್ಕ ಗಣೇಶ್ ಗೌಡರು ಒಮ್ಮೆ ವೇದಿಕೆಗೆ ಬರಬೇಕು. ನಮಗೆ ಕೂಡ ಒಂದು ಹೂವಿನ ಗುಚ್ಛವನ್ನು ನೀಡ್ತಾರೆ. ಕವಿ ವಾಣಿಯಂತೆ ಎಲ್ಲ ಸಂಘದ ಸದಸ್ಯರುಗಳು ಈ ಒಂದು ಯುವಕರಿಗೆ ಆಶೀರ್ವಾದವನ್ನು ಮಾಡುವುದರ ಮೂಲಕ ಹೊಸ ಕಲ್ಪನೆಯೊಂದಿಗೆ ನಮಗೆ ಆಡಳಿತದ ಚುಕ್ಕಾಣಿಯನ್ನು ಹಿಡಿದ್ದಾರೆ. ಹಿರಿಯರು ಹೇಳ್ತಾರೆ, ಸತತವಾದ ಗೆಲುವು ಅದು ಮಂದಹಾಸವನ್ನು ಬೀರುತ್ತದೆ, ಆದರೆ ಸತತವಾದ ಸೋಲುವಿನಿಂದ ನಾವೊಂದು ಗೆಲುವನ್ನು ಕಂಡರೆ ಅದು ಇತಿಹಾಸವನ್ನ ನಿರ್ಮಿಸ್ತದೆ ಅಂತೇಳಿ. ನಾವು ಈ ಸಲ ಇತಿಹಾಸವನ್ನ ನಿರ್ಮಿಸಿದ್ದೇವೆ. ಆ ಇತಿಹಾಸವನ್ನ ನಿರ್ಮಿಸಲು ನಮಗೆ ಸಹಕಾರ ಕೊಟ್ಟು ಮತದಾನವನ್ನ ನೀಡುವುದರ ಮೂಲಕ 10 ಜನರನ್ನ ಆಯ್ಕೆ ಮಾಡುವಲ್ಲಿ ಸಹಕರಿಸಿದ ಸಂಘದ ಎಲ್ಲ ಹಿರಿಯ ಸದಸ್ಯ ಬಂಧುಗಳಿಗೆ ನಾವು ಮೊದಲಾಗಿ ಶಿರಸಾಗಿ ಅವರಿಗೆ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಇವತ್ತಿನ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಶ್ರೀಯುತ ನವೀನ್ ಡಿ ಅವರಿಗೆ ಆರ್ಥಿಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಅಭಿನಂದನಾ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಅಭಿನಂದನೆಯ ಭಾಷಣವನ್ನು ಮಾಡುವುದರ ಮೂಲಕ ನಮಗೆ ಹಿತವಚನವನ್ನು ನೀಡಿದಂತಹ ನಮ್ಮ ಮಾಜಿ ಶಾಸಕರಾದ ಶ್ರೀಯುತ ಸಂಜೀವ ಮಠದವರವರಿಗೆ ಆರ್ಥಿಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ನಮ್ಮ ಮಂಡಲದ ಅಧ್ಯಕ್ಷರಾದ ಸಹಜ ರಾಧಾಕೃಷ್ಣ ಅವರು, ಹಾಗೆಯೇ ಅವರು ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಈ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಅಪಾರದ ಅನುಭವವನ್ನು ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರಿಗೆ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ 5 ವರ್ಷದ ಹಿಂದೆ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾಗಿ ಈ ಭಾಗಕ್ಕೆ ಅಪೂರ್ವವಾದ ಕೊಡುಗೆಯನ್ನು ನೀಡಿ ಇದೀಗ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಈ ಒಂದು ಸಹಕಾರಿ ಸಂಘದ ಉಪಾಧ್ಯಕ್ಷರಾದ ಶ್ರೀಯುತ ಪವಿತ್ರ ಆನಂದರವರಿಗೆ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಗ್ರಾಮ ಪಂಚಾಯತಿನ ಅಧ್ಯಕ್ಷೆ ಪ್ರಥಮ ಪ್ರಜೆ ಶ್ರೀಮತಿ ಹರಿಣಿ ಪಂಜಾಳ ಅವರು ಕೂಡ ಬೂತಿನ ಅಧ್ಯಕ್ಷ ಕೆಲಸ ಮಾಡಿದ್ದಾರೆ. ಅವರಿಗೂ ಕೂಡ ಅನಂತ ಧನ್ಯವಾದಗಳು. ಪಂಚಾಯತಿನ ಉಪಾಧ್ಯಕ್ಷರಾದ ಶ್ರೀಯುತ ಉಮೇಶ್ ಇಂದಿರಾನಗರ ಅವರಿದ್ದಾರೆ. ಅವರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆಯೇ ನಮ್ಮ ನೆರೆಮೂರು ಶಕ್ತಿ ಕೇಂದ್ರದ ಅಧ್ಯಕ್ಷರು, ಈ ಒಂದು ಸೊಸೈಟಿಯ ಮಾಜಿ ಅಧ್ಯಕ್ಷರು, ನಿರ್ದೇಶಕರಾಗಿ ಅಪಾರವಾದ ಈ ಕೊಡುಗೆಯನ್ನು ನೀಡಿದಂತ ನಮ್ಮ ಎಲ್ಲ ಈ ಮುಂಚೂಣಿಯಲ್ಲಿ ಇದ್ದು ನಮಗೆ ಮಾರ್ಗದರ್ಶನವನ್ನು ನೀಡುತ್ತಿರುವಂತಹ ನವೀನ್ ಈಶ್ವರ ಇದ್ದಾರೆ. ಅವರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಎಲ್ಲ ನಮ್ಮ ನೂತನವಾಗಿ ಆಯ್ಕೆ ಆಗಿದಂತಹ 10 ಜನ ನಿರ್ದೇಶಕರಿದ್ದಾರೆ. ಅವರಿಗೆಲ್ಲರಿಗೂ ಮಗದೊಮ್ಮೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರವನ್ನು ನೀಡಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಲು ಸಹಕರಿಸಿದಂತಹ ಈ ಒಂದು ನೆರೆಮೂರಿನ ಸೊಸೈಟಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಎಲ್ಲ ಈ ಒಂದು ಗ್ರಾಮ ಪಂಚಾಯತಿನ ಮಾಜಿ ಸದಸ್ಯರುಗಳಿದ್ದಾರೆ, ಗ್ರಾಮ ಪಂಚಾಯತಿನ ನೂತನ ಸದಸ್ಯರುಗಳಿದ್ದಾರೆ. ಅವರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಊಟದ ಇವತ್ತು ಎಲ್ಲರಿಗೂ ಕೂಡ ಊಟ ಅಂತ ಹೇಳಿಲ್ಲ, ಅದು ಸಹಭೋಜನದ ವ್ಯವಸ್ಥೆಯನ್ನು ಮಾಡಿದವರು ದಿನೇಶ್ ಗೌಡ. ಅದರ ರುಚಿಯಾದ ಅಡಿಗೆಯನ್ನು ಮಾಡಿದ್ದಾರೆ ದಿನೇಶ್ ಗೌಡ ಮಜಲು. ಅವರು ಆಡಳಿತ ಬೂತಿನ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತಿನ ಸದಸ್ಯರು. ಅವರಿಗೂ ಕೂಡ ಅನಂತ ಸಿಬ್ಬಂದಿ ವರ್ಗದವರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಮೊನ್ನೆ ಚುನಾವಣೆಯಲ್ಲಿ ಹಗಲು ರಾತ್ರಿ ದುಡಿದಂತ ತಾಲೂಕು ಪಂಚಾಯತ್ನ ಮಾಜಿ ಸದಸ್ಯೆ, ಮಹಿಳಾ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಯಶೋಧಾ ಕೆ ಗೌಡರಿದ್ದಾರೆ. ಅವರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಹಿರಿಯ ಬಿಜೆಪಿ ಕಾರ್ಯಕರ್ತೆ, ನಮ್ಮ ಯಾವುದೇ ಬಿಜೆಪಿ ಪಕ್ಷದ ಕೆಲಸ ಕಾರ್ಯಗಳಿದ್ರೂ ಕೂಡ ಅದು ಚಾಚು ತಪ್ಪದೆ ನಮ್ಮೊಟ್ಟಿಗೆ ಕೆಲಸ ಕಿರಿಯರಿಗೆ ಹಿರಿಯರಾಗಿ ಇದ್ದುಕೊಂಡು ನಮ್ಮ ಚೈತನ್ಯ ನೀಡುತ್ತಿದ್ದ ಜಾಜಕ್ಕ ಶಾಂತಿಗೂಡಿದ್ದಾರೆ. ಅವರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಈ ಸಹಕಾರಿ ಸಂಘದ ಜಾಜಕ್ಕ ಅನಂತ ಧನ್ಯವಾದಗಳು. ಹಾಗೆಯೇ ಈ ಒಂದು ಸಮಾರಂಭದಲ್ಲಿ ಈ ಸಹಕಾರಿ ಸಂಘದ ನೂತನ ಸದಸ್ಯರಿಂದ ಸನ್ಮಾನ ಪಡೆದಂತ ಮೂವರಿದ್ದಾರೆ. ನಾರಾಯಣಗೌಡರು ಬಾದೆ ಮತ್ತೆ ನವೀನ್ ರೈ ಅವರು, ಅವರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಶ್ರೀಮತಿ ತುಳಸಿಯಕ್ಕ ಅವರು ಕೂಡ ಇದ್ದಾರೆ. ಅವರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಮಗೆ ವಿವರಣೆ MC ಕಾರ್ಯಕ್ರಮ ನಿರೂಪಣೆಯನ್ನು ಮಾಡಿದಂತಹ ನವಶಕ್ತಿ ಮುಂಡೋಡಿಯ ಸಂಚಾಲಕರಾದಂತಹ ಆನಂದ ಪಲ್ಯ ಅವರು ಕೂಡ ಇದ್ದಾರೆ. ಅವರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ದಯವಿಟ್ಟು ಇಲ್ಲಿಗೆ ಬಂದು ಅಧ್ಯಕ್ಷರ ಕೈಯಿಂದ ಈ ಒಂದು ಹೂಗುಚ್ಛವನ್ನು ಪಡೆಯಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ.
ಸಹಕರಿಸಿದ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಬಂಧುಗಳಿಗೆ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಆಶಾ ಕಾರ್ಯಕರ್ತೆ ನಮ್ಮೊಂದಿಗೆ ಇದ್ದಾರೆ, ಜ್ಯೋತಿ ಅವರಿದ್ದಾರೆ, ಅವರು ಕೂಡ ನಮ್ಮ ಶಾಂತಿಗೂಡು ಭಾಗದ ಹಿರಿಯ ಕಾರ್ಯಕರ್ತೆ, ಅವರಿಗೆ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ತಾವು ಮೇಡಮ್ ವೇದಿಕೆ ಬಂದು ಈ ಒಂದು ಹೂಗುಚ್ಛವನ್ನ ತಾವು ಪಡೆಯಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೆ. ಮತ್ತೋರ್ವ ಅಂಗನವಾಡಿ ಕಾರ್ಯಕರ್ತೆ ಅವರು ಕೂಡ ಇದ್ದಾರೆ, ಸುಶೀಲಾ ಪರಮಾರ್ಗ, ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ, ಮತ್ತೊಂದು ಈ ಒಂದು ಕಾರ್ಯಕ್ರಮದಲ್ಲಿ ವೀರಮಂಗಲದ ಎಲ್ಲ ಸಾಂಸ್ಕೃತಿಕ, ಅದು ವೀರಮಂಗಲ ಅಂತ ಹೇಳಿದ್ರೆ ಅದು ಸಾಂಸ್ಕೃತಿಕ ನಗರ, ಅದು ವಾರ್ಡ್, ಅದು ಸಾಂಸ್ಕೃತಿಕ ನಗರ. ಅವರು ಸಾಂಸ್ಕೃತಿಕ ಒಕ್ಕೂಟದ ಒಂದು ಕೋಶಾಧಿಕಾರಿಯಾಗಿ ಆಯ್ಕೆಯಾದಂತ ವಿದುಷಿ ವಿದ್ವಾನ್ ಗೋಪಾಲಕೃಷ್ಣ ವೀರಮಂಗಲ ಅವರು ನಮ್ಮೊಂದಿಗೆ ಇದ್ದಾರೆ, ಅವರನ್ನು ಕೂಡ ಹಾರ್ದಿಕವಾಗಿ ಸರ್ ದಯವಿಟ್ಟು ನಾವು ವೇದಿಕೆ ಬಂದು ನಮ್ಮೊಂದು ಹೂಗುಚ್ಛವನ್ನ ಪಡ್ಕೊಳ್ಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಮತ್ತೋರ್ವ ನಮ್ಮೊಟ್ಟಿಗೆ ಮೊನ್ನೆ ಆನಂದಗೌಡರು ನಮ್ಮ ಉಪಾಧ್ಯಕ್ಷರ ಪತಿಯವರು ಕೂಡ ಇದ್ದಾರೆ, ಅವರನ್ನು ಕೂಡ ವೇದಿಕೆಗೆ ಬಂದು ಒಂದು ಹೂಗುಚ್ಛವನ್ನ ಪಡ್ಕೊಳ್ಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ತುಂಬಾ ಕೆಲಸವನ್ನ ಮಾಡಿದ್ದಾರೆ. ಈ ಒಂದು ಗೆಲುವಿನಲ್ಲಿ ಅಪಾರವಾದ ಶ್ರಮವನ್ನು ವಹಿಸಿದಂತ ಆನಂದಗೌಡರು ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ, ಅವರಿಗೆ ಕೂಡ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಸಹಭೋಜನದ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಅವರಿಗೂ ಕೂಡ ಅನಂತ ಧನ್ಯವಾದ. ಮಾಧ್ಯಮ ಮಿತ್ರರು ಇದ್ದಾರೆ, ಅವರಿಗೂ ಕೂಡ ಒಂದು ನಾವು ಅಧ್ಯಕ್ಷರ ಮೂಲಕ ಹೂಗುಚ್ಛವನ್ನು ನೀಡಿದ್ದಾರೆ, ಅವರು ಕೂಡ ಬಂದು ಈ ಒಂದು ಹೂಗುಚ್ಛವನ್ನ ಪಡ್ಕೊಳ್ಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಸುದ್ದಿ ಮಾಧ್ಯಮ, ಈ ಪತ್ರಿಕಾ ಮಾಧ್ಯಮ ವರದಿಗಾರರಾದ ಶ್ರೀಯುತ ಯತೀಶ್ರವರಿದ್ದಾರೆ, ಅವರಿಗೆ ಕೂಡ ನಾವು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ನ್ಯೂಸ್ ಪುತ್ತೂರು ಇದರ ವರದಿಗಾರರಾದ ಶ್ರೀಯುತ ಮತ್ತೋರ್ವ ನಮ್ಮೊಂದು ಮೊನ್ನೆ ಚಂದನದಲ್ಲಿ ಮಹೇಶ್ ಪ್ರಸಾದ್ ಮತ್ತು ಅವರು ಕೂಡ ವೇದಿಕೆಗೆ ಬರಬೇಕು. ಮಹೇಶ್ ರವರು ಮತ್ತು ಪ್ರಸಾದ್ ರವರು ವೇದಿಕೆ ಬಂದು ಈ ಒಂದು ಹೂಗುಚ್ಛವನ್ನ ಪಡ್ಕೊಳ್ಬೇಕು. ಮತ್ತು ಶೇಖರಗೌಡ ನಾಗಾಜೆ ಸರ್, ಶೇಖರ್ ಸರ್ ದಯವಿಟ್ಟು ಬನ್ನಿ, ನಿಮ್ಮ ಕೊಡುಗೆ ಕೂಡ ಚುನಾವಣೆ ಸಂದರ್ಭದಲ್ಲಿ ಅಪಾರವಾಗಿದೆ. ನಿಮ್ಮನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನಾವು ಸ್ಮರಿಸಿಕೊಳ್ಳಲು ಇಚ್ಛಿಸ್ತಾ ಇದ್ದೇವೆ. ನಾವು ದಯವಿಟ್ಟು ತಮ್ಮ ಒಂದು ಹೂಗುಚ್ಛವನ್ನ ಪಡೆದು ಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ತೀವಿ. ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಮತ್ತೊಮ್ಮೆ ಅನಂತ ಧನ್ಯವಾದಗಳು. ಎಲ್ಲರಿಗೂ ಕೂಡ ತರಕಾರಿ ಊಟ ಮಾಡುವವರಿಗೆ ತರಕಾರಿಯ ಊಟ ಇದೆ ಮತ್ತು ನಾನ್ ವೆಜ್ ಸ್ವೀಕರಿಸುವವರಿಗೆ ನಾನ್ ವೆಜ್, ಎರಡು ಬದಿಯಲ್ಲಿ ಕೂಡ ಒಂದು ಭೋಜನದ ವ್ಯವಸ್ಥೆಯನ್ನು ಮಾಡಿದೆ. ಎಲ್ಲರೂ ಕೂಡ ಈ ಒಂದು ಸಹ ಭೋಜನವನ್ನು ಮಾಡಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನು ಹಾಕ್ತೇವೆ. ಎಲ್ಲರಿಗೂ ವಂದನೆಗಳೊಂದಿಗೆ ದಯವಿಟ್ಟು ಎಲ್ಲರೂ ಭೋಜನದ ವ್ಯವಸ್ಥೆ ಇದೆ ಸ್ವೀಕರಿಸಬೇಕು. ಒಂದು ಪ್ರಕಟಣೆ ಇದೆ, ಇಲ್ಲಿಂದ ಮಹಾಂತ ಕಾರ್ಯಕ್ರಮ ನ್ಯೂಸ್ ಪುತ್ತೂರು ಯೂಟ್ಯೂಬ್ ಚಾನಲ್ ಪ್ರಸಾರ ಒಂದುಂಟು. ಮಾಂತರ್ಲ ಗಮನಕ್ಕೆ ನ್ಯೂಸ್ ಪುತ್ತೂರು ಯೂಟ್ಯೂಬ್ ಚಾನಲ್ ನೆಟ್ ಇಲ್ಲಿಂದ ಮಹಾಂತ ಕಾರ್ಯಕ್ರಮಗಳ ಪ್ರಸಾರ ಅಪ್ಪಡು ದಯವಿಟ್ಟು ತೂಲೆ ನಮ್ಮ ವಿನೋದ್ ಶಾಂತಿಗೌಡ ನೇತೃತ್ವಡು ನ್ಯೂಸ್ ಪುತ್ತೂರ್ದ ಯೂಟ್ಯೂಬ್ ಚಾನಲ್ ಈ ಕಾರ್ಯಕ್ರಮ ಎಡ್ಡೆ ರೀತಿಯ ಪ್ರಸಾರ ಅಪ್ಪಡು ಅದೇ ಕೂಡ ದಿನ ಸೊನ್ನೆಲು ಒಂಜಿ ವಿನಂತಿ ಉಂಟು.
ಆತ್ಮೀಯ ಕೃಷಿಕ ಬಾಂಧವರಿಗೆ ಎಲ್ಲ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ನಾನು ಶರತ್ ಚಂದ್ರ ವೈಪಾಡಿತ್ತಾಯ, ನರಿಮೊಗರು ಗ್ರಾಮದ ಬಜಪ್ಪಳ ನಿವಾಸಿ. ಸುಮಾರು ಒಂದು 2200 ಅಡಿಕೆ ಸಸಿ ಹಾಗೆ ಒಂದು 500 ರಬ್ಬರ್ ಕೃಷಿಯನ್ನು ಹೊಂದಿರುವ ಒಂದು ಸಣ್ಣ ರೈತ. ನಮ್ಮ ಈ ನರಿಮೊಗರು ಗ್ರಾಮದ ಈ ಒಂದು ಭಾಗದ ಸೊಸೈಟಿಯಲ್ಲಿ ಈ ಸಾಲ ಮನ್ನಾ ಯೋಜನೆಯ ಫಲಾನುಭವಿಯಾಗಿದ್ದೇನೆ ನಾನು. ನನಗೆ ನಮ್ಮ BJP ಸರ್ಕಾರದ ರು 1 ಲಕ್ಷ ಸಾಲ ಮನ್ನಾದ ನಾನು ಫಲಾನುಭವಿಯಾಗಿದ್ದೇನೆ. ಹಾಗೆ ನಮ್ಮ ಪ್ರಧಾನಮಂತ್ರಿ ಕೃಷಿಕ್ ಸಮ್ಮಾನ್ ಯೋಜನೆ ಇದರ ಒಂದು ತಿಂಗಳಿಗೆ 2,000 ಬರುವಂಥ ಒಂದು ವರ್ಷಕ್ಕೆ 10,000 ಬರುವ ಆ ಒಂದು ಫಲಾನುಭವಿಯು ಆಗಿರುತ್ತೇನೆ. ಸುಮಾರು ಒಂದು 6 ಎಕರೆ ಜಾಗೆಯನ್ನು ವಿಸ್ತೀರ್ಣದ ಜಾಗ ನಾನು ಹೊಂದಿದ್ದು, ಅದರಲ್ಲಿ ಒಂದು 12 ಲಕ್ಷ ಸುಮಾರು ಒಂದು 12 ಲಕ್ಷದಷ್ಟು 3% ಅಭಿವೃದ್ಧಿ ಸಾಲವನ್ನು ನಾನು ತೆಗೆದುಕೊಂಡಿರುತ್ತೇನೆ. ಅದನ್ನು ತಗೊಂಡು ಎಲ್ಲ ಈ ನಮ್ಮ ಭೂಮಿಯ ಹಾಗೆ ನಮ್ಮ ಕೃಷಿಯ ಅಭಿವೃದ್ಧಿಗೆ ಅದನ್ನು ವಿನಿಯೋಗ ಮಾಡಿಕೊಂಡಿರುತ್ತೇನೆ. ಹಾಗೆ 3 ಲಕ್ಷ ನಿಬಡ್ಡಿಯ ಸಾಲ 3 ಲಕ್ಷ ರು 3 ಲಕ್ಷ ಅದರ ಫಲಾನುಭವಿಯು ನಾನು ಆಗಿರುತ್ತೇನೆ. ಅದರಲ್ಲಿಯೂ ಹಾಗೆ ಎಲ್ಲ ಕೃಷಿ ಚಟುವಟಿಕೆ ಬೇಕಾದ ಗೋಡೌನು, ಆಮೇಲೆ ಕೃಷಿ ಪರಿಕರಗಳು ಇದನ್ನೆಲ್ಲ ನಾನು ತೆಗೆದುಕೊಂಡಿದ್ದೇನೆ. ನಮ್ಮ ಸಹಕಾರಿ ಸಂಘದಿಂದ ದೊರೆಯುವಂತಹ ಈ ರಸಗೊಬ್ಬರ ಹಾಗೆ ಎಲ್ಲ ಸಬ್ಸಿಡಿ ದರದಲ್ಲಿ ಸಿಗುವ ಎಲ್ಲ ಸಹಾಯಧನವನ್ನು ನಾನು ತೆಗೆದುಕೊಂಡಿರುತ್ತೇನೆ. ಹಾಗಾಗಿ ನಾನು ನರಿಮೊಗರು ಸೇವಾ ಸಹಕಾರಿ ಸಂಘಕ್ಕೆ ನಾನು ಯಾವಾಗಲೂ ಆಭಾರಿಯಾಗಿರುತ್ತೇನೆ. ಸುಮಾರು ಒಂದು 20 ವರ್ಷದ ನಾನು ಸದಸ್ಯತ್ವವನ್ನು ಈ ಬ್ಯಾಂಕಿನಲ್ಲಿ ಹೊಂದಿರುತ್ತೇನೆ. ಹಾಗೆ ಈ ಬ್ಯಾಂಕಿನಲ್ಲಿ ನಡೆಯುವ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ನಾನು ಮೆಚ್ಚಿಕೊಂಡಿರುತ್ತೇನೆ. ಹಾಗೆ ಇನ್ನು ಮುಂದೆಯೂ ಈ ನಮ್ಮ ಬ್ಯಾಂಕಿನಿಂದ ತುಂಬ ಮುಂದೆ ಒಳ್ಳೆ ಅಭಿವೃದ್ಧಿ ಕೆಲಸಗಳು ಆಗಲಿ. ಈಗ ತಾನೇ ನಮ್ಮ ಹೊಸ ಜನರಲ್ ಬಾಡಿ ಆಗಿದೆ, ಇವರಿಗೂ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡುವ ಅವಕಾಶವನ್ನು ಭಗವಂತನು ಕರುಣಿಸಲಿ. ಹಾಗೆ ನಮ್ಮ ಈ ಒಂದು ಸಹಕಾರಿ ಸಂಘವು ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಸಹಕಾರಿ ಸಂಘ ಆಗಲಿ. ಈ ಮುಖಾಂತರ ಎಲ್ಲ ಕೃಷಿಕರಿಗೂ ಇದರ ಒಂದು ಪ್ರಯೋಜನ ಸಿಗಲಿ ಅಂತ ಆಶಿಸುತ್ತಾ ರತ್ನಾಕರ ಪಂಜಿಗ ಅಂತೇಳಿ, ಹೆಂಡತಿ ಹೆಸರು ನಾಗರತ್ನ ಪಂಜಿಗ. ನಮಗೆ ಮದುವೆಯಾಗಿ 50 ವರ್ಷ ಹತ್ತಿರ ಆಗ್ತಾ ಬಂತು. ನಾನು 69ನೇ ಇಸವಿಯವರೆಗೆ ವಿದ್ಯಾಭ್ಯಾಸ ಮಾಡಿ ಕೊನೆಗೆ ಪುರುಷರಟ್ಟೆ ಹೇಳುವಲ್ಲಿ ಯಾವುದೋ ಸ್ಥಳ ತೆಗೆದು ಅಕ್ಕಿ ಮಿಲ್ಲು ಮತ್ತು ಎಣ್ಣೆ ಮಿಲ್ಲು ಮಾಡುವ ಉದ್ದೇಶದಿಂದ ಅಲ್ಲಿ ಮಾಡಿ ಜೀನಸು ವ್ಯಾಪಾರ ಮಾಡಿಕೊಂಡು ಇದ್ದೆ, ಮಿಲ್ಲಿಗೆ ಪರ್ಮಿಷನ್ ಸಿಕ್ಕುವವರೆಗೆ. ಆ ಟೈಮಲ್ಲಿ 70ನೇ ಇಸವಿಯಲ್ಲಿ ಗಣಪತಿ ಶೆಣೆಯ ಅಧ್ಯಕ್ಷತೆಯಲ್ಲಿ ನರಿಮೊಗರು ಸೊಸೈಟಿಯ ಡೈರೆಕ್ಟರ್ ಆಗಿ ಅಪಾಯಿಂಟ್ಮೆಂಟ್ ಆದೆ. 72ನೇ ಇಸವಿಯಲ್ಲಿ ನರಿಮೊಗರು ಸೇವಾ ಸಹಕಾರಿ ಸಂಘದ ಮುಖಾಂತರ ಡೈರೆಕ್ಟರ್ ಚುನಾವಣೆಯಲ್ಲಿ SKCMSಗೆ ನಾನು ಪುತ್ತೂರು ತಾಲೂಕಿಂದ ಇಬ್ಬರಲ್ಲಿ ನಾನು ಒಬ್ಬ ಸಿಲೆಕ್ಟ್ ಆಗಿದ್ದೇನೆ. ನನ್ನ ಜೊತೆಗಾರ ಮುಳ್ಳಕೊಂಚಿ ಗಣಪತಿ ಭಟ್ ಅಂತೇಳಿ ಈಗಾಗಲೇ ಅವರು ತೀರಿಕೊಂಡಿರುತ್ತಾರೆ. ಆ ಟೈಮಲ್ಲಿ ಪುತ್ತೂರಿನ SKCMS ಬ್ರಾಂಚಿಗೂ ಕ್ಯಾಂಪ್ಗೂ ವಾರ್ಣ ಸುಬ್ರಾಯ ಭಟ್ರೆ ಅಧ್ಯಕ್ಷರಾಗಿದ್ದರು. ನಮ್ಮ ಒತ್ತಡದಿಂದಾಗಿ ಪುತ್ತೂರಲ್ಲಿ SKCMS ಬ್ರಾಂಚ್ ಓಪನ್ ಮಾಡಬೇಕು ಅಂತ 72-73ರಲ್ಲಿ ಪುತ್ತೂರಲ್ಲಿ ಸಹಕಾರಿ SKCMS ಅನ್ನು ಓಪನ್ ಮಾಡಿದ್ರು. 70ರಿಂದ ನಾನು ನರಿಮೊಗರು ಸೇವಾ ಸಹಕಾರಿ ಸಂಘದಲ್ಲಿ ಗಣಪತಿ ಶೆಣೆಯ ಅಧ್ಯಕ್ಷತೆಯಲ್ಲಿ ಅವರ ಕೈ ಕೆಳಗೆ ಡೈರೆಕ್ಟರ್ ಆಗಿ ಕೆಲಸ ಮಾಡುವ ಸಂದರ್ಭದಲ್ಲಿ ಪುತ್ತೂರು ತಾಲೂಕಿಂದ SKCMSಗೆ ತ್ರೈಮಾಸಿಕ ಚುನಾವಣೆಯಲ್ಲಿ ಪುತ್ತೂರಿನಿಂದ ನಾನನ್ನು ಮತ್ತು ಮುಳ್ಳಕೊಚ್ಚಿ ಗಣಪತಿ ಭಟ್ರು ನಾವು ಇಲೆಕ್ಷನ್ಗೆ ನಿಂತು ಗೆದ್ದಿದ್ದೇವೆ. ಆ ಟೈಮಲ್ಲಿ ಸುಬ್ರಾಯ ಭಟ್ರು SKCMSಗೆ ಮತ್ತು ಕ್ಯಾಂಪ್ಕೋಗೆ ಒಬ್ಬರೇ ಅಧ್ಯಕ್ಷರಾಗಿದ್ದರು, ವಾರಣಾಸಿ ಸುಬ್ರಾಯ ಭಟ್. ಪುತ್ತೂರು ಬ್ರಾಂಚನ್ನು ನಮ್ಮ ಒತ್ತಡದಿಂದಾಗಿ SKCMS ಅನ್ನು ನಾವು ಪುತ್ತೂರಲ್ಲಿ ಒಂದು ಶಾಖೆ ಬೇಕು ಅಂತ ನಮ್ಮ ಟೈಮಲ್ಲಿ ಆದ ಪ್ರಯತ್ನದಿಂದ ಅದಾಗಿರುತ್ತದೆ. ಅದಾಗಿ 6 ತಿಂಗಳಲ್ಲಿ ಕ್ಯಾಂಪ್ಕೋದವರ ಬ್ರಾಂಚು 73ನೇ ಇಸವಿಯಲ್ಲಿ ಪುತ್ತೂರಲ್ಲಿ ಸ್ಥಾಪನೆ ಆಗಿರುತ್ತದೆ. 80ರ ಹತ್ತಿರ ಆಗುವಾಗ ನಾನು ನರಿಮೊಗರು ಸೇವಾ ಸಹಕಾರಿ ಸಂಘದ ಅಧ್ಯಕ್ಷನಾಗಿದ್ದೆ. ಈ ಟೈಮಲ್ಲಿ ರೇಷನ್ ಅಕ್ಕಿ ಮತ್ತು ಇತರ ಚಿಮಣಿಹಂಡೆ ಸೌಲಭ್ಯಗಳು ಸೊಸೈಟಿಗೆ
ಕಷ್ಟಸಾಧ್ಯದಲ್ಲಿ ಬರುವ ಕಾರಣ ರೇಷನ್ ಅಕ್ಕಿಯನ್ನು ಪುತ್ತೂರಿಂದ ನಾವೇ ತರಿಸಿ ನಮ್ಮ ಕೈಯಲ್ಲಿ ಗಣಪತಿ ನಾನು KS ಚಂದ್ರಶೇಖರ್ ನಮ್ಮ ಗಾರ್ಬರಲ್ಲಿ ಅದನ್ನು ವಿತರಣೆ ಮಾಡ್ತಾ ಇದ್ದೆವು. ಆಗ ರಾಜಗೋಪಾಲಾಚಾರ್ಯ ಹೇಳುವವರು ಸೇವಾ ಸಹಕಾರಿ ಸಂಘದ ಕಾರ್ಯದರ್ಶಿ ಆಗಿದ್ದರು. ಚಿಮಣಿ ಎಣ್ಣೆಗೆ ಮಾರಾಟ ಮಾಡಲಿಕ್ಕೆ ಯಾವುದೇ ರೀತಿಯ ಸೌಲಭ್ಯ ಇಲ್ಲದ ಕಾರಣ ಅದನ್ನು ನನ್ನ ಅಂಗಡಿ ಮುಖಾಂತರ ನಾವು ವಿತರಣೆ ಮಾಡಿಕೊಂಡಿದ್ದೆವು ಕಾರ್ಡ್ದಾರರಿಗೆ. ಕೊನೆಗೆ 80ನೇ ಇಸ್ವಿಯಲ್ಲಿ ಅಧ್ಯಕ್ಷನಾಗಿ ನಿರ್ವಹಿಸಿದ್ದೇನೆ. ಅದ ನಂತರ ನಾನು ನನ್ನ ಇದರಿಂದಾಗಿ ಅಲ್ಲಿ ಅಂಗಡಿಯನ್ನು ಬಿಡುವ ಸನ್ನಿವೇಶ ಬಂತು. ತಂದೆಯವರ ಅನಾರೋಗ್ಯದಿಂದಾಗಿ ಇಲ್ಲಿ ಬಂದು ಇಲ್ಲಿ ನೆಲೆಸಿ ಕೃಷಿ ಮಾಡ್ತಾ ಇದ್ದೇನೆ. ಈಗ ನಮ್ಮ ಹತ್ರ ಎಲ್ಲ ಸೇರಿ ಒಂದು 15 ಎಕರೆವರೆಗೆ ಭೂಮಿ ಇದೆ. ಇದಕ್ಕೆ ನರಿಮೂರು ಸೇವಾ ಸಹಕಾರಿ ಸಂಘದಿಂದ ಅಲ್ಪಾವಧಿ ದೀರ್ಘಾವಧಿ ಬೆಳೆ ಸಾಲ ಕೊಟ್ಟಿರುತ್ತಾರೆ. ನಾವು ಇನ್ನು ಏನೇ ಇಲ್ಲಿ ಇವತ್ತು ಊಟ ಮಾಡುವುದಿದ್ರೂ ಇದರ ಹಿಂದೆ ನರಿಮುಗುರು ಸೇವಾ ಸಹಕಾರಿ ಸಂಘವೇ ಕಾರಣ. ಅವರು ಆವತ್ತು ಕೊಟ್ಟು ನಮ್ಮ ಕೃಷಿಯನ್ನು ಉತ್ತೇಜನಕ್ಕೆ ಕೊಟ್ಟ ಕಾರಣ ಇವತ್ತು ನಾವು ಅನ್ನ ಊಟ ಮಾಡಿದರೆ ಹೇಳಿದರೂ ತಪ್ಪಾಗಲಾರದು. ಅದಕ್ಕೆ ನಾನು ನರಿಮುಗುರು ಸೇವಾ ಸಹಕಾರಿ ಸಂಘ ಅದರ ಈಗಿನ ಪದಾಧಿಕಾರಿಗಳು ಅಥವಾ ಕಾರ್ಯಕರ್ತರು ಎಲ್ಲರಿಗೂ ನಾನು ಈಗ ಅಭಿನಂದನೆ ಸಲ್ಲಿಸಲೇಬೇಕಾಗ್ತದೆ. ಮತ್ತು ಸದ್ಯಕ್ಕೆ 5 ವರ್ಷ ಹಿಂದೆ 3 ವರ್ಷ ಹಿಂದೆ ನರಿಮುಗುರು ಸೊಸೈಟಿಗೆ ಆಡಳಿತಕ್ಕೆ ನೌಕರನ್ನು ನೇಮಕ ಮಾಡುವಾಗಲೂ ನನ್ನನ್ನು ಒಂದು ಸದಸ್ಯರಾಗಿ ಇಟ್ಟುಕೊಂಡಿರ್ತಾರೆ ಅವರು, ನನ್ನ ಮೇಲಿನ ಅಭಿಮಾನದಿಂದ. 2 ವರ್ಷ ಹಿಂದೆಯೂ 3 ಜನವನ್ನು ಅಪಾಯಿಂಟ್ಮೆಂಟ್ ಮಾಡುವಾಗ ಊರಿನವರ ಪರವಾಗಿ ನನ್ನನ್ನು ಅಲ್ಲಿ ಕಮಿಟಿಯಲ್ಲಿ ಸೇರಿಸಿದ್ದಾರೆ. ಆಗ ಆ ಟೈಮಲ್ಲಿ ಬಾಬು ಶೆಟ್ಟರು ಅಧ್ಯಕ್ಷ ಆಗಿದ್ದರು. ಆನಂತರ ಈಗ ನವೀನ್ ಅವರು ಬಂದಿದ್ದಾರೆ. ಅವರು ಮೊನ್ನೆ ಬಂದು ಅಲ್ಲಿಯ ಕಷ್ಟ ಸುಖಗಳನ್ನು ನನ್ನ ಹತ್ರ ವಿಮರ್ಶೆ ಮಾಡಿಕೊಂಡು ಹೋಗಿದ್ದಾರೆ. ನನ್ನ ಬೇಕಾದ ಅನುಭವವನ್ನು ಪಡ್ಕೊಂಡು ಹೋಗಿದ್ದಾರೆ. ಅವರು ಕೃಷಿಗೆ ನಮಗೆ ಸೊಸೈಟಿ ಲೋನು ಕೊಟ್ಟ ಕಾರಣ ಅಥವಾ ಅಭಿವೃದ್ಧಿ ಹೊಂದಲಿಕ್ಕೆ ಅವರ ಸಹಕಾರದಿಂದಾಗಿ ಇವತ್ತು ಏನು ಈ ಮಟ್ಟಕ್ಕೆ ನಾವು ಬೆಳೆದಿದ್ದೇವೆ. ಇದಕ್ಕೆ ಸೇವಾ ಸಹಕಾರಿ ಸಂಘವೇ ಮೂಲ ಕಾರಣ. ಇದರಲ್ಲಿ 2 ಮಾತಿಲ್ಲ. ಇನ್ನು ಮುಂದೆಯೂ ನಾವು ಅದನ್ನು ಉಪಯೋಗ ಮಾಡಿಕೊಂಡು ನಮ್ಮ ಕೃಷಿಯನ್ನು ಅಭಿವೃದ್ಧಿಪಡಿಸಿ ನಮ್ಮ ಆರ್ಥಿಕ ಮಟ್ಟವನ್ನು ಗುಣಪಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಹಿಂದೆ ನರಿಮುಗುರು ಸೇವಾ ಸಹಕಾರಿ ಸಂಘದಿಂದ ರಸಗೊಬ್ಬರ ಪೂರೈಕೆ ಮಾಡ್ತಾ ಇದ್ದರು. ಈಗಲೂ ಈಗಿನ 1 ವರ್ಷಲಾಗಾಯಿತು, ಈಗಲೂ ಅದನ್ನು ಮಾಡ್ತಾ ಇದ್ದಾರೆ. ಇದನ್ನು ನಾವು ಪಡ್ಕೊಂಡು ನಮ್ಮ ಬೆಳೆಯನ್ನು ಅಭಿವೃದ್ಧಿ ಮಾಡಿ ನಮ್ಮ ಜೀವನ ಮಟ್ಟವನ್ನು ಸುಧಾರಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಇದಕ್ಕೆ ಈಗಿನ ಸಹಕಾರಿ ಸಂಘದ ಸದಸ್ಯರು, ಅಧ್ಯಕ್ಷರು, ಆಡಳಿತ ವರ್ಗ ಎಲ್ಲರೂ ಪೂರ್ಣ ಸಹಕಾರದಿಂದ ಈ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ. ಒಳ್ಳೆ ಗುಣಮಟ್ಟದ ಕೃಷಿಕನಾಗಿ ನಾವು ಇದ್ದೇವೆ ಈಗ. ഞാൻ രഘുനാഥ് മണ്ടത് വെള്ളരാവ് മുൽപ്പനയില് വീരമംഗല ನೆಟ್ಟಿ ಎಂಕ್ಲೆಗೀತೆ ಕಿಂಡಿ ಅಣೆಕಟ್ಟು ಆತಂದು ಕರಿ ವರ್ಷ ಐಟು ಕಿಂಡಿ ಅಣೆಕಟ್ಟು ಕರಿ ಸರ್ತಿ ಅವರ ನೀರು ಅಂತ ಪ್ರಾಬ್ಲಮ್ ಆಂಡ್ ಈ ಸರ್ತಿ ಫುಲ್ಲು ನೀರು ಉಂಟುಂದು. ಈ ಡ್ಯಾಮ್ ಉಡ್ದು ಮಿತ್ತಿಗೆ ಸರ್ವೆ ಬ್ರಿಡ್ಜ್ ತಡೆಬಿಟ್ಟ ನೀರು ಉಂಟುಂಡು. ಒಂಜಿ ಆಜಿನದು 7 ಪಂಪ್ ಉಂಡು. ಆತ ಪಂಪಿಗೆ ಮಾತ್ರ ನೀರು ಸಪ್ಲೈ ಆಪುಂಡು. ಇತ್ತೆ ಫೆಬ್ರವರಿ ಲಾಸ್ಟ್ ಆಂಡ್ ನಾನು ಮಾರ್ಚ್ ಏಪ್ರಿಲ್ ಮುಟ್ಟ ನೀರು ಬರು. ಇತ್ತೆ ಅದೆಲ್ಲ ಕಡಿಮೆ ಆಗ್ತೀವಿ. ಲೀಕೇಜ್ ಎಲ್ಲ ಫುಲ್ ಕಂಪ್ಲೀಟ್ ಬಂದಾತಂದು. ಬುಕ್ಕ ಎಂಕೆ ಒಂಜಿ 20 acres ಉಂಡು. ಒಂದು ಕೋಕೋನಟ್, ಅರೆಕನಟ್, ಕ್ಯಾಶ್ಯೂ ಮಾತ್ರ ಉಂಡು. ಇದಕ್ಕೆ ಮಾತ್ರ ಇರಿಗೇಷನ್ ಆಪುಂಡು. ಯಾನು ಒಂಜಿ ಪಂಪ್ ಇತ್ತ ತೂಯಕಲ್ಲ ನಿಗ್ಲ ಅಲ್ಪ. ಆ ಪಂಪು ಫುಲ್ಲು ಕರೆಂಟ್ ಇತ್ತಿನ ಫುಲ್ ಚಾರ್ಜ್ ಆವಂದುಂಡು ಅಂಚ. ಎಂಕ್ ಇತ್ತೆ ನೀರ್ದ ಪ್ರಾಬ್ಲಮ್ ಏಜಿ ಕರೆ ಸರ್ತಿ ಅಂದರೆ ಪ್ರಾಬ್ಲಮ್ ಮಾಡೋದು. ನಮ್ಮಲ್ಲ ಆಗಲಿ ಲಾಸ್ಟಿಗೆ ಅವು ಡ್ಯಾಮು ಒಂದು ಪಾಡನೆ ಇರ್ತದೆ ಅಂತ ಲಾಸ್ಟ್ ಒಂದು ಮಾಡಿ. ಈ ಸರ್ತಿ ಎಂಜಿನ ಪ್ರಾಬ್ಲಮ್ ಅಲ್ಲ. ಇತ್ತೇನೆ ಏರ್ಲ ಅವೇ ಇತ್ತೆ ಹೊಸ ಪಂಪು ತಂದಿರಿ. ಇನ್ನೆಡ್ದು ಮಿತ್ತಾಗಲಿ ತೀರ್ಥಗ್ಲೆಗಳ ಎಂಕಲ ಅಂತ ಬಿಡ್ತದೆ. ತೀರ್ಥಗ್ಲೆ ಒಂಜಿ ಡ್ಯಾಮ್ ಹಿಡಿದು ತೀರ್ಥ ಒಂಜಿ ಆಜಿ ಪಂಪ್ ಉಂಡು. ಆಜಿ ಪಂಪುಗಳ ನೀರು ಆವಡದು ಅಗ್ಲೆಗಳ ಹೊಡೆಯಬೇಕು ಅಂಚೆ ಒಂತೆ ಲೀಕ್ ಆಂಡ ಎಂಕಲ ಇನ್ನು ಕನ್ಸಿಡರ್ ಮಲ್ಪಿಜಿ ಅಗ್ಲೆ ಬೋರ್ಡ್ ಸಪ್ಲೈ ಉಪ್ಪಾಡು ಮಾಡೋದು. ಆಜಿ ಪಂಪುಗೆ ಬಡೇನಾದ್ರು ನೀರ್ಲ ಅಂತ ಹಿಡಿದು ಡ್ಯಾಮ್ ಹಿಡಿದು ಹೋಗುಂಡು ಅಂಚ. ಅವು ವೇಸ್ಟ್ ಆಪುಜಿ ಒಂತೆ ಲೀಕೇಜ್ ಇತ್ತಿನ ನೀರು ವೇಸ್ಟೇಜ್ ಆಪುಜಿ ಫುಲ್ ಯುಟಿಲೈಸ್ ಆಪುಂಡು ಅಂಚೆ. ಎಂಕ್ಲೆಗೆ ಮಾತ್ರ ಡ್ಯಾಮ್ ಅಂತ ಮಿತ್ತಾಗಲೇ ಮಾತ್ರ ಆಗ್ತದೆ. ತೀರ್ಥಗ್ಲೆಗಳ ಆವಂದುಂಡು. ಸೊಸೈಟಿ ಹಿಡಿದು ಬಡೇನ ಲೋನ್ 3%, 0% ಮಾತ್ರ ಎಂಕಲ ಯುಟಿಲೈಸ್ ಮಾಡ್ತಂದಿಲ್ಲ ಮಾತ್ರ ಕೊಡ್ತೀರಿ. ಬುಕ್ಕ ಮುಲ್ಲಂಜನ ಇತ್ತ ನೆಟ್ ಮತ್ತು ಇರಿಗೇಷನ್ ಮತ್ತು ಆತ ಲ್ಯಾಂಡ್ ಮತ್ತು ಫುಲ್ ಇರಿಗೇಷನ್ ಮುಲ್ಪ ಏತ್ ಬೆನಿಫಿಟ್ ಆಂಡ್ ಒಂಜಿ ಡ್ಯಾಮ್ ಆಂಡ್ ಫುಲ್ಲು ಕಾಂಕ್ರೀಟ್ ರಸ್ತೆ ಆಂಡ್ ಮುಲ್ಪದ ಜಾಗೆಗೆ 1 ಲಕ್ಷ ಇತ್ತು ನಾವು 10 ಲಕ್ಷ ಆಂಡ್ ವ್ಯಾಲ್ಯೂ
1 ಲಕ್ಷ ವ್ಯಾಲಿ ಇತ್ತಂడి ಇತ್ತೆ 10 ಲಕ್ಷ ವ್ಯಾಲಿ ಆತಂడి ಫುಲ್ಲು ಕಾಂಕ್ರೀಟ್ ರಸ್ತೆ ಗಡಪಿಲ್ಲ ಅಡ್ದು ಇಡೆ ಉಂಟಲ್ಲ ಕಾಂಕ್ರೀಟ್ ರಸ್ತೆ ಡ್ಯಾಮ್ದ ಆಡೆ ಉಂಟ ಡ್ಯಾಮ್ದ ಮಿತ್ತೆ ರೋಡು ಬ್ರಿಡ್ಜ್ ಕಮ್ ರೋಡ್ ಆತಂడి ಅವು ಸೌಂಡ್ ರೂಪುಂಡು ಅಡ್ದಾದ ಇತ್ತೆ ಈ ಒಂಜಿ ಏರಿಯಾ 100% ಡೆವಲಪ್ ನರಿಮುಗ್ರ ಸೊಸೈಟಿ ಫುಲ್ಲು ಕೋಆಪರೇಷನ್ ಕೊರಬೇಕಲ್ಪದ ಮಧುಕರ್ ಫಂಡದ ಒಂಜಿ ಸೆಕ್ರೆಟರಿ ಇದ್ದೀರಿ ದಾಯ್ತ ಫಂಡಲ್ಲ ಎಂಕ್ಲೆನ ಒಂದು ಎಂಕ್ಲೆಗ್ ಕರೆಕ್ಟ್ ಎಂಕ್ಲೆ ಇನ್ಫಾರ್ಮೇಷನ್ ದಾಯ್ತ ಅಲ್ಪದ ಫೆಸಿಲಿಟಿ ತಿಕ್ಕೊಂಡು ಮಾತಾಗೊರಂದಿಲ್ಲರಿ ಯಾನಂತೂ ಅಲ್ಪದ ಫುಲ್ಲು ಬೆನಿಫಿಟ್ಸ್ ಇದ್ದಂತೆ ಎಂಕ್ 3% ಕೊಡ್ತೀರಿ 0% ಕೊಡ್ತೀರಿ ಮಾತಾಗೊಡ್ತೀರಿ ಹಿಡ್ದಾದ ಯಾನಾಗ್ಲಿಗೆ ಮೇಯ್ನ್ ಥ್ಯಾಂಕ್ಸ್ ಬಂದು ದಯಮಾಡಿ ಅಗ್ರಿಕಲ್ಚರ್ ಲೋನ್ಗೆ ಬಾರಿ ಇಂಟ್ರೆಸ್ಟ್ ನೆಟ್ ಬಾರಿ ನೆಟ್ ಆ್ಯಕ್ಟಿವ್ ಅದು ಮೂವ್ಮೆಂಟ್ ಮಾಡ್ತಂದಿಲ್ಲರಿ ಎಂಕ್ ಯಾನಂಚ ನರಿಮುಗ್ರ ಸೊಸೈಟಿಗೆ ಸ್ಪೆಷಲಿ ಎಲ್ಲ ಒಂಜಿ ಥ್ಯಾಂಕ್ಸ್ ಆಗಲಿ.